ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬಹುಶಃ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕೊರಗತನಿಯನ ಆರಾಧನೆಯ ಸ್ವರೂಪದ ಬಗ್ಗೆ, ಆರಾಧನೆಯ ಮೂಲ ಸ್ವರೂಪದ ಬಗ್ಗೆ ಈ ಕರಾವಳಿಯಲ್ಲಿ ಈ V4 ವಾಹಿನಿಯ ಮೂಲಕ ಮಾತಾಡ್ತಾ ಇದ್ದೇವೆ. ಕೊರಗತನಿಯನ ಮೂಲ ಆರಾಧನೆ ಅದು ಯಾವ ರೀತಿಯದ್ದು, ಆ ವಿಚಾರವಾಗಿ ಅನೇಕ ನಮ್ಮ ಮಾತುಕತೆ ಸಂದರ್ಭದಲ್ಲಿ ಸ್ವತಃ ಕೊರಗ ಸಮುದಾಯದ ಈ ತುಳುನಾಡಿನ ಮೂಲ ನಿವಾಸಿಗಳಾದ ಕೊರಗ ತನಿಯ ಹುಟ್ಟಿ ಬಂದಂಥ ಕೊರಗತನಿಯ ಜನ್ಮವೆತ್ತಿದಂಥ ಕೊರಗ ಸಮುದಾಯದ ಅನೇಕ ಮಂದಿ ಗುರಿಕಾರಗಳು ಅಥವಾ ಹಿರಿಯರು ಮತ್ತು ಕೊರಗ ಸಮುದಾಯದ ಅನುಭವಿಗಳು, ಅದೇ ಸಮುದಾಯದಿಂದ ಬಂದವರು ನಮ್ಮ ಈ ವೇದಿಕೆಯಲ್ಲಿ ಅನೇಕ ಬಾರಿ ಮಾತಾಡಿದ್ದಾರೆ. ನಾವು ಮಾತಾಡುವ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಕೊರಗತನಿಯನ ಆರಾಧನೆಯ ಮೂಲ ಸ್ವರೂಪ ಈ ಕರಾವಳಿ ಜಿಲ್ಲೆಯಲ್ಲಿ ತುಳುನಾಡಿನಲ್ಲಿ ಯಾವ ರೀತಿಯದು ವಿರೂಪ ಆಗ್ತಾ ಇದೆ ಮತ್ತು ಅದು ಯಾಕೆ, ಯಾರು ಜವಾಬ್ದಾರರು, ಈ ನೆಲೆಯಲ್ಲಿ ನಾವು ಅನೇಕ ಬಾರಿ ಮಾತಾಡಿದ್ದೇವೆ. ಇದೀಗ ನೀವು ಈಗ ಒಂದು 6 ತಿಂಗಳಿಂದ ನೀವೇ ನೋಡ್ತಾ ಇದ್ದೀರಿ ಕೊರಗತನಿಯನ ಅದೆಲ್ಲ ಈಗ ಕೊರಗಜ್ಜ ಅಂತ ಎಲ್ಲ ಹೆಸರು ಕೂಡ ಬದಲಾವಣೆ ಆಗಿದೆ. ಕೊರಗಜ್ಜನ ಅಲ್ಲಲ್ಲಿ ನಾವು ಏನು ವ್ಯಕ್ತಿ ಕೇಂದ್ರೀಕೃತವಾಗಿ ಒಂದು ಊರು ಅಥವಾ ಒಂದು ಸಮುದಾಯ ಅಲ್ಲ, ಗಮನಿಸಿ, ವ್ಯಕ್ತಿ ಕೇಂದ್ರೀಕೃತವಾಗಿ ಒಂದು ಗುಡಿ ಅಥವಾ ಕಟ್ಟೆ ಮಾಡಿಕೊಂಡು ಅಲ್ಲಿ ಮಾಡ್ತಾ ಇರುವಂಥ ಏನು ಜನರನ್ನು ಮರಳು ಮಾಡಿಸುವಂಥ ಏನು ಒಂದು ಭಕ್ತಿಯ ಹೆಸರಿನಲ್ಲಿ ಅಥವಾ ನಂಬಿಕೆ ಹೆಸರಿನಲ್ಲಿ ಅದರಿಂದ ಆಗಿರುವಂಥ ಅಥವಾ ಆಗ್ತಾ ಇರುವಂಥ ಧಾರ್ಮಿಕ ನಂಬಿಕೆಯ ಒಳಗಿನ ಒಂದು ಏನು ಬಹುದೊಡ್ಡ ವಿರೂಪತೆ ಏನು, ಇದರ ಬಗ್ಗೆ ನಾವು ಕಳೆದೊಂದು 6 ತಿಂಗಳಿಂದ ಮಾತಾಡ್ತಾ ಇದ್ದೇವೆ. ಈ ನಡುವೆ ನೀವು ನೋಡಿದ್ದೀರಿ ಮೈಸೂರಿನಲ್ಲಿ ಕೊರಗಜ್ಜನ ಕೋಲ ಅಂತ ಭಾರಿ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಮತ್ತು ಈಗಂತೂ 1 ತಿಂಗಳಿಂದ ಭಾರಿ ದೊಡ್ಡ ವಾದ ವಿವಾದ ಪ್ರತಿವಾದಗಳೆಲ್ಲ ನಡೀತಾ ಉಂಟು. ಸೊ ಇಡೀ ತುಳುನಾಡಿನ ಜನ ಇದ್ದ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮೈಸೂರಿನಲ್ಲಿ ನಡೀತಾ ಇರುವಂಥ, ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಕೋಲಗಳ ಬಗ್ಗೆ ಭಾರಿ ಆಕ್ಷೇಪಗಳನ್ನು ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಮೂಲ ಪ್ರಶ್ನೆ, ಈ ಮೈಸೂರಿಗೆ ಕೊರಗತನಿಯನನ್ನು ಕೊಂಡೋದವರು, ಕೊರಗತನಿ ಅಂತ ಇವರು ಯಾರು ಹೇಳೋದಿಲ್ಲ, ಅದು ಗಮನಿಸಿ, ಕೊರಗಜ್ಜನನ್ನು ಕೊಂಡೋದವರು ಯಾರು, ಅಲ್ಲಿ ಈ ರೀತಿಯಾಗಿ ಕೋಲಗಳನ್ನು ಅವರಿಗೆ ಮಾಡಿಕೊಟ್ಟವರು ಯಾರು, ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಈ ಬಗ್ಗೆ ನಾವು ಕೂಡ ಕಳೆದ ವಾರ ಎಲ್ಲ ಮಾತಾಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇದು ಕೊರಗಜ್ಜನ ಮತ್ತು ಕೊರಗತನಿಯನ. ನೀವು ಕೊರಗಜ್ಜ ಅಂತ ಹೇಳೋದಾದರೆ ನಿಮ್ಮ ಇಷ್ಟ, ಕೊರಗತನಿಯ ಅಂತ ಹೇಳೋದಿದ್ರೆ ಅದು ಮೂಲ ನಂಬಿಕೆ. ನೀವು ನಿಮ್ಮ ಮನಸ್ಸಿನಲ್ಲಿರುವ, ನಿಮ್ಮ ನಂಬಿಕೆಯೊಳಗಿರುವ ಈ ದೈವ, ಈ ಕಾರ್ಣಿಕದ ಶಕ್ತಿ ಏನಿದೆ, ಈ ಶಕ್ತಿಯ ಬಗ್ಗೆ ನಾವು ಅಪನಂಬಿಕೆಯನ್ನು ಹುಟ್ಟಿಸುವಂಥ ಅಥವಾ ಅದನ್ನೊಂದು ವಿಕೃತಿ ಮಾಡುವಂಥ ಏನು ಪ್ರಸಂಗಗಳು ನಡೀತಾ ಉಂಟು, ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಇದು ಮಾತುಕತೆ. ಮತ್ತು ಇದು ಒಬ್ಬ ವ್ಯಕ್ತಿ, ಒಂದು ಕಟ್ಟೆ, ಒಂದು ಗುಡಿ ಅಂತಲ್ಲ, ಇಡೀ ಕರಾವಳಿಯ ಯಾರೆಲ್ಲ ತುಳುನಾಡಿನಲ್ಲಿ ಇವತ್ತು ಕೊರಗಜ್ಜನ ಹೆಸರಿನಲ್ಲಿ ಜನರನ್ನು ಮಂಕು ಮರಳು ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಉದ್ದೇಶವಾಗಿಟ್ಟುಕೊಂಡೇ ಈ ಕಾರ್ಯಕ್ರಮ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ತುಳುನಾಡಿನಲ್ಲಿ ದೈವಾರಾಧನೆ ಬಗ್ಗೆ ಭಾರಿ ದೊಡ್ಡ ಜನಜಾಗೃತಿಯನ್ನು ಮೂಡಿಸ್ತಾ ಇರುವಂಥ ವ್ಯಕ್ತಿ ಮತ್ತು ಈ ದೈವಾರಾಧನೆಯ ಬಗ್ಗೆ ಭಾರಿ ದೊಡ್ಡ ಆಳವಾದಂಥ ಅನುಭವವುಳ್ಳಂಥ ವ್ಯಕ್ತಿ ತಮ್ಮಣ್ಣ ಶೆಟ್ಟಿ ಅವರು ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ತಮ್ಮಣ್ಣ ಶೆಟ್ಟಿ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ತಮ್ಮಣ್ಣ ಶೆಟ್ಟಿ ನಮಸ್ಕಾರ. ತಮ್ಮಣ್ಣ ಶೆಟ್ಟಿನ ಯಾನು ಈ ಒಂಜಿ ಪಾತ್ರಕತೆಗೆ ಬಾರಿ ಮೋಕೆಡು ಎದುಕೊನ್ವೆ ಅಂಚನೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಇರುವಂಥ ಇನ್ನೊಬ್ಬರು ಅತಿಥಿ ಶಿವಾನಂದ ಎಸ್ ಪಾಂಡ್ರು ಮೂಡಬಿದರೆ. ನಾನು ಶಿವಾನಂದ ಎಸ್ ಪಾಂಡ್ರು ಮೂಡಬಿದರೆ ಅವರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಶಿವಾನಂದ ಎಸ್ ಪಾಂಡ್ರು ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ತುಳುನಾಡ ದೈವಾರಾಧನಾ ರಕ್ಷಣಾ ಚಾವಡಿ, ತುಳುನಾಡ ದೈವಾರಾಧನಾ ರಕ್ಷಣಾ ಚಾವಡಿ ಮೂಡಬಿದರೆ, ಈ ಒಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಾನಂದ ಎಸ್ ಪಾಂಡ್ರು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಒಂದು ಏನು ಈ ದೈವಾರಾಧಕರ ಸಮುದಾಯದಿಂದಲೇ ಬಂದವರು.
ಇನ್ನೊಬ್ಬರು ನಮ್ಮ ಜೊತೆಗೆ ಇರುವವರು ಲೀಲಾ ರೈ ಅವರು. ನಾನು ಲೀಲಾ ರೈ ಅವರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿ ಸ್ವಾಗತ ಮಾಡ್ತೇನೆ. ಲೀಲಾ ರೈ ಅವರೇ, ಲೀಲಾ ರೈ ಅವರಲ್ಲಿ ಅನೇಕ ನೋವಿನ ಕಥೆಗಳಿವೆ, ಅನೇಕ ವಿಷಾದದ ಕಥೆಗಳಿವೆ, ಅನೇಕ ಬೇಸರದ ಕಥೆಗಳಿವೆ. ಕೊರಗಜ್ಜನ ನಂಬಿ ಅಥವಾ ಕೊರಗಜ್ಜನನ್ನು ಆರಾಧನೆ ಮಾಡಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇರುವವರು, ಈಗ ಕೊರಗಜ್ಜ ಅಥವಾ ಕೊರಗ ತನಿ ಅಲ್ಲ, ಅಲ್ಲಿ ಇರುವಂಥವರು, ಅಲ್ಲಿ ಆ ಆರಾಧನಾ ಕೇಂದ್ರದಲ್ಲಿ ಇರುವವರು ಅವರಿಗೆ ಏನು ಸಾಕಷ್ಟು ವಂಚನೆಯೋ ಮೋಸವೋ ಅದನ್ನು ಅವರು ಹೇಳಲಿಕ್ಕೆ ಇದ್ದಾರೆ ಮಾಡಿದರು ಅನ್ನುವಂಥ ನೋವು ಅವರಲ್ಲಿದೆ ಅನ್ನುವಂಥ ವಿಚಾರ. ಎಸ್, ನಾನು ಲೀಲಾ ರೈ ಅವರನ್ನು ಕೂಡ ಮಾತಾಡಿಸಲಿಕ್ಕೆ ಇದ್ದೇನೆ. ಜೊತೆಗೆ ನೀವು ಮೊನ್ನೆಯಿಂದ ಒಂದಷ್ಟು ಬಾರಿ ಸುದೀರ್ಘ ಒಂದು ಅವಧಿಯ ಒಂದು ಆಡಿಯೋ, ಅದು ಭವ್ಯ ದೇವಾಡಿಗ ಅವರು ಈಗ ದುಬೈಯಲ್ಲಿದ್ದಾರೆ. ಅವರು ಮಾತನಾಡಿದ ಆಡಿಯೋವನ್ನು ನೀವು ನೋಡಿದ್ದೀರಿ. ಎಸ್, ಅದರ ಬಗ್ಗೆ ಅವರ ಹತ್ರ ಕೂಡ ನಾನು ಪ್ರತಿಕ್ರಿಯೆ ತಗೊಳ್ಳಿಕ್ಕೆ ಇದ್ದೇನೆ. ಮತ್ತು ನಾವು ಬಸ್ಕರ ಬಂಗೇರ ದೈವಾರಾಧಕರು ಅವರ ಹತ್ರ ಕೂಡ ನಾವು ಫೋನ್ ಮೂಲಕ ನಾವು ಅಭಿಪ್ರಾಯ ತಗೊಳ್ಳಿಕ್ಕೆ ಇದ್ದೇವೆ. ಒಟ್ಟು ಕೊರಗಜ್ಜನ ಆರಾಧನೆ ಅದು ಮೂಲದಲ್ಲಿ ಯಾವ ರೀತಿ ಇತ್ತು ಮತ್ತು ಈಗ ಅದನ್ನು ಯಾವ ರೀತಿಯೆಲ್ಲ ವಿರೂಪ ಮಾಡಲಾಯಿತು ಅನ್ನುವಂಥ ನೆಲೆಯ ಮಾತುಕತೆ ಇದು. ಮತ್ತು ಯಾರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ಯಾರು ನೋವು ಅನುಭವಿಸ್ತಾ ಇದ್ದಾರೆ, ನೀವು ಮೈಸೂರಿನವರನ್ನು ದೂರ್ತೀರೋ ಅಥವಾ ಮಂಗಳೂರಿನವರನ್ನು ದೂರ್ತೀರೋ, ಈ ಎಲ್ಲ ವಿಚಾರಗಳ ನೆಲೆಯಲ್ಲಿ ನಮ್ಮ ಚರ್ಚೆ ನಡೀತದೆ. ಮಧ್ಯೆ ಸ್ವಲ್ಪ ತುಳುವಿನಲ್ಲಿ ಕೂಡ ಮಾತಾಡ್ತೇವೆ. ನಾನು ತಮ್ಮಣ್ಣ ಶೆಟ್ರೆ ಮತ್ತು ಶಿವಾನಂದ ಪಾಂಡ್ರು ಅವರೇ. ತಮ್ಮಣ್ಣ ಶೆಟ್ರೆ, ಈಗ ಕೊರಗತನಿಯನ ಮೂಲ ಆರಾಧನೆಯ ವಿಚಾರಕ್ಕೆ ಬರುವುದಾದರೆ ಒಂದು ಸಂಕ್ಷಿಪ್ತವಾಗಿ, ನಾವು ಅನೇಕ ಬಾರಿ ಮಾತಾಡಿದ್ದೇವೆ, ಕೊರಗತನಿಯನ ಒಂದು ಮೂಲ ಆರಾಧನೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಾವು ಒಂದೆರಡು ವಿಚಾರಗಳನ್ನು ಇಲ್ಲಿ ಹೇಳಬೇಕು. ಈಗ ಇದೆಲ್ಲ ನಾವು ಜ್ಞಾನದ ಯುಗ ಮತ್ತು ವಿದ್ಯಾವಂತರ ಯುಗ. ಆಗ ನೋಡಿ, ಕೊರಗಜ್ಜ ಎಂಬುದು ಇಲ್ಲಿ ನಾನು ಅನೇಕ ಬಾರಿ ಹೇಳೋದ್ರು, ಎಲ್ಲಿ ಗ್ರಾಮ ದೈವದ ಆಧೀನದಲ್ಲಿರುವಂಥ ಒಂದು ಶಕ್ತಿ ಅದು. ಇವತ್ತು ಅದನ್ನು ಯಾಕೋಸ್ಕರ ಈ ರೀತಿಯಾಗಿ ವ್ಯಾವಹಾರಿಕ ದೃಷ್ಟಿಯಲ್ಲಿ ಮನೆಗೊಂದು ಕಟ್ಟೆ, ಬೀದಿಗೊಂದು ಕಟ್ಟೆ, ಅಲ್ಲಲ್ಲಿ ಯಾಕೆ ನಿಲ್ಲಿಸಿದ್ದಾರೆ ಎಂಬುದೇ ಒಂದು ದೊಡ್ಡ ವಿಚಾರ ಇದು. ಇನ್ನೊಂದು ನೋಡಿ, ಇನ್ನೊಂದು ಸಮಸ್ಯೆ ಅಲ್ಲಿ ನಡೆಯುವಂಥದ್ದು, ಈಗ ನಾವು ಇವತ್ತು ಏನು ಈ ತೊಂದರೆ ಆಗಿದೆ ಅಲ್ಲ, ಇವತ್ತು ಈ ಒಂದು ಪ್ರಕರಣ ಎದ್ದಿದೆ, ಅದು ಒಂದು ನಮ್ಮ ಉದ್ದೇಶ ಅಲ್ಲ, ನಾವಲ್ಲಿ ಹೋಗಲಿಲ್ಲ. ನಮ್ಮ ಉದ್ದೇಶ ಅನ್ನೋದು ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಅನೇಕ ಕಡೆಗಳಲ್ಲಿ ಇಂಥ ಜನರಿಗೆ ಮಾರಕ ಆಗುವ ಒಂದು ದಂಧೆಯ ರೂಪದ ಕಟ್ಟೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಪಕ್ಕಾ ವ್ಯಾಪಾರ, ಅದರಲ್ಲಿ ಮಾತುಕತೆ ಇಲ್ಲ. ಎಲ್ಲಿ ತನಕ ಅಂತ ಹೇಳಿದರೆ ಎಲ್ಲರಿಗೂ ದೈವಕ್ಕೂ ಇದ್ದಾಗೆ. ಮತ್ತು ಅಲ್ಲಿರುವಂಥ ನಾವು ಹೊರಗಿನ ಭಕ್ತರಿಗಿಂತಲೂ ನಮ್ಮ ತುಳುನಾಡ ಭಕ್ತರು ಭಾರಿ ಆಲೋಚನೆ ಮಾಡಬೇಕು. ನಾವು ಇಷ್ಟು ವರ್ಷದಿಂದ ಇಲ್ಲಿ ಒಂದು ದೈವಾರಾಧಕರಾಗಿ ಒಂದು ಸಂಸ್ಕೃತಿಯ ಜೊತೆ ಬದುಕಿದವರಾಗಿ ನಮಗೆ ನಾವು ಎಲ್ಲಿ ಹೋಗಬೇಕು, ನಾವು ಯಾಕೆ ಹೋಗಬೇಕು ಎಂಬ ಆಲೋಚನೆ ಮಾಡುವ ಒಂದು ಶಕ್ತಿ ಇಲ್ಲದಿದ್ದರೆ ಇನ್ನು ಹೊರಗಿನವು ಏನು ಮಾಡ್ಬೋದು ನೋಡಿ. ಇಲ್ಲಿ ಪ್ರತಿ ದೈವಕ್ಕೂ ಒಂದು ಗಡಿ ಅಂತ ಇದೆ. ಆ ಗಡಿಯ ಒಳಗಡೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಬೇರೆ ದೈವಗಳನ್ನ ಒಂದು ಅನಾವರಣ, ಒಂದು ಶಕ್ತಿಯನ್ನ ಪ್ರತಿಷ್ಠೆ ಮಾಡೋದಾಗಲಿ, ಹೆಚ್ಚುವರಿ ವೈಭವೀಕರಿಸುವುದಾಗಲಿ ಬೇಕಾದ್ರೆ ಆ ಗ್ರಾಮ ದೈವದ ಅಪ್ಪನೆಯ ಮೇರೆಗೆ ಇಲ್ಲಿ ಮಾಡಬೇಕಾದದ್ದು. ಅನೇಕ ಕಡೆ ಹಿರಿಯರು ನಮ್ಮ ದೈವಾರಾಧನೆಯಲ್ಲಿ ಬೇರೆ ದೈವ ಒಂದು ದೈವಕ್ಕೆ ಬಂದು ನಿಂತದ್ದು, ಗಡಿಗೋಸ್ಕರ ಯುದ್ಧಗಳು ಸಂಭವಿಸಿದ್ದು ಅನೇಕ ಸಂಧಿಪಾರ್ಧನಗಳಲ್ಲಿ ಕೇಳಿದೆವು. ಇವತ್ತು ಅಂತ ಜಾಗದಲ್ಲಿ ಉದಾಹರಣೆಗೆ ಇಲ್ಲಿ ಎಲ್ಲ ನಾವು ಕೊರಗತನಿಯನ ಇವತ್ತು ಏನು ಆದಿಸ್ಥಳ ಅಂತ ಕುತ್ತಾರು ಹೇಳ್ತೇವೆ, ಅಲ್ಲೇ ಏನು ಕೊರಗತನಿಯನಿಗೆ ನೆಲೆ ಕೊಟ್ಟಂತ ಪಂಜಂದಾಯನಿಗೂ ಮಾಡದ ಏನು ರಾಜಂದೈವಗಳಿಗೂ ಅಲ್ಲಿ ತಕರಾರು ಬರ್ತದೆ. ಅದೇ ರೀತಿ ಎಲ್ಲ ಕಡೆ ಇದ್ದಿದೆ. ಆವಾಗ ಕೊರಗತನಿಯ ಏನು ಪಂಜಂದಾಯನ ಪರವಾಗಿ ನಿಂತು ಹೋರಾಟ ಮಾಡ್ತಾರೆ. ಹಾಗಾದ್ರೆ ನೋಡಿ, ಇಂಥ ಒಂದು ಕತೆ ಮತ್ತೆ ಸಂಧಿಪಾರ್ಧನ ನಮಗೆ ಗೊತ್ತಿದ್ದು ಇವತ್ತು ಇಂಥ ಸ್ಥಿತಿ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಾಗ, ಅಂದ್ರೆ ಇನ್ನೊಂದು ನೋಡಿ, ಇದನ್ನು ಈ ಕಟ್ಟೆಗಳನ್ನಾಗ್ಲಿ ಈ ದಂಧೆಗಳನ್ನು ಮಾಡೋದು ಯಾರು ಗೊತ್ತಾ ನಿಮ್ಗೆ? ಯಾರು ಇದರಲ್ಲಿ ಒಂದು ದೈವದ ಸೇವಕರ ಸಮಾಜದಲ್ಲಿ ಬೇರೆ ಬೇರೆ ಆರಾಧನಾ ಕ್ಷೇತ್ರಗಳಲ್ಲಿ ಹೆಸರನ್ನು ಮಾಡಿದವನೇ ತನಗೊಂದು ವೃತ್ತಿ ಇರಲಿ ಅಂತ ಇದನ್ನು ಆಯ್ಕೆ ಮಾಡಿಕೊಂಡದ್ದು. ಈಗ ಅನೇಕ ಕಡೆಗಳಲ್ಲಿ ಮಾಡಿದ್ದು. ಈಗ ನೋಡಿ, ಅಂತ ಒಂದು ಗಡಿಗೋಸ್ಕರ ತನ್ನ ದೈವಗಳಿಗೆ ಯುದ್ಧ ಆದಾಗ ಇವತ್ತು ಅದೇ ದೈವಗಳ ಗ್ರಾಮ ದೈವಗಳ ಅಡಿಯಲ್ಲಿ ಇಂಥ ಒಂದು ವಿಜೃಂಭಣೆಯ ಕೆಲಸಗಳು, ದೈವಗಳ ಆರಾಧನೆ ನಡೆಯುವುದನ್ನು ಆ ಗ್ರಾಮ ದೈವಗಳಾದರೂ ಸಹಿಸಲಿಕ್ಕೆ ಸಾಧ್ಯ ಇದೆಯಾ? ಇನ್ನೊಂದಲ್ಲಿ ಬರುವಂತಹ ಭಕ್ತರು ತಮ್ಮ ಕುಟುಂಬದ ದೈವಗಳಿವೆ, ನಮಗೆ ಗ್ರಾಮ ದೈವಗಳಿದೆ, ಕುಲದೇವರಿದೆ, ಇದೆಲ್ಲವನ್ನು ಬಿಟ್ಟು ಯಾರೋ ಒಂದು ಕಟ್ಟೆಯಲ್ಲಿ ಒಂದು ಕಲ್ಲನ್ನಿಟ್ಟು ಪ್ರಾರ್ಥನೆ ಮಾಡಿದ ಅಲ್ಲಿ ಅಜ್ಜ ಅಂತ ಹೆಸರಿಟ್ಟ ತಕ್ಷಣ ಅಲ್ಲಿ ತಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪರಿಹಾರ ಏನಿದೆ? ತಮ್ಮಣ್ಣ ಶೆಟ್ರೆ,
ಕಲ್ಲು ಮೊದಲೆಲ್ಲ ಏನು ಒಂದು ಕಲ್ಲು ಇಡುವಂಥದ್ದು ಅಥವಾ ಕಲ್ಲೇ ಇಲ್ಲದೆ ತಡಪೆಯಲ್ಲಿ ತಡಪೆದ ಅಗೆಲ್ ತುಳುವಿನಲ್ಲಿ ಹೇಳಿದ್ರೆ ಅಗೆಲ್ ಮಾಡುವಂಥದ್ದು ಇತ್ತು. ಆದರೆ ಇವತ್ತು ಮೂರ್ತಿ ತನಕ ಬಂದು ನಿಂತಿದೆ ಅಲ್ಲ ನೋಡಿ. ತನಿಯ ಏನು ಅವನು 16ರಿಂದ 22 ಆ ವಯಸ್ಸಿನ ನಡುವೆ ಅವನು ಕಾಯ ಬಿಟ್ಟು ಮಾಯ ಸೇರಿದವನು 700-800 ವರ್ಷಗಳ ಹಿಂದೆ ಅವನನ್ನು ನೋಡಿದವರಿಲ್ಲ, ಕೇಳಿದವರೇ. ಇದು ಅವನ ಕಥನಗಳನ್ನು ಪಾಡ್ದನಗಳನ್ನು ಮಾತ್ರ ನಾವು ಕೇಳಿದವರು ಮತ್ತು ಹಿರಿಯರಿಂದ ಬಾಯಿಯಿಂದ ಬಾಯಿಗೆ ಅವನ ಕಥೆಗಳನ್ನು ಕಾರ್ಣಿಕಗಳನ್ನು ನಾವು ಕೇಳಿಕೊಂಡು ಬಂದದ್ದು. ಆದರೆ ಅವನ ಮೂರ್ತಿಯನ್ನೇ ತಂದಾಕಿ ಬಿಟ್ರಲ್ಲ. ಮೂರ್ತಿ ತಂದಿದ್ದಾರೆ, ಅದಕ್ಕೆ ಹೆಸರಿಟ್ಟಿದ್ದಾರೆ. ಇನ್ನು ಅದಲ್ಲ ನೋಡಿ, ಅದಕ್ಕೆ ಒಂದು ಮೂಲ ಎಂತ, ಅದಕ್ಕೊಂದು ಅಗೆಲು ಸೇವೆ ಮಾಡಬೇಕಿದ್ರೆ ಅದಕ್ಕೊಂದು ಕೋಳಿಯನ್ನ ಹೊಟ್ಟೆ ಬಂಟೆ ಮಾಡೋದು, ಅದಕ್ಕೊಂದು ಅದರದೇ ಆದಂತ ಚಿಕ್ಕ ನಿಯಮ ಇದೆ. ಮತ್ತೆ ವರ್ಷಕ್ಕೆ ಒಂದು ಅಗೆಲಷ್ಟೇ. ಎಲ್ಲಿ ನಮ್ಮ ಆದಿಸ್ಥಳ ಕುತ್ತಾರಲ್ಲಿ ಸಹ ಒಂದು 300 ರೂಪಾಯಿ, ಅದು 3 ಕಡೆ ಅದಕ್ಕೆ ಮಾಡುವಂತ ಮನೆ ಇದೆ, ಅಷ್ಟಕ್ಕೆ ಅವರು ಮಾಡ್ತಾರೆ. ಅದು ಸಹ ಇಲ್ಲಿ ಕಟ್ಟೆಯಲ್ಲೆಲ್ಲ ಅವರವರ ಮನೆಯಲ್ಲಿ ಮಾಡೋದು. ಆ 3 ವರ್ಗ ಅಂತ ಏನು ಇದೆ ಈಗ ಅವರಲ್ಲಿ ಆಗೊಂದು, ಅದಕ್ಕೆ ಒಂದು ಆ ಕೋಳಿ ಹೊಟ್ಟೆ ಬಂಟೆ ಮಾಡೋದು ಸರಳ ರೀತಿಯಲ್ಲಿ ಕುಡು ಬಸಲೆಯ ಬಪ್ಪಂಗಾಯಿ ಕೂಡ ಈ ರೀತಿಯಲ್ಲಿ ಕೊಟ್ಟರು ಅದಕ್ಕೆ ಆಗುವಂಥದ್ದು. ಈಗ ಒಂದು ಕಡೆ ನೋಡಿ ಸೇರಿಡ್ತಾರೆ 2,000 ರೂಪಾಯಿ ತನಕ ಒಂದು ಬರೇ ಅಗೇಲಿಗೆ ತಗೊಳ್ತಾ ಇದ್ದಾರೆ ಈಗ ಇಲ್ಲಿ. ಇನ್ನೊಂದು ನೋಡಿ, ಅದಕ್ಕೆ ಇಲ್ಲಿಯ ತನಕ ಭಕ್ತರನ್ನು ಮಂಗ ಮಾಡುವ ಒಂದು ರೀತಿ ಇದೆ ಅಂತ ಹೇಳಿದ್ರೆ, ಹೊಟ್ಟೆ ಬಂಟೆ ಮಾಡಿ ಅದಕ್ಕೆ ಬಡಿಸಿ ಅದನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕಿತ್ತು. ಇದರ ಬದಲು ಈಗ ಒಂದು ಕಡೆ ನಾನು ನೋಡಿದ್ದು ಬೇರೆ ಒಂದು ಒಂದು ಕೋಳಿ ಅಂಗಡಿಯಲ್ಲಿ ಒಂದು ಎಷ್ಟು 300-200 ಎಷ್ಟು ಅಗಲಿದೆ ಅಷ್ಟು ಅಗಲಿಯ ಕೋಳಿಗಳನ್ನ ಟೈಸನ್ ಬಾಯ್ಲರ್ ಇಂಥ ಈ ಜಾತಿಯ ಕೋಳಿಯನ್ನು ಮಾಂಸ ಮಾಡಿ ಅದನ್ನು ಜನರಿಗೆ ಗೊತ್ತಾಗದೆ ಪ್ಲಾಸ್ಟಿಕ್ ಅಲ್ಲಿ ಕೊಂಡೋಗಿ ಅವರಿರುವಂಥ ಸಾನ್ನಿಧ್ಯದಲ್ಲಿ ಅದನ್ನು ಅಗೆಲು ಬಡಿಸಿ ಅದರ ನಂತರ ಅದನ್ನು ಊರಿನ ಕೋಳಿ ಅಂತ ಅದಕ್ಕೆ 700 ರೂಪಾಯಿ ಕಿಲಕ್ಕೆ 350 ಹಾಗೆ ಪಡ್ಕೊಂಡು ಇದನ್ನು ಉದ್ದೇಶಪೂರ್ವಕವಾಗಿ ಇದನ್ನು ಅಗೆಲು ಮಾಡಿ ಈ ರೀತಿಯ ದಂಧೆಯನ್ನು ನಾವು ಮಾಡುವುದಾದರೆ ಈ ದಕ್ಷಿಣ ಕನ್ನಡದಲ್ಲಿದ್ದೇವೋ ಅಲ್ಲ ಎಲ್ಲೋ ಒಂದು ಕಡೆ ಈ ಕೆಲವು ಕಡೆ ಆಚೆ ಉತ್ತರದಲ್ಲೆಲ್ಲ ಎಲ್ಲೆಲ್ಲೋ ಏನೇನಾಗ್ತಾ ಇಲ್ಲ ಆ ಕಡೆ ಇದ್ದೇವೋ ಈ ರೀತಿಯಾಗಿ ಮಂಗ ಮಾಡಲಿಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗೆ ಬರ್ತದೆ? ಯಾಕಂತ ಹೇಳಿದ್ರೆ ಅಲ್ಲಿ ಬರುವಂಥ ಭಕ್ತರು ತಮ್ಮ ಸಮಸ್ಯೆಯನ್ನ ಕಷ್ಟಗಳಲ್ಲಿ ನೊಂದು ಎಲ್ಲ ಒಂದು ಕಡೆ ನೀರಲ್ಲಿ ಬಿದ್ದವನಿಗೆ ಹುಲ್ಲು ಕಟ್ಟಿ ಸಿಕ್ಕಿದ್ರೆ ನಾನು ಬದುಕುತ್ತೇನೆ ಎಂಬ ಒಂದು ಭಾವನೆ ಇದ್ದಾಗೆ ಜೀವನದಲ್ಲಿ ಸಾಲವ ಅವರಿಗೆ ಕಷ್ಟವ ದಾಂಪತ್ಯವೋ ಮಕ್ಕಳ ಸಮಸ್ಯೆ ಬಂದು ಎಲ್ಲ ಒಂದು ಕಡೆ ನಮಗೆ ಸುಖ ಸಿಗ್ತದೆ ಅಂದಾಗ ಅಲ್ಲಿ ಮತ್ತೆ ಇವರು ನರಕಕ್ಕೆ ದುಡ್ತದೆ ಅಂತ ಮಾಡೋದಾದ್ರೆ ಇಂತಹ ಕಟ್ಟೆಗಳ ಅವಶ್ಯಕತೆ ಇದೆಯಾ? ಇಲ್ಲಿ ಇದೆಯಾ? ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಸಾನ್ನಿಧ್ಯ ಕೊರಗಜ್ಜನ ಸಾನ್ನಿಧ್ಯ ಇಂಥ ಇದೆ, ಕೊರಗತನಿಯನ ಸಾನ್ನಿಧ್ಯ ಇದೆಯಾ ಅಲ್ಲಿ ಎಲ್ಲವೂ ದೊಡ್ಡ ದೊಡ್ಡ ದೈವಗಳ ಪ್ರಧಾನ ದೈವಗಳ ಶಕ್ತಿ ಇದೆ. ಎಲ್ಲವೂ ಈಗ ನೋಡಿ 1 ಕಿಲೋಮೀಟರ್ಗೆ ಒಂದು ರೀತಿಯಲ್ಲಿ ಇದೆ. ಮತ್ತೆ ಉದ್ದೇಶ ಹಾಗಂತೇಳಿ ಇಲ್ಲಿ ಇನ್ನೊಂದು ವಿಷಯ ನೋಡಿ, ಸಾಂಪ್ರದಾಯಿಕವಾದಂತ ಕೊರಗಜ್ಜನ ಆರಾಧನೆಯ ಜಾಗಗಳು ಮಂಗಳೂರಿನೊಳಗಡೆ ಇದೆ. ನಿಮ್ಮ ಉರುವ ಮಾರಿಗುಡಿ ದೇವಸ್ಥಾನದ ಹತ್ತಿರ ಒಂದು ಕೊರಗಜ್ಜನ ಕಟ್ಟೆ ಇದೆ ಉರುವದ ಹತ್ರ. ಇವತ್ತಿಗೂ ನೀವು ನೋಡಿ ಅಲ್ಲಿ ನೋಡುವಾಗ ಒಂದು ಬಿಳಿ ಬಟ್ಟೆ ಒಂದು ಮುಂಡಾಸ ಹಾಕೊಂಡು ಅವರು ಸಾಂಪ್ರದಾಯ ಅವರು ನೋಡುವಾಗಲೇ ಮತ್ತೆ ಭಯ ಮತ್ತೆ ಭಕ್ತಿ ನಾವೆಲ್ಲ ನೋಡಿದ್ದೇವೆ ಇದನ್ನೆಲ್ಲ. ಇವತ್ತೇನು ಗೊಂದಲದ ಒಂದು ವಾತಾವರಣದ ಅಲ್ಲಿ ನಾವು ಹೋಗ್ಲಿಲ್ಲ, ನಾವು ಅನೇಕ ಕಡೆಗಳೇ ಹೋಗಿದ್ದೇವೆ. ಇಲ್ಲಿ ಸಹ ನೋಡುವಾಗ ಅಲ್ಲಿ ಒಂದು ಭಯ ಇದೆ, ಭಕ್ತಿ ಇದೆ, ಮತ್ತೆ ಅವರಲ್ಲಿ ಬೇರೆ ಏನಿಲ್ಲ, ಏನಿದ್ರು ಅಜ್ಜ ಅಷ್ಟೇ ಭಾವನಾತ್ಮಕವಾಗಿ ಸಾಂಪ್ರದಾಯವಾಗಿ ನಡೆಯುವಂತ ಕುತ್ತಾರ್ನ ಏನು ಆದಿ ಕಟ್ಟೆಯಲ್ಲಿ ಕೂಡ ರಾತ್ರಿ ಹೊತ್ತಿಗೆ ಯಾವುದೇ ಬೆಳಕು ಇಲ್ಲದೆ ಅಲ್ಲಿ ಏನು ಕೋಲ ಮಾಡುವಂಥದ್ದು ಮತ್ತೆ ಒಂದು ಅಲ್ಲಿ ಪ್ರವೇಶದ ವಿಷಯದಲ್ಲಿ ಕೂಡ ಕೆಲವು ನಿಷಿದ್ಧಗಳಿದ್ದಾವೆ ಮತ್ತೆ ಭಾರಿ ಸಾಂಪ್ರದಾಯಿಕ ರೀತಿಯಲ್ಲಿ ಆಡಂಬರ ಇಲ್ಲದೆ ಅತ್ಯಂತ ಕಡಿಮೆ ಏನು ಖರ್ಚಿನಲ್ಲಿ ಭಕ್ತರಿಗೆ 3,000 ರೂಪಾಯಿ ಏನು ಅವರು ಒಂದು ಕೋಲಕ್ಕೆ ತೆಗೆದುಕೊಳ್ಳುವಂಥದ್ದು ಅಥವಾ ಅದಕ್ಕಿಂತ ಒಂದು 100-200 ರೂಪಾಯಿ ಹೆಚ್ಚು ಕಡಿಮೆ ಇರಬಹುದು. ಆದರೆ ಯಾವ ಆಡಂಬರನೂ ಇಲ್ಲ ಅಲ್ಲಿ, ಅಥವಾ ಅಲ್ಲಿ ಯಾವ ಏನು ಮಂಕು ಬೂದಿ ಎರಚುವಂತ ಇದು ಕೂಡ ಇಲ್ಲ. ಭಾರಿ ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ಏನು ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ರು ಆ ಸ್ವರೂಪದಲ್ಲೇ ಇದು ನಡ್ಕೊಂಡು ಬರ್ತಾ ಉಂಟು. ಇದು ನಾನು ಇಬ್ಬರಿಗೂ ಕೂಡ ಕೇಳುವಂಥದ್ದು, ಎಲ್ಲರೂ ಈಗ ಆದಿ ಅಂತ ಕುತ್ತಾರನ್ನು ಹೇಳುವಾಗ ಅಲ್ಲಿರುವ ಆರಾಧನೆಯನ್ನು ಯಾಕೆ ನೀವು ಪಾಲಿಸುವುದಿಲ್ಲ? ತಮ್ಮಣ್ಣ ಶೆಟ್ಟರು ಹೇಳ್ದಂಗೆ ನಾವು ಹಲವಾರು ಬಾರಿ ಈಗ ಚರ್ಚೆ ಮಾಡಿದ್ದೇವೆ. ಯಾವಾಗ ಮೈಸೂರಲ್ಲಿ ಆದ ಘಟನೆ ಬಳಿಕ ಅದು ಹೆಚ್ಚುವರಿಯಾಗಿ ಅಲ್ಲಿಂದ ಜಾಸ್ತಿ ನಮ್ಮ ಕರಾವಳಿ ಭಾಗದಲ್ಲಿ ಆಗುವಂತ ಏನು ಅನಾಚಾರಗಳಿದೆ, ಇದರ ಬಗ್ಗೆ ಈಗ ನಮ್ಮನ್ನೇ ನಾವು ಪ್ರಶ್ನೆ ಮಾಡುವಂತ ಕಾಲ ಈಗ ಸರ್. ಖಂಡಿತವಾಗಿ ಮೂಲ ಕುತ್ತಾರಲ್ಲಿಗ ಮೂಲ ಕ್ಷೇತ್ರ ಅಂತ ನಾವು ಹೇಳ್ತೇವೆ. ಆಮೇಲೆ ಈಗ ಕೊರಗಜ್ಜಂದು ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ದೈವಗಳ ಆರಾಧಕರು
ಒಂದು ಭಕ್ತಿ ಭಾವನೆಯಿಂದ ನೋಡುವಂತ ಒಂದು ದೈವ ಕೊರಗಜ್ಜ. ಮುಗ್ಧತೆ, ಆ ಸಮಾಜ ಕೂಡ ಮುಗ್ಧತೆ ಸಮಾಜ. ಆ ದೈವಗಳನ್ನು ನೋಡುವಾಗ ಕೂಡ ಒಂದು ಮಾನಸಿಕವಾಗಿ ಒಂದು ಉತ್ತಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ಕಾಣುವಂತ ಪರಿಸ್ಥಿತಿಯಲ್ಲಿ ಈಗ ಅಲ್ಲಲ್ಲಿ ಕೊರಗಜ್ಜನ ಕಟ್ಟೆಯನ್ನು ಕಟ್ಟುವ ಮುಖಾಂತರ ನಾವು ಮೊನ್ನೆ ಇದು ವ್ಯಾವಹಾರಿಕ ದೃಷ್ಟಿಯಲ್ಲಿ ಏನು ವ್ಯವಹಾರದ ದೃಷ್ಟಿಯಲ್ಲಿ ಹೋಗ್ತಾ ಇದೆ. ಈಗ ತಮ್ಮಣ್ಣ ಶೆಟ್ರು ಹೇಳಿದ್ರೆ, ಯಾಕಂತ ಹೇಳಿದ್ರೆ ಕೊರಗಜ್ಜಂದು ಏನು ಹೋಟೆಲ್ಗಳಿಂದ ಪಾರ್ಸಲ್ ಬರುವ ಹಾಗೆ ಅಗಿಲುಗಳು ಬಂದ್ಬಿಟ್ಟು ಅದೇನ ಒಂದು ನಾಮಕಾವಸ್ಥೆ ಕೊಡುವಂತ ಇದೆ ಅಂತ ಹೇಳಿದ್ರೆ, ನಾವು ಈಗಿನ ಪರಿಸ್ಥಿತಿ ನೋಡ್ಬೇಕು. ಎಂತ ಭಕ್ತಿ ಭಾವನೆಗಳಿಂದ ಕೂಡಿದಂತ ಒಂದು ಮನಸ್ಸುಗಳು ಈ ರೀತಿಯ ಕೆಲಸಗಳನ್ನ ಮಾಡ್ತದೆ ಎನ್ನುವಂಥದ್ದನ್ನ ನಾವು ಕಾಣಬೇಕು. ನಮ್ಮ ಹಿರಿಯರುಗಳು ಅಥವಾ ತುಳುನಾಡಿನ ಆರಾಧಕರು ಭಕ್ತಿ ಭಾವನೆಗಳಿಂದ ದೈವಗಳನ್ನ ಆರಾಧನೆ ಮಾಡುವಂತ ಇಂಥ ಸಂದರ್ಭದಲ್ಲಿ ಈಗ ಮೂಲ ದೈವ ಈಗ ಎಲ್ರಿಗೂ ಹೇಳುವಂತದ್ದಲ್ಲಿ ಈಗ ದೈವ ನರ್ತಕರು ಇಂದ ಹಿಡಿದು ಎಲ್ಲ ಕಡೆ ಇಂತ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥವ್ರು ಹೋದವರು ಯಾರು? ಮೈಸೂರಿಗೆ ಕೊರಗಜ್ಜನನ್ನು ತಕೊಂಡು ಹೋದವರು ಯಾರು? ಅಲ್ಲಿ ಕೋಲ ಕಟ್ಟಿದವರು ಯಾರು? ಈಗ ಅದು ಒಂದು ಪ್ರಶ್ನೆ ಬಿಟ್ರೆ, ಈಗ ಹೋಗ್ಬಾರ್ದು ಹೋಗಿದೆ ಎನ್ನುವುದಕ್ಕಿಂತ ನಾವು ಆಕ್ಷೇಪ ಮಾಡಿ ಎಲ್ರಿಗೆ ಹೇಳ್ಬೋದು, ಎಲ್ರಿಗೂ ಧಾರ್ಮಿಕ ಹಕ್ಕಿದೆ, ಎಲ್ರು ದೇವರನ್ನ ಅಥವಾ ದೈವಗಳನ್ನ ನಂಬುವಂತ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕು ಎಲ್ಲಿ ಕೂಡ ಯಾವ ಊರಲ್ಲಿ ಕೂಡ ಯಾವ ದೇವರು ದೈವನು ನಂಬಬಹುದು. ಮೂಲ ನಂಬಿಕೆ ಎನ್ನುವಂಥದ್ದು ಈಗ ಇಲ್ಲ. ಏನು ಅದರಿಂದ ನಂಬಿಕೆ ಒಂದಿದೆಲ್ಲ, ಈಗ ಮೂಢನಂಬಿಕೆ ಅಂತ ನಾವೇನು ನಂಬಿಕೆ ಬೇಕು, ಮೂಢನಂಬಿಕೆ ಯಾರು ಇದು ಮಾಡ್ತಾ ಇಲ್ಲ. ಹಾಗೆ ಮೂಲ ನಂಬಿಕೆಗೆ ಇದು ಏನು ತೊಂದರೆ ಆಗ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ತುಂಬಾ ಸಲ ನಾವು ಈಗ ಹೇಳ್ತೀವಿ, ನಮಗೆ ನೋವಾಗ್ತದೆ. ಯಾಕಂತ ಹೇಳಿದ್ರೆ ದೈವಾರಾಧಕರು ಅಥವಾ ಈ ದೈವಾರಾಧನೆ ಉಳಿಸುವ ಹೋರಾಟ ತಮ್ಮಣ್ಣ ಶೆಟ್ರು ಅಂತ ಏನು ವ್ಯಕ್ತಿಗಳಿದ್ದಾರೆ, ತುಂಬಾ ಜನ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ. ಒಂದು ಪ್ರಾಮಾಣಿಕವಾಗಿ ದೈವಗಳ ಭಕ್ತರು ಎಲ್ರಿಗೂ ನೋವಾಗುವಂತ ಪರಿಸ್ಥಿತಿ. ಈಗ ನಾವು ಹೇಳ್ತೇವೆ ಈಗ ದೈವಗಳು ಹಾಗೆ ಹೋಗಿದೆ ಅಂತ ಹೇಳಿ. ಈಗ ನೀವು ನಿನ್ನೆ ಒಂದು ಆಡಿಯೋ ನಾನು ನೋಡಿದೆ, ವಿಟ್ಲ JCA ಇದೊಂದು ಶಾಲೆಯಲ್ಲಿ ಒಂದು ದೈವ ಕಾಂತಾರ ಸಿನಿಮಾದ ಹಂಗೆ ನೋಡೋದು ಏನೋ ವೈರಲ್ ಆಗ್ತಿದೆ. ನಾವು ನೋಡಬೇಕು ಅಂತ ಇದಕ್ಕೆ ಯಾರ ಸಿರಿಯ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅಣಿಬೇಕಾದ್ರೆ ದೈವ ನರ್ತಕರೇ ಮಾಡಬೇಕು ಆ ಕೆಲಸಗಳನ್ನ. ದೈವ ನರ್ತಕರೇ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಮಾಡೋಕ್ಕಾಗೋದಿಲ್ಲ. ಈಗ ಅಷ್ಟು ಸೂಕ್ಷ್ಮವಾಗಿ ದೈವಗಳ ಏನು ಅಣಿಯಾಗ್ಲಿ, ಜಕ್ಕೆಲಾಣಿಗ್ಲಿ, ಬಲಿಯಾಗ್ಲಿ ಇಂಥದ್ದು ಯಾರಾಗಾದ್ರೆ ಇದು ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಇನ್ನೊಂದು, ಈಗ ನಾವು ಮೊದಲೆಲ್ಲ ನಮ್ಮ ಗ್ರಾಮಗಳಲ್ಲಿ ಒಂದು ದೈವಕ್ಕೆ ವೀಳ್ಯ ಕೊಡ್ಬೇಕಾದ್ರೆ ಆ ಅಜಲಾಯರನ್ನು ಕರೆಸಿಬಿಟ್ಟು ಅದು ಪ್ರಾಮಾಣಿಕ ಒಂದು ವೀಳ್ಯ ಕೊಡುವಂತ ಕ್ರಮ ಇದೆ. ಈಗ ಅವರನ್ನೇ ಬಿಟ್ಟು ನೀವು ನೇಮದಿಂದ ಹಿಡಿದು ಮುಕ್ಕಲ್ದೆ ಆಗಿರ್ಬೋದು, ಸೆರಿಗಾರರು ಆಗಿರ್ಬೋದು, ಅದಕ್ಕೆ ಬೇಕಾದ ಯಾರು 16 ಒಗ್ಗರು ಒಬ್ನೇ ಯಾರಾದ್ರೂ ಔಟ್ ಸೈಡ್ ಗುತ್ತಿಗೆ ತೆಗೆದುಕೊಂಡು ಹಿಂಗೆ ಗಾಡಿಯಲ್ಲಿ ಹೋಗಿ ಡೊಂಬರಾಟದ ಕಡೆ ಹೋಗುವಂತ ಇದಕ್ಕೆ ಈ ತರ ಪರಿಸ್ಥಿತಿ ಮೈಸೂರಿಗೆ ಹೋಗೋದು. ಅದೇ ನಾನು ಹೇಳ್ತೇನೆ, ಮೂಲ ನಂಬಿಕೆಗೆ ತೊಂದರೆ ಆಗ್ತಾ ಈಗಿನ ಪರಿಸ್ಥಿತಿಯಲ್ಲಿ ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕೀಗ? ಈಗ ನಾವು ಮೈಸೂರಲ್ಲಿ, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಆಗಿದೆ ಎನ್ನುವಂತಕ್ಕಿಂತ ಅಲ್ಲಿ ಕೊಂಡೋದವರು ಯಾರು ಅಥವಾ ಈ ಪರಿಕರಗಳು ಅದು ಇದರ ಯಾರು ಇದಕ್ಕೆಲ್ಲ ವ್ಯವಸ್ಥೆ, ಇದನ್ನ ನಾವು ಚರ್ಚೆ ಮಾಡಬೇಕು ಈಗಿನ ಪರಿಸ್ಥಿತಿಯಲ್ಲಿ. ಆದ್ದರಿಂದ ದೈವಾರಾಧಕರು, ದೈವ ನರ್ತಕರು ಮತ್ತು ಇವರು ಇದನ್ನು ಸೂಕ್ಷ್ಮವಾಗಿ ಇದನ್ನು ಗಂಭೀರವಾಗಿ ಯೋಚನೆ ಮಾಡುವಂತ ವ್ಯವಸ್ಥೆ ಅಂತ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ. ಎಸ್, ಅಂದ್ರೆ ಒಟ್ಟು ಎಲ್ಲರ ಜವಾಬ್ದಾರಿ ಇದೆ. ಒಂದು ಈ ನಡುವೆ ಇದು ತಮ್ಮಣ್ಣ ಶೆಟ್ರೆ ಮತ್ತೆ ನಾನು ಶಿವಾನಂದರಿಗೆ ಮೇಡಮ್ ಬರ್ತೇನೆ. ಇದು ಒಟ್ಟು ನಮ್ಮ ಬಹುಮುಖ್ಯವಾಗಿ ಕೊರಗತನಿಯ ಅಥವಾ ಬಹುತೇಕ ಜನ ಈಗ ಹೇಳುವಾಗ ಕೊರಗಜ್ಜ, ಈ ಕೊರಗತನಿಯನ, ಈ ಕೊರಗಜ್ಜನ ಆರಾಧನೆ ಅದರ ಮೂಲ ಸ್ವರೂಪದಿಂದ ತಪ್ಪಿ ಹೋಗಿದೆ ಅಂತ ಹೇಳುದು ನೀವು? ಅಲ್ಲ, ಖಂಡಿತವಾಗಿ ಪರಿಸ್ಥಿತಿಗಳನ್ನ ನೋಡಿದ್ರೆ ಈಗ ಏನು ಕೊರಗಜ್ಜಂದು ಹೇಳಿದಾಗೆ, ಕೊರಗಜ್ಜನಿಗೆ ಏನು ನಾವು ಮೊದಲು ಹೇಳಿದ್ದೇವೆ ತಡ್ಪೆದಾಗೆಲ್ಲ ಅಂತ ನಾವು ಹೇಳಿದೆ. ಎಷ್ಟು ಖರ್ಚು, ಕುಡುಬಸಲೆ, ಶೇಂದಿ ಅದು ಇಡುವಂತ ಒಂದು ಸಂಪ್ರದಾಯ ಇದೆ ಅಷ್ಟೇ. ಬಿಟ್ರೆ ಇದು ಈಗ ನಾವು ನೋಡ್ತೀವಿ ಬಂಗಾರ, ಕೊರಗಜ್ಜನಿಗೆ ಬೆಳ್ಳಿದು ಕಿರೀಟ ಅಥವಾ ಇಂಥದ್ದೆಲ್ಲ ಕಟ್ಟೆ ಕಟ್ಟುವಂತ ಅಥವಾ ಅದು ಗುಡಿ ಕಟ್ಟಿ ಅದಕ್ಕೇನೆ ಎಲ್ಲ ಬುಳ್ಳಿ ಮುಚ್ಚುವುದು ಅಂತ ಹೇಳ್ತಾರೆ. ಆಮೇಲೆ ಎರಡೆರಡು ದಂಟೆಗಳನ್ನು ಕೊಡುವಂಥದ್ದು. ಕೊರಗ ಸಮುದಾಯದ ಜನ ಕೇಳ್ತಾ ಇದ್ರು, ಏನು ನಮ್ಮ ತನಿಯ ಅವ ಸಣ್ಣ ಪ್ರಾಯದಲ್ಲಿ ಕಾಯ ಬಿಟ್ಟು ಮಾಯ ಸೇರಿದವನು, ಅವನಿಗೆ ನೀವು ಇವತ್ತು ಅವನ ಕೈಯಲ್ಲಿ ಎರಡೆರಡು ದಂಟೆಗಳನ್ನು ಕೊಟ್ಟು ಏನು ಅವನದು ಸೊಂಟ ಮುರಿದಿದ್ದೀರಾ ಅಥವಾ ಅವನ ಕಾಲು ಮುರಿದಿದ್ದೀರಾ ನೀವು? ಅವನನ್ನು ನಿಮ್ಮ ನೃತ್ಯದಲ್ಲಿ ಕೂಡ ಏನು ಬೆನ್ನು ಸರಿ ಇಲ್ಲದವನ ಥರ ನೀವು ಕುಣಿಸ್ತೀರಲ್ವಾ? ನೀವಿದು ನಮಗೆ, ನಮ್ಮ ಸಮುದಾಯಕ್ಕೆ, ನಮ್ಮ ತನಿಯನಿಗೆ ಮಾಡೋ ಅವಮಾನ ಅಲ್ವಾ, ಅಪಮಾನ ಅಲ್ವಾ ಅಂತ ಕೇಳ್ತಾರೆ. ದೈವಗಳೀಗ ಏನು ಕಾರ್ಣಿಕ ಅಂತ ನಾವು ಏನ್ ಹೇಳ್ತೇವೆ, ಸಾಮರ್ಥ್ಯ ಅಂತ ಹೇಳ್ತೇವೆ. ಅದ್ರ ಮುಂದೆ ನಮ್ದು ಭಕ್ತಿ ಏನಿಲ್ಲ. ಯಾಕಂತ ಹೇಳಿದ್ರೆ ನಮ್ದು ಸಾಮರ್ಥ್ಯ ಎನ್ನುವಂಥದ್ದು ನಾವು ಪ್ರೆಸ್ಟೇಜ್ ಅಂತ ಹೇಳ್ತೇವೆ, ಅದನ್ನು ತೋರಿಸುವಂತ ಮಟ್ಟಕ್ಕೆ ನಾವು ಬಂದಿದ್ದೇವೆ ಈಗಿನ
ಇದು ಪರಿಸ್ಥಿತಿಯಲ್ಲಿ ನಾವು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯಲ್ಲಿ ಈ ದೈವಗಳ ಬಗ್ಗೆ ನಾವು ಹೇಳಬೇಕು, ಅದು ಒಂದು ವಿಚಾರ ಚರ್ಚೆ ಆಗಬೇಕು. ಎಸ್, ಇದು ತಮ್ಮಣ್ಣ ಶೆಟ್ರೆ ಎಸ್, ನಾನು ಮತ್ತೆ ಮೂಲ ಆರಾಧನೆ ವಿಚಾರವನ್ನು ತಾವು ಹೇಳಿದಿರಿ ಸಂಕ್ಷಿಪ್ತವಾಗಿ. ತಡಪೆಡೊಂಜಿ ಅಗೆಲ್ ಕೊರಪುನಂಚಿತ್ತನ ಕೊರಗ ಸಮುದಾಯದವರು ಇವತ್ತಿ ಕೂಡ ಹೇಳ್ತಾರೆ ಭಾರಿ ಸ್ಪಷ್ಟವಾಗಿ. ನಮ್ಮ ಅನೇಕ ಶೋದಲ್ಲಿ ಹೇಳಿದ್ದಾರೆ, ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಮೂಲ ಕೊರಗತನಿಯನ ಮೂಲ ಆರಾಧನೆ ಎಂಚ ಅಂತ ನಮ್ಮಲ್ಲಿ ನಾವು ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದು ಇವತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ, ನೋಡ್ಬೋದು. ಅವರು ಹೇಳುವಂಥ ಸಂದರ್ಭದಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳ್ತಾರೆ, ಕೊರಗ ತನಿಯನಿಗೆ ನೀವು ಸಿರಿ ಕಟ್ಟಿ ಕೋಲ ಮಾಡಲಿಕ್ಕೇ ಇಲ್ಲ ಇಲ್ಲ, ಆತ ನಮ್ಮ ಸಮುದಾಯದ ನಮ್ಮ ಕುಲದೈವ, ಆತ ಕುಲದೈವ. ನೀವೆಲ್ಲ ಇವತ್ತು ಅವನಿಗೆ ಅಪಮಾನ ಮಾಡ್ತಾ ಇದ್ದೀರಿ, ಅವಮಾನ ಮಾಡಿದ್ದೀರಿ. ಸಮುದಾಯಕ್ಕೆ ಕೂಡ ನೀವು ನಾವೇನು ಮಾತಾಡ್ತಾ ಇಲ್ಲ, ನಮ್ಮ ಸಮುದಾಯದವ್ರೇನು ಮಾತಾಡ್ತಾ ಇಲ್ಲ ಅಂತ ನೀವು ಕೊರಗ ತನಿಯನಿಗೆ ಅಪಮಾನ ಮಾಡ್ತಾ ಇದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ ಅನ್ನೋದನ್ನು ಅವರು ಭಾರಿ ಸ್ಪಷ್ಟವಾಗಿ ಹೇಳ್ತಾರೆ. ಇದು ತಮ್ಮಣ್ಣ ಶೆಟ್ರೆ, ಈ ರೀತಿಯ ಅಪಮಾನಗಳು ಅಥವಾ ಈ ರೀತಿಯ ನೀವೊಂದು ಮಾತು ಬಳಸಿದ್ದಾರೆ, ವ್ಯಾಪಾರ ಅಂತ ನಡೀತಾ ಉಂಟು. ಇದನ್ನು ಯಾರು ಮೈಸೂರಿನವನು ಬಂದು ತಡಿಬೇಕಾ, ಮುಂಬೈಯಲ್ಲಿದ್ದವನು ಬಂದು ತಡಿಬೇಕಾ, ಅಲ್ಲ ಬೆಂಗಳೂರಿನಲ್ಲಿದ್ದವನು ಬಂದು ತಡಿಬೇಕಾ? ತಡೆಯುವುದಲ್ಲ, ಅಟ್ಲೀಸ್ಟ್ ಒಂದು ಸರಿದಾರಿಗೆ ತರುವುದು. ನಾವು ಈಗ ನೋಡಿ ಅಲ್ಲಿ ಎಲ್ಲಿ ಬೇರೆ ದೈವಗಳನ್ನೆಲ್ಲ ಈ ರೀತಿ ಎಲ್ಲ ಇದು ವಿರೂಪ ಮಾಡಿದ್ದೀರಾ? ಇದನ್ನು ಮಾತ್ರ ಮಾಡಿದ್ದು. ಹೌದು ಅಲ್ಲ, ತಳ ಸಮುದಾಯ, ಅತ್ಯಂತ ತಳ ಸಮುದಾಯದ ದೈವವನ್ನು ಬೇಕಾಬಿಟ್ಟಿಯಾಗಿ ಬಳಸಿಕೊಳ್ಳುವುದಾ? ಇಲ್ಲ ನೋಡಿ, ಈಗ ಅದಲ್ಲ, ಇಲ್ಲಿ ತನಕ ನಮಗೊಂದು ಕೆಲವು ಕಡೆ ಜನಿವಾರ, ಅಜ್ಜನಿಗೆ ಜನಿವಾರದ ಫೋಟೋ ನಾನು ನೋಡಿದ್ದೇನೆ. ಅಲ್ಲೀಗ ಅಜ್ಜನ ಫೋಟೋ ಹೇಗೆ ತಯಾರು ಮಾಡಿದಂತಾಗಬೇಕಲ್ಲ, ಫೋಟೋ ಹೇಗೆ ಯಾರು ಹಾಕಿದ್ರು, ಮೂರ್ತಿ ಮಾಡಿದವನು ಎಲ್ಲಿಂದ ತಂದು ಮಾಡಿದ, ಎಲ್ಲಿಂದ ನೋಡಿ ಮಾಡಿದ, ಯಾರನ್ನು ಕೇಳಿ ಮಾಡಿದ ಅಂತ. ಇನ್ನೊಂದು ನೋಡಿ, ಜನಿವಾರ, ತೊಟ್ಟಿಲ ಮಗು, ಮದುವೆ ಆಗ್ಲಿಲ್ಲ, ತೊಟ್ಟಿಲ ಮಗು, ಬಂಗಾರದ ತಂಟೆ, 7 ಹೆಂಡತಿಯರು ಅಂತ ಹೇಳಿ, ಕೊರಗತನಿಯೆಲ್ಲ 7 ಕೊರಪೋಲು ಅಂತ ಹೇಳಿ ನಮ್ಮ ಚಿತ್ರಾಪುರದಲ್ಲಿ ಕೋಲ ಮಾಡಿದ್ರು. ನಾವು ಅದನ್ನು ನೀವು ಇಲ್ಲಿ ನೋಡಿ ವಿಜುವಲ್ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಿನವನು ಮಾಡಿದವನಲ್ಲ, ಬೆಂಗಳೂರಿನವನು ಮಾಡಿದಲ್ಲ, ಬೊಂಬೈಯವನು ಮಾಡಿದಲ್ಲ. ಇದು ನಮ್ಮ ತುಳುನಾಡಿನಲ್ಲಿ, ನಮ್ಮ ಮಂಗಳೂರಿನಲ್ಲಿ ನಡೆದದ್ದು. ಸೊ ಕೊರಗತನಿಯನನ್ನು ಈ ರೀತಿ ಅಪಮಾನ ಮಾಡಿ, ಈ ರೀತಿ ನಿಂದನೆ ಮಾಡಿದವರು ಕೊರಗತನಿಯ ನಾವು ಮತ್ತೆ ಹೇಳುವಂಥದ್ದು, ನೀವು ಎಲ್ಲರಿಗೂ ಗೊತ್ತಿರುವಂಥದ್ದು, ಕೊರಗತನಿಯ ತನ್ನ 16ನೇ ವರ್ಷದಿಂದ 20-22ರ ಆ ವಯಸ್ಸಿನ ಒಳಗಡೆ ಆತ ಕಾಯ ಬಿಟ್ಟು ಮಾಯ ಸೇರಿದ್ದಾನೆ ಅಲ್ವಾ? ಸೊ ಆ ಸಣ್ಣ ಪ್ರಾಯದವನಿಗೆ 7 ಹೆಂಡತಿಯರು ಅಂತ ಹೇಳಿ, 7 ಕೊರಪಲು ಅಂತ ಹೇಳಿ ಏನು ಕೋಲ ಮಾಡಿ, ಈಗ ನೋಡ್ತಾ ಇರುವ ಈ ದೃಶ್ಯದ ಏನು ಘಟನಾವಳಿ, ಇದು ಮಂಗಳೂರಿನಲ್ಲಿ ನಡೆದದ್ದು. ಇದು ಈಗ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಇದರ ಪ್ರಕರಣ ವಿಚಾರಣೆಗೆ ಬಂದಿದೆ. ಕೊರಗ ಸಮುದಾಯದವರು ಇದರ ಬಗ್ಗೆ ದೂರು ಕೊಟ್ಟಿರುವಂಥದ್ದು. ನಮ್ಮ ಸಮುದಾಯದ, ನಮ್ಮ ಕುಲದೈವ, ನಮ್ಮ ಕುಲಸ್ವಾಮಿಗೆ ಈ ರೀತಿ ನೀವು ಅಪಮಾನ ಮಾಡಿದ್ದ ಅಂತ ಅದು ವಿಚಾರಣೆ ನಡೀತಾ ಉಂಟು. ಎಸ್, ನಾನು ತಮ್ಮಣ್ಣ ಶೆಟ್ರೆ, ಲೀಲಾರಯ್ಯ ಅವರೇ, ಜೊತೆಗೆ ಶಿವಾನಂದ್ ಅವರೇ, ನೀವೀಗ ಮಾತಾಡಿದ ವಿಚಾರ ಎಸ್ ಒಂದು ಪೀಠಿಕೆಯಾಗಿ ಮಾತಾಡಿದಿರಿ. ಅನೇಕ ಒಂದೊಂದೇ ಪ್ರಕರಣಗಳು ನಮ್ಮಲ್ಲಿ ಹೊರಗಡೆ ಬರ್ತಾ ಉಂಟು. ಒಂದೊಂದೇ ಪ್ರಕರಣಗಳು ಕೊರಗತನಿಯನಿಂದಾಗಿ, ಕೊರಗಜ್ಜನ ಕಟ್ಟೆಯವರಿಂದಾಗಿ ನಮಗೆ ಮೋಸ ಆಯಿತು ಅಂತ ಹೇಳುವಂಥದ್ದು ಬೇರೆ ಬೇರೆ ಕಡೆ ಆಗಿರುವಂಥದ್ದು ಉಂಟು. ನಾವು ಮೊನ್ನೆ ನೋಡಿದೆವು, ಭವ್ಯ ಅನ್ನುವವರು ಈಗ ದುಬೈಯಲ್ಲಿರುವವರು, ಮಂಗಳೂರಿನವರು, ಅವರು ಮಾತನಾಡಿದ್ದನ್ನು ನಾವು ನೋಡಿದ್ದೇವೆ. ಈಗ ನಾನು ತಿರುಗಾದ ಇಲ್ಲಿ ಟೆಲಿಕಾಸ್ಟ್ ಮಾಡುವಂಥ ಪ್ರಶ್ನೆ, ಯಾಕಂದರೆ ನೀವು 100 ಬಾರಿ ಇದನ್ನು ನೋಡಿರ್ಬೋದು, ಕೇಳಿರ್ಬೋದು. ಸುಮಾರು 18 ನಿಮಿಷ ಅವರು ಮಾತಾಡಿದ್ದಾರೆ. ನನಗೆ ಯಾವ ರೀತಿ ಮೋಸ ಆಯಿತು ಅಂತ. ಇದು ನಾನು ಅವರನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಅವರು ಯಾರಿಂದ ಮೋಸ ಆಯಿತು ಅಂತ ಹೇಳ್ತಾರೆ, ಭಾಸ್ಕರ ಬಂಗೇರ ಅಂತ, ಅವರನ್ನು ಕೂಡ ನಾನು ಸಂಪರ್ಕಕ್ಕೆ ತೆಕ್ಕೊಳ್ತೇನೆ. ಅವರದ್ದು ಕೂಡ ಒಂದು ಅಭಿಪ್ರಾಯವನ್ನು ಕೇಳುವ. ಲೀಲಾರಯ್ಯ ಅವರೇ, ಎಸ್, ನಿಮಗೆ ಕೂಡ ಏನು ಕೊರಗತನಿಯನ ಕೊರಗಜ್ಜನ ಕಟ್ಟೆಗೆ ಹೋಗಿ ಮೋಸ ಹೋಗಿದ್ದೇನೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು, ನಾನು ಅದಕ್ಕಿಂತ ಮೊದಲು ಇವರೊಂದು ತಮ್ಮಣ್ಣ ಶೆಟ್ಟಿ ಒಂದು ಮಾತು ಹೇಳಿದ್ರು, ಉರುವ ಸ್ಟೋರಲ್ಲಿ ಒಂದು ಕೊರಗತನಿ ಒಂದು ಸತ್ಯದ್ದು. ನಾನು ಅಲ್ಲಿಗೆ ಹೋಗ್ಲಿಲ್ಲ, ನಾನು ನಂತೂರಿಗೆ ಒಂದು ಹೋಗಿದ್ದೇನೆ. ಅಲ್ಲಿ ಏನು ಆಡಂಬರ ಇಲ್ಲ. ಅಲ್ಲಿ ಆ ದೈವ ಏನಿದ್ದಾರೆ, ದೈವ ಕಟ್ಟೋರಲ್ಲ, ಅಲ್ಲಿದು ಒಬ್ಬ ಪೂಜಾರಿ, ತುಂಬಾ ಸಿಂಪಲ್, ಕಡು ಬಡವ್ರ ತರ ಇದ್ದಾರೆ ಅವರು. ನಿಂತುಕೊಂಡೇ ಪ್ರಶ್ನೆ ಹೇಳ್ತಾರೆ, ಬೆಳಗ್ಗೆಂದ ಸಂಜೆ ತನಕ ಎಷ್ಟು ಭಕ್ತರು ಬರ್ತಾರೆ ಪ್ರಶ್ನೆ ಕೇಳಿ, ನಿಂತುಕೊಂಡೇ ಪ್ರಶ್ನೆ ಹೇಳ್ತಾರೆ, ಒಂದು ಕೂರದು ಕೂಡ ಇಲ್ಲ ವ್ಯಕ್ತಿ. ಮತ್ತೆ ಆಗೆಲ್ ಕೊಡುವ
ನನ್ನ ಕಣ್ಣಾರೆ ನೋಡಿ, ಇತ್ತೀಚಿನ 1 ತಿಂಗಳು ಕೂಡ ಆಗ್ಲಿಲ್ಲ ನಾನು ಅಲ್ಲಿ ನೋಡಿ. ಅಷ್ಟು ಸಾಂಪ್ರದಾಯಿಕವಾಗಿ ಅದೊಂದು ನಾನು ನೋಡಿದ್ದೇನೆ ಅಲ್ಲಿ. ಮಾತಾಡಿ. ಅದೊಂದು ಅಷ್ಟು ಸಾಂಪ್ರದಾಯಿಕವಾಗಿ ಯಾವುದೇ ಆಡಂಬರ ಇಲ್ಲ, ಅಜ್ಜನ ಕುತ್ತಿಗೆಯಲ್ಲಿ ಏನು ಇಲ್ಲ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಏನು ಇಲ್ಲದೆ ಒಂದು ಸಾಂಪ್ರದಾಯಿಕವಾಗಿ ಏನು ಕೊರಗಜ್ಜನಿಗೆ ಒಂದು ಸೇವೆ ಮಾಡ್ತಾ ಇದ್ರು, ಅದೊಂದು ನಾನು ನಂತೂರಲ್ಲಿ ನಾನು ನೋಡಿದ್ದೇನೆ. ಕೊರಗಜ್ಜನಿಗೆ ಕೋಲ ಇದು ಅಗೆಲ ಸೇವೆ ಏನ್ ಕೊಡ್ತೇವೆ, ಕೋಲದಲ್ಲೇ ಕೊಡ್ತಾರೆ. ಅಜ್ಜ ಕೂತ್ಕೊಂಡಿರ್ತಾರೆ, ಅಜ್ಜನ ಮಡ್ಲಲ್ಲಿ ತಡಪೆಯನ್ನು ಹೇಳ್ತಾರೆ, ಆ ತಡಪೆನ ಇಡ್ತಾರೆ. ಅದು ಸೇಂದಿ ಕೂಡ ಇಡ್ತೀವಿ ಇಲ್ಲಿ, ಅದು ನಾನು ಮತ್ತೆ ಬರ್ತೇನೆ, ಸೇಂದಿ ಇಡ್ತಾರೆ. ಅವಾಗ ಅಜ್ಜ ಕೇಳ್ತಾರೆ, ನೀವು ನನಗೆ ಯಾಕೆ ನಿಗಲ್ದ ಆಯಂಕ ತಮ್ಮನ ಪಾಡ್ಯಾರಂತ. ಅವಾಗ ಅವರ ಭಕ್ತರು ಹೇಳ್ತಾರೆ, ನಾನು ಇಂಥದ್ದು ಇಲ್ಲಿ ಬೇಡ್ಕೊಂಡು ಹೋಗಿದ್ದೆ. ಅವಾಗ ಮತ್ತೆ ಅಜ್ಜ ಪ್ರಶ್ನೆ ಆಗ್ತಾರೆ ಅಲ್ಲಿ, ನೀವು ಬೇಡಿದ್ದು ನಾನು ಕೊಟ್ಟಿದ್ದೇನಲ್ಲ ನಿಮಗೆ ಅಂತ ಕೇಳ್ದೆ. ಹೌದು ಕೊಟ್ಟಿದ್ದೀರಾ, ಅಲ್ಲ ಕೊಡೋದಕ್ಕಿಂತ ಮೊದಲು ನನಗೆ ನೀವು ತಮ್ಮನೆಲ್ಲ ಹಾಕಬಾರ್ದು, ನಾನು ಕೊಡ್ತೇನೆ, ನಾನು ಬೇಡಿದ್ದನ್ನ ನಾನು ನಿಮ್ಗೆ ಕೊಡ್ತೇನೆ, ಕೊಟ್ಟ ಮೇಲೆ ನನಗೆ ಕೊಡಿ ಅಂತ ಅದೊಂದು ಪ್ರಶ್ನೆ ಹೇಳ್ತಾರೆ. ಅಲ್ಲಿ ಆಯ್ತು. ಅಂದ್ರೆ ಅದು ಅಷ್ಟು ಒಂದು ಸಾಂಪ್ರದಾಯಿಕವಾಗಿ ಒಂದು ಕೊರಗಜ್ಜನಿಗೆ ಸೇವೆ ನಡೆಯುವಂಥದ್ದು ನಂತೂರಿನಲ್ಲಿ. ನಾನು ಇಲ್ಲಿ ಪದವಿನ ಅಂಗಡಿ ಕಟ್ಟೆಗೆ ಹೋಗ್ತಾ ಇದ್ದೆ, ಅಲ್ಲಿ ಕಟ್ಟೆಗೆ ಹೋಗ್ತಾ ಇದ್ದೆ, ಈ ಭಾಸ್ಕರ್ ಬಂಗೇರ್ ಅವರ ಪರಿಚಯ ಆಯ್ತು ನನಗೆ. ಹಾಗೆ ಅದೇನೋ ಒಂದು ಗ್ರಾಚಾರ ಕೂಡಿ ಬಂತು ನನಗೆ. ಹಾಗೆ ಅಲ್ಲಿ ಹೋಗಿ ಸಿಕ್ಕಾಕೊಂಡೆ. ಅಲ್ಲಿ ನಾನೊಂದು 2 ಪ್ರಶ್ನೆ ಅಲ್ಲಿ ಕೇಳಿದ್ರೆ ನನಗೆ ಅದು ಏನು ಆಗ್ಲಿಲ್ಲ. ಅಲ್ಲಿ ನನ್ನ ಸಂಬಂಧಿಕ ಮಡಿಕೇರಿ ಅವರ ಒಂದು ಸಂಬಂಧಿಕರು ಅವ್ರು ಸಹ ಬಂದಿದ್ರು. ಅವರಿಗೆ ಸಹ ಕೋಲ ಮಾಡ್ಬೇಕು ಹೇಳಿ, ಕಲ್ಲುಟ್ಟಿ, ಅದು ಕೊರಗಜ್ಜನ ಕೋಲ ಅಲ್ಲ, ಕಲ್ಲುಟ್ಟಿದ ಕೋಲ ಮಾಡ್ಬೇಕು, ಅದು ಇಲ್ಲಿ ಮಡಿಕೇರಿಯಲ್ಲಿ ಹೋಗಿ ಅವ್ರ ಮನೇಲಿ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಅವ್ರು ನಮ್ಮ ಸಂಬಂಧದವರಿಗೆ ಅದು ಸರಿ ಬರ್ಲಿಲ್ಲ, ಅವ್ರು ಮಾಡಿಸ್ಲಿಲ್ಲ. ಅಂದ್ರೆ ಅವರಿಗೆ ಇವರ ಇದು ಗೊತ್ತಾಯ್ತು, ಮಾಡಿಸ್ಲಿಲ್ಲ. ಆ ನಂತರ ನನ್ನ ನೇಬರ್ ಒಬ್ರು ಇದ್ರು, ಅವ್ರು ಮೈಸೂರಿನವರು, ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅವರು ತುಂಬಾ ತುಂಬಾ ದೊಡ್ಡ ಶ್ರೀಮಂತರು. ಆದ್ರೆ ಸ್ವಲ್ಪ ಅವ್ರಿಗೇನೋ ಪ್ರಾಬ್ಲಮ್ ಆಯ್ತು. ನನ್ನ ಗ್ರಾಚಾರಕ್ಕೆ ನಾನು ಅವರ ಬಗ್ಗೆ ಅಲ್ಲಿ ಹೋಗಿಬಿಟ್ಟು ಹೇಳಿಬಿಟ್ಟೆ ಈ ಭಾಸ್ಕರ್ ಬಂಗೇರ್ ಹತ್ರ. ಅವಾಗ ಅವರು ಮತ್ತೆ ಅವರನ್ನ ನನ್ನ ನೇಬರ್ ಅವರನ್ನ ಕರ್ಕೊಂಡೋಗಿ ನಾನು ಎಲ್ಲ ಕೇಳಿ ಆಗುವಾಗ ಪ್ರಶ್ನೆ ಕೇಳಬೇಕು, ಅದು ಪ್ರಶ್ನೆ ಚಿಂತನೆಯಲ್ಲಿ ಕೇಳಬೇಕು ಅಂತ ಆಯ್ತು. ಅದು ಪ್ರಶ್ನೆ ಚಿಂತನೆಯಲ್ಲಿ ಮೈಸೂರಲ್ಲೇ ಕೇಳಬೇಕು ಅಂತ ಆಯ್ತು. ಸರಿ, ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ನಾನು, ಭಾಸ್ಕರ್ ಬಂಗೇರ, ಅವರ ಹೆಂಡತಿ, ಮತ್ತೆ ನನ್ನ ಮಗಂದು ಸ್ನೇಹಿತ ಒಬ್ಬ, ಮತ್ತೆ ಇವರು, ನಾನು, ಅದು ಯಾರಿಗೆ ಪ್ರಾಬ್ಲಮ್ ಇತ್ತು ಅವರು, ಒಂದಷ್ಟು ಜನ ಹೋದ್ವಿ. ಇಲ್ಲಿಂದ ಪದವಿನ ಅಂಗಡಿ ಕಟ್ಟೆಯಿಂದ ಕೈ ಮುಗ್ದು, ಅವಾಗ ಇವರಿಗೆ ಈ ಕಟ್ಟೆ ಆಗಿರ್ಲಿಲ್ಲ, ಇವಾಗ ಇರುವ ಕಟ್ಟೆ ಆಗಿರ್ಲಿಲ್ಲ. ಪದವಿನ ಅಂಗಡಿ ಕಟ್ಟೆಯಿಂದ ಕೈ ಮುಗ್ದು ಅಲ್ಲಿಂದ ಹೋಗಿ ವಾಪಸ್ ಬರುವ ತನಕ ಸಹ ಖರ್ಚೆಲ್ಲ ಆಕೆನೇ ನೋಡ್ಕೊಂಡಿದ್ದ. ಪ್ರತಿಯೊಂದು ಅವರೊಂದು ಗ್ಲಾಸ್ ನೀರು ಕುಡ್ದ ಖರ್ಚು ಸಮೇತ ಆಕೆ ಕೊಟ್ಟಿರೋದು, ಪೆಟ್ರೋಲ್ ಇಂದ ಎಲ್ಲ ಸಹ. ಅಲ್ಲಿ ಆಯ್ತು. ಅಲ್ಲಿ ಅವರ ಫ್ಯಾಕ್ಟ್ರಿಗೆಲ್ಲ ಹೋಗಿ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಅವ್ರ ಹತ್ರ ಎಲ್ಲ ಇವ್ರು ಮಾತಾಡಿದಾರಂತೆ, ಅದ್ಯಾರ್ದು ಜಾಗ, ಇದ್ಯಾರ್ದು ಜಾಗ, ಅಲ್ಲಿ ಒಂದಷ್ಟು ವಿಷಯನ ಇವರು ಕಲೆಕ್ಟ್ ಮಾಡ್ಕೊಂಡು ಬಂದು ಆಯ್ತು ಪ್ರಶ್ನೆ ಇಟ್ರು. ಒಂದಷ್ಟು ಕೆಲವು ವಿಷಯನೆಲ್ಲ ಹೇಳಿ ಆಗುವಾಗ ನನಗೆ ಪ್ರಶ್ನೆ ಹೇಳಲಿಕ್ಕೆ ಇಲ್ಲಿ ಬಿಡ್ತಾ ಇಲ್ಲ, ದುಷ್ಟ ಶಕ್ತಿಗಳು ಇಲ್ಲಿ ಬಿಡ್ತಾ ಇಲ್ಲ ಅಂತ ಆಯ್ತು. ಅದು ಇನ್ನು ದರ್ಶನದಲ್ಲಿ ಕೇಳಬೇಕು ಅಂತ ಆಯ್ತು. ನಮಗೆ ನಿಜವಾಗ್ಲೂ ನನಗೆ ದರ್ಶನ ಅಂದ್ರೆ ಏನು, ಕೋಲ ಅಂದ್ರೆ ಏನು ಅಂತ ನಮ್ಗೆ ಅದು ವ್ಯತ್ಯಾಸ ಗೊತ್ತಿಲ್ಲ. ನಮ್ಗೆ ದರ್ಶನದ್ದು ಕೋಲದ್ದು ನಮ್ಗೆ ವ್ಯತ್ಯಾಸ ಗೊತ್ತಿಲ್ಲ ನಮ್ಗೆ. ಅದು ಆಯ್ತು, ಕೋಲ ಕೊಡುವ ಅಂತ ಆಯ್ತು. ನನ್ನ ನೇಬರ್ ಸರಿ ಕೋಲ ಕೊಟ್ಟು, ಅಂದ್ರೆ ಅವರಿಗೆ ಆ ಒಂದು ತುರ್ತು ಇದ್ರಲ್ಲಿ ಇದ್ರು ಅವರು, ಅದನ್ನ ಇವರು ಎನ್ಕೇಶ್ ಮಾಡ್ಕೊಂಡ್ರು ಇವರು ಅದನ್ನ. ಆಯ್ತು. ಮತ್ತೆ ಇನ್ನೊಂದು ವಾಪಸ್ ಪ್ರಶ್ನೆ ಎಲ್ಲ ಇಟ್ಟು ವಾಪಸ್ ಬಂದ್ವಿ. ಮತ್ತೆ ಇನ್ನೊಂದ್ಸಲ ಕೋಲಕ್ಕೆ ಅಂತೇಳಿ ಎಲ್ಲ ಹೋದ್ವಿ. ಒಂದು ಟಿ ಮಾಡ್ಕೊಂಡ್ವಿ, ಒಂದು ಮಿನಿ ಬಸ್ ಮಾಡ್ಕೊಂಡ್ವಿ, ಅವರು ಕಾರ್ ಆಯ್ತು, ಎಲ್ಲ ಆಯ್ತು, ಹೋದ್ವಿ. ಹೋಗಿ ಅಲ್ಲಿ ಕೋಲ ಎಲ್ಲ ಆಯ್ತು. ಎಲ್ಲ ಯಾರು ಕೋಲ ಅಲ್ಲಿ ಕೊಟ್ಟಿದ್ದು? ಇದೇ ಭಾಸ್ಕರ್ ಬಂಗೇರ ಅವ್ರದ್ದು ಕಡೆ ಅವರು, ಕಮಲಾಕ್ಷ ಅಂತ ಹೇಳಿ. ಇವತ್ತಿಗೆ ಸಹ ಕಮಲಾಕ್ಷ ಅನ್ನುವವರೇ ಭಟ್ರ ಕುಮೇರ್ ಗಂಧಕಾಡಲ್ಲಿ ಫಸ್ಟ್ ಇಂದ ಇವತ್ತಿನವರೆಗೆ ಅವರೊಬ್ಬರೇ ಕಟ್ಟುತ್ತಾ ಇದ್ದಾರೆ ಅಲ್ಲಿ, ಕಮಲಾಕ್ಷ ಅನ್ನುವರು. ಅಲ್ಲಿಗೆ ಸಹ ಬಂದಿದ್ದವ್ರಿ. ಇವತ್ತಿನವರೆಗೂ ಅವಳಿಗೆ ಅವಳು ಏನು ತೊಂದರೆ ಅನುಭವಿಸಿದ್ಲು, ಇವತ್ತಿನವರೆಗೂ ಅವಳಿಗೆ 5 ಪೈಸೆದು ಲಾಭ ಆಗ್ಲಿಲ್ಲ. ಸುಮಾರು ಒಂದು 2.5-3 ಲಕ್ಷದ ಒಳಗಡೆ ಅವಳು ಖರ್ಚು ಮಾಡಿದ್ಲು. ಈ ಪ್ರಶ್ನೆಯಿಂದ ಹಿಡಿದು ಕೋಲ ತನಕ, ಊಟದ್ದು, ಇವ್ರದ್ದು ಪೆಟ್ರೋಲ್ದು ಎಲ್ಲ ಸೇರಿ. ಆದ್ರೆ ಅವಳಿಗೆ ಇವತ್ತಿನ, ಆದ್ರೆ ಒಟ್ಟು ವಿಷಯ ಏನಂತ ಹೇಳಿದ್ರೆ, ಈಗ ಒಂದೂವರೆ ತಿಂಗಳಿಂದ ನಾವು ನೋಡ್ತಾ ಇರುವಂಥದ್ದು ಮೈಸೂರಿನಲ್ಲಿ ಕೋಲ ಆಯಿತು ಅಂತ ಈಗ ಜನ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಶುಟ್ರೆ ನಾನು ಶಿವಾನಂದ್ ಅವರೇ ಎಲ್ಲ ಚರ್ಚೆ ಮಾಡ್ತಾರೆ, ವಾದ ಮಾಡ್ತಾರೆ, ತಕರಾರು ಮಾಡ್ತಾರೆ. ಅವ್ರು ಹೇಗೆ ಮಾಡಿದರು, ಯಾರನ್ನು ಕೇಳಿ ಮಾಡಿದರು, ಯಾವ ಕಟ್ಟುಕಟ್ಟಲ್ಲಿ, ಯಾವ ರೀತಿ ರಿವಾಜು ಅಂತೆಲ್ಲ ಕೇಳಿದರು. ಈಗ ಲೀಲಾರೈ ಅವರು ಹೇಳೋ ಕಥೆ ಎಲ್ಲ ನೋಡುವಾಗ ಇದು ನಾವೇ ಇಲ್ಲಿಂದಲೇ ಜನ ಕೊಂಡೋಗಿ ನಾವೇ ಮಾಡಿಸಿಕೊಂಡು ಬಂದದ್ದು. ವರ್ಷದ ಹಿಂದೆ ಯಾವಾಗ ಇದು ಈಗ 21 ಮೊದಲ ಕೋಲ ಮೈಸೂರಲ್ಲಿ ಮೊದಲ 21 ಅಕ್ಟೋಬರ್ ಸೆಪ್ಟೆಂಬರ್ ಲಾಸ್ಟ್ ಗೆ, ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲೇನು 21. ನಮಗೆ ಅದು ಗೊತ್ತಿಲ್ಲ ಅಲ್ಲ ನಮಗೆ, ಯಾಕೆಂದ್ರೆ ನಮ್ಮ ಗ್ರಾಚಾರ ಅವ್ರಿಗೆ ಅಲ್ಲಿ ಕೂಡಿ ಬಂತು, ಇವರು ಸಿಕ್ಕಾಕೊಂಡ್ರು.
ನಾನು ಮತ್ತು ನನ್ನ ನೇಬರ್, ನನ್ನ ಮಕ್ಕಳು ಮತ್ತೆ ನೇಬರ್, ನಾವು ಅಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ವಿ. ಅಷ್ಟು ಪ್ರೀತಿ ವಿಶ್ವಾಸ, ಅವಳು ಅಷ್ಟು ಕೋಟ್ಯಾಧೀಶ್ವರಿ ಆಗಿದ್ರು ಕೂಡ ನಮ್ಮನ್ನ ಅವಳು ಅದೇ ಲೆವೆಲ್ಗೆ ನೋಡ್ತಾ ಇದ್ಲು, ಅಷ್ಟು ಪ್ರೀತಿಯಿಂದ. ಇವಾಗ ಅವಳು ನಮ್ಮನ್ನ ಕಳ್ಳರ ತರ ನೋಡ್ತಾ ಇದ್ದ. ಯಾಕೆ? ದುಡ್ಡಿನ ಯಾಕೆಂದ್ರೆ ಇದು ನಾವು ಕರ್ಕೊಂಡೋಗಿ ಮಾಡಿಸಿದಲ್ಲ, NOC ಸಿಕ್ಕಿಲ್ಲಲ್ಲ, ಪ್ರಾಬ್ಲಮ್ ಅದಲ್ಲ. ಈಗ ಕೋಲ ಕೊಟ್ಟಿದ ತಕ್ಷಣ ಈಗ NOC ಸಿಕ್ತಿದ್ರೆ ಆಗ್ತಿತ್ತು. ಈಗ ನಾವು ಅದು ಕೋಲ ಕೊಡದೆ ಯಾಕೆ, ಸಾಲ ಇದೆ, ಪ್ರಾಬ್ಲಮ್ ಇದೆ, NOC ಸಿಗ್ತದೆ ಅಂತ. ಯಾರಿಗೂ ಈಗ NOC ಸಿಕ್ಕಿಲ್ಲ. ಹೋಗಿ ಕೊಳ್ಳದ ಪಾಪ ಇಟ್ಟದ್ದು ಬದುಕಲಿಕ್ಕೆ ಹೋಗಿ ಸಾಯುದು, ಬಡ್ಡಿಗೆ ತಗೊಂಡವರಾಗ. ಬಡ್ಡಿಗೆ ಏನಕ್ಕೆ ಹಣ ತೆಗೆದು ಹೇಳಿ ಬದುಕಬೇಕು, ಸಮಾಜದಲ್ಲಿ ಮರ್ಯಾದೆ ಉಳಿಬೇಕಂತ. ನಮಗೆ ಕೊಡ್ಲಿಕ್ಕೆ ಆಗದಿದ್ರೆ ಮತ್ತೆ ಅವನ ಹಿಂಸೆಗೆ ಮತ್ತೆ ಸುಸೈಡ್ ಮಾಡಿದಾಗ. ಹಾಗಾದ್ರೆ ಇಲ್ಲಿ ಎಲ್ಲಿಯಾದ್ರು ಈಗ ಮಾತಾಡಿದ್ರು ಒಂದು ಈಗ ಅಜ್ಜ ಅಂದ ತಕ್ಷಣ ಇಲ್ಲಿ ನಿಂತೆ ಪ್ರಶ್ನೆ ಹೇಳ್ತಾರೆ. ಅವ ಅಜ್ಜ ಅಂದ್ರೆ ಪ್ರಶ್ನೆ ಮೇಡಮ್, ಅಜ್ಜ ಅಂದ್ರೆ ಪ್ರಶ್ನೆ. ಕುತ್ತಾರಲ್ಲಿ ಪ್ರಶ್ನೆ ಇದೆ, ಎಲ್ಲಾದ್ರೂ ಕುತ್ತಾರಿಗೆ ಪ್ರಶ್ನೆ ಮಾಡಿದಾರೆ? ಎಲ್ಲಾದ್ರಲ್ಲಿ ಪ್ರಶ್ನೆ ಇದೆ, ಕೌಡಿಗೆ ಇದೆ, ಪ್ರಶ್ನೆ ಉಂಟಾ? ಅಜ್ಜ ಅಂದ್ರೆ ಪ್ರಶ್ನೆಯ? ನಾನು ಈಗ ನಿಮ್ಮ ಮಾತನ್ನು ಗಮನಿಸ್ತಾ ಇದ್ದೇನೆ. ಅಲ್ಲಲ್ಲ, ಇವು ನಾನು ನಿಮ್ಗೆ ಅಲ್ಲಿ ಇವು ಪ್ರಶ್ನೆ ಇದೆ ಎಲ್ಲ ಕಡೆ. ಅದೇ ಅಜ್ಜ ನಂಬ ತಕ್ಷಣ ನಮ್ಗೆ ಅಲ್ಲಿ ಕೌಡಿಗೆ ಕಾಯ್ತಂದದ್ದು ಯಾರು ಪ್ರಶ್ನೆ ಹೇಳುದು? ಅಜ್ಜ ಅಂದ್ರೆ ಪ್ರಶ್ನೆಯ. ಹಾಗಾದ್ರೆ ಸಮಸ್ಯೆ ಆಗುದಾದ್ರೆ ಮೊನ್ನೆ ಇವರಿಗೆ ಇಷ್ಟೆಲ್ಲ ಜ್ಞಾನ ಇರ್ತಿದ್ರೆ ಕುಕ್ಕರ್ ಬಾಂಬ್ ಬರುವಾಗ ಒಂದು ಮಾಹಿತಿ ಕೊಂಡು ಹೋಗ್ತಲ್ಲ ಇವರಿಗೆ. ಅಲ್ಲ ಸರ್, ಹೇಳ್ಬೋದಲ್ಲ ಸರ್, ಏನೋ ಒಂದು ಆಘಾತಕಾರಿ ಬಾಂಬ್ ಬರ್ತಾ ಇದೆ, ಎಲ್ಲ ಅಜ್ಜನ ಇವರೆಲ್ಲ ದೇವಮಾನವರು ಇದಾರಲ್ಲ, ಇವ್ರಿಗೆ ಹೇಳ್ಬೋದಲ್ವಾ? ಅಲ್ವಾ? ಗಡಿಯಲ್ಲಿ ಕೂರಿಸಿದ್ರೆ ನಮ್ಮ ಗುಪ್ತಚರ ಇಲಾಖೆಯನ್ನೇ ಕ್ಯಾನ್ಸಲ್ ಮಾಡಿ ಇವರನ್ನೇ ಕೂರಿಸಿದ್ರೆ ಒಳ್ಳೇದಲ್ವಾ? ಈಗ ಈ ತರ ಇವರೊಂದು ಪೂರ್ವ ಸೂಚನೆ ಕೊಡ್ತಾರೆ, ಸಾಲ ಸಂತಾರೆ, ನಿಮ್ಮ ಮಾನಸಿಕ ಕೌಟುಂಬಿಕ ಸಮಸ್ಯೆ ಸರಿ ಮಾಡ್ತಾರೆ, ಎಲ್ಲಕ್ಕೂ ಪರಿಹಾರ ಅದೇ ಇಲ್ಲಿ. ಹೌದಾದ್ರೆ ನಮಗೆ ಗುಪ್ತಚರ ಇಲಾಖೆ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಈ ಗಡಿಯಲ್ಲೆಲ್ಲ ಇವರನ್ನೇ ಕಟ್ಟಿ ಹಾಕಿ ಕೂರಿಸಬಹುದಲ್ಲ. ಈಗ ಈ ತರ ಮೋಸದ ಆಟ ನಿಲ್ಬೇಕು ಸರ್. ಇದು ಈ ವಿಷಯದಲ್ಲಿ ನಾನು ಅಜ್ಜನ ದೂರ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾವಿಲ್ಲಿ ದೂರ್ತಾನು ಇಲ್ಲ. ಇಲ್ಲಿ ಕೇಳಿ, ನೀವು ಸ್ಪಷ್ಟವಾಗಿ ಕೇಳಿ. ಯಾರ ಅದರ ಹಿಂದೆ ನಿಂತು ನಿಮ್ಮ ಸೂತ್ರಧಾರರು ಇದಾರಲ್ಲ, ಸೂತ್ರಧಾರರು ನಿಮ್ಮನ್ನೆಲ್ಲ ಅಮಾಯಕರನ್ನು ಕರ್ಕೊಂಡು ಹೋಗಿ ಇಲ್ಲಿಂದ ಮೈಸೂರಿಗೆ ಕರ್ಕೊಂಡು ಹೋಗುದು, ಟಿ ಮಾಡಿ ಕರ್ಕೊಂಡು ಹೋಗುದು, 2.5 ಲಕ್ಷ ರೂಪಾಯಿ ಖರ್ಚು ಮಾಡಿಸುವಂತದ್ದು. ನೀವು ಒಂದು ಅಂತಲ್ಲ, ಇಲ್ಲಿ ಈಗ ಇಡೀ ತುಳುನಾಡಿನಲ್ಲಿ ನಾವು ದೈವಾರಾಧಕರು, ದೈವವನ್ನು ಏನು ನಂಬಿಕೊಂಡು ಬರುವವರು ಎಲ್ಲರೂ ಮೋಸ ಹೋಗ್ತಾ ಇದ್ದಾರೆ. ಇದು ಮತ್ತೆ ಇನ್ನೊಂದು ವಿಷಯ, ಈ ಅಂದ್ರೆ ನನ್ನ ಸ್ನೇಹಿತೆ ಹತ್ರ ಈ ಭಾಸ್ಕರ್ ಬಂಗೇರನ್ನ ಹೆಂಡತಿ ಅಂದ್ರೆ ನನ್ನನ್ನ ಎದುರಿಸೋದಕ್ಕೋಸ್ಕರ ಅವರ ಗಂಡ ರಾಜನ್ ದೈವ ಕಟ್ಟುವವರಂತೆ. ಒದ್ದೆ ಬಟ್ಟೆಯಲ್ಲಿ ನಿಂತು ತೆಂಗಿನಕಾಯಿ ಹೊಡೆದ್ರೆ ನಾವು ಸರ್ವನಾಶ ಆಗಿ ಹೋಗ್ತೀವಿ. ಅಂದ್ರೆ ನಮ್ಮನೆ ಮೀಡಿಯಾದಲ್ಲಿ ಯಾರ ಹತ್ರನು ಬಾಯಿ ಬಿಡತಿರುವ ತರ ನಮ್ಮನೆ ಇದ್ರು. ಇವರು ಪಾಕಿಸ್ತಾನದಲ್ಲಿ ಹೋಗಿ ತೆಂಗಿನಕಾಯಿ ಹೊಡಿಲಿ, ಯಾಕಂದ್ರೆ ಅಲ್ಲಿ ತುಂಬಾ ಶತ್ರುಗಳಿದ್ದಾರಲ್ಲ ನಮಗೆ. ಅಲ್ಲಿ ಹೋಗಿ ನಿಂತು ಒಂದು ತೆಂಗಿನಕಾಯಿ ಹೊಡೆದು ಬಂದ್ರೆ ಈ ನಮ್ಮ ಸೈನಿಕರದ್ದು ಜೀವ ಎಲ್ಲ ಹೋಗ್ಲಿಕ್ಕಿದೆಯಾ ಅಲ್ಲಿ ಪಾಪ. ಇದು ತಮ್ಮಣ್ಣ ಶೆಟ್ಟರೆ, ಶಿವಾನಂದ್ರೆ, ಒಬ್ಬ ನಾವು ದೈವಾರಾಧನೆಯ ಕಾಲದಲ್ಲಿ ನಿಮ್ಮ ಅನುಭವದ ಪ್ರಕಾರ ಯಾವತ್ತಾದರೂ ದೈವ ಈ ರೀತಿಯ ನುಡಿ ಕೊಡುವುದು ಉಂಟಾ? ಈ ರೀತಿಯ ಶಾಪ ಹಾಕುವುದು ಉಂಟಾ? ಇಲ್ಲ, ಖಂಡಿತ ದೈವ ಕಟ್ಟಿದವರ ಬಾಯಿದ್ದೆ ಯಾರಿಗೂ ಶಾಪ ಕೊಡೋದಿಲ್ಲ. ಇನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಮಕ್ಕಳನ್ನು ತಾಯಿಯಷ್ಟು ಮಕ್ಕಳು ಯಾವ ರೀತಿಯಲ್ಲಿ ಇರ್ಲಿ, ಎಷ್ಟು ಚೇಷ್ಟೆಗಳನ್ನು ಮಾಡ್ಲಿ, ಆ ತಾಯಿಯಾದವಳು ಎಷ್ಟು ಮುಗ್ಧತೆಯಲ್ಲಿ ಮಕ್ಕಳನ್ನು ಇದು ಸಾಕುವ ರೀತಿ, ಪೋಷಣೆ ಮಾಡುವಂತ ರೀತಿ, ಅದೇ ರೀತಿ ದೇವಗಳು ಯಾರಿಗೂ ಶಾಪ ಕೊಡಲ್ಲ. ಈಗ ಇವ್ರು ಹೇಳ್ದಂಗೆ ಈಗಾಗಲೇ ಹೇಳಿದ್ರೆ ಇದರ ಸೂತ್ರಧಾರಿಗಳು ಯಾರು ಅಂತ ಹೇಳಿದ್ರೆ, ಸೂತ್ರಧಾರಿಗಳು ಮಾತ್ರ ಪಾತ್ರಧಾರಿಗಳನ್ನ ನಾವು ಸ್ವಲ್ಪ ಹುಡುಕ್ಬೇಕು. ಇನ್ನೊಂದು ನಾನು ಹೇಳ್ತೇನೆ, ಈ ಪ್ರಶ್ನೆ ಕೇಳುವಂಥದ್ದೇ ಒಂದು ಪ್ರಶ್ನೆ ಅಂತ ನಾನು ಹೇಳ್ತೇನೆ. ನಾವು ಪ್ರಶ್ನೆ ಎನ್ನುವಂಥದ್ದು ನನಗೆ ಇಡೀ ತುಳುನಾಡಿನವರಿಗೆ ಒಂದು ಪ್ರಶ್ನೆ, ಇದು ಯಾಕೆ ಅಂತ ಕ್ವಶನ್ ಮಾರ್ಕ್. ಇಂದಿನವರು ಹಳೆ ಕಾಲದಲ್ಲಿ ಯಾರು ಕೂಡ ಕೊರಗತನಿಯನ್ನ ಮುಂದೆ ಇಂಥ ವಿಚಾರಗಳು ಇರಲಿಲ್ಲ. ಈಗ ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂತ ಇದೆ, ನಮ್ಮಲ್ಲಿ ಮತ್ತೆ ಏನು ಪೊದುವಾಳರು, ಪಂಡಿತರು ಎಲ್ಲ ಅದರಿಂದ ಅದೇ ಕುಲ ಸಮುದಾಯದಿಂದ ಬಂದವರು, ಅವರು ಅವರ ವೃತ್ತಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಅದೊಂದು ಗೌರವದಿಂದ ನಂಬಿಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ವಿಚಾರ. ನೀವು ಹೇಳುವ ಈಗ ಪ್ರಶ್ನೆ ಎತ್ತಿರುವಂತ ಈ ಕಟ್ಟೆಗಳಲ್ಲಿ ಗುಡಿ ಪ್ರಶ್ನೆಗಳಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಮಾನಸಿಕವಾಗಿ ನಮ್ಮ ಜನತೆಯನ್ನ ಒಂದು ತಪ್ಪು ದಾರಿಗೆ ಕೊಂಡೊಯ್ಯುವಂತ ಇದೊಂದು ವ್ಯವಸ್ಥೆ ಅಂತ ನಾವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೆ, ಅಲ್ಲಿಯವರೆಗೆ ಮೋಸ ಮಾಡುವವರು ಇರ್ತಾರೆ. ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೆ, ಅಲ್ಲಿಯವರೆಗೆ ಮೋಸ ಮಾಡುವವರು ಇರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ನಾವು ಇದರಿಂದ ಮಾನಸಿಕತೆ ಏನಿದೆ ಆ ಸ್ಥಿರತೆಯನ್ನು ನಾವು ಕಳ್ಕೊಂಡಾಗ ನಾವೇ ಮನೋರೋಗಿಗಳತ್ತೆ, ಮಾನಸಿಕ ರೋಗಿಗಳಾಗ್ತೇವೆ ಖಂಡಿತವಾಗಿ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ನೋಡಿ, ಈಗ ಜ್ವರ ಒಂದು ಬಂತು ಅಂತ ಹೇಳಿದ್ರೆ ಒಂದು ಮಗುವಿಗೆ, ತಾಯಿಯಾದವಳು ಒಂದು ಈಗಿನ ಪರಿಸ್ಥಿತಿಯಲ್ಲಿ ಆ ಮಗುವಿನೊಂದು ಜ್ವರ ಅಥವಾ ಕಾಯಿಲೆಗೆ ಏನ್ ಮಾಡ್ಬೇಕಂದ್ರೆ ಒಂದು ಕರೆಕ್ಟ್ ಆಗಿ ಡಾಕ್ಟರ್ ಅಲ್ಲಿ ಹೋಗುವಂತದ್ದ ಅಂತ ಒಂದು ವ್ಯವಸ್ಥೆ. ಇನ್ನೊಂದು, ಈ ಮಂತ್ರ ಹೇಳುವಂಥದ್ದು, ಜ್ಯೋತಿಷ್ ಹೇಳುವರ ಕಡೆ ಹೋಗಿ
ಒಂದಿಷ್ಟು ಇದನ್ನು ಏನು ಕಾಯಿಲೆಗಳು ಅದನ್ನು ಹೆಚ್ಚುವರಿ ಮಾಡುವಂತ ಇದು ತಮ್ಮಣ್ಣ ಶೆಟ್ರೆ, ದೈವದ ಕೊಡಿಯಡಿ ಇಟ್ಟು ಮಂತ್ರ ಮತ ಉಂಟ? ದೈವದ ಕಳದಲ್ಲಿ ಮಂತ್ರಗಳಿದಾವೆ ಅಂತ. ದೈವದ ಕೊಡಿಯಡಿಯಲ್ಲಿ ದೈವ ಕಟ್ಟಿ ಒಂದು ಆಲೋಚನೆ ಮಾಡಬೇಕು. ಅಭಯ ಕೊಡೋದು ಮಾತ್ರ, ನಿನ್ನನ್ನು 11 ತಿಂಗಳವರೆಗೆ, ಈ ಕಾಲದಿಂದ ಮೇಲ್ಕಾಲದವರೆಗೆ ನಿನ್ನನ್ನು ರಕ್ಷಿಸ್ತೇನೆ, ನೀನು ಕೊಟ್ಟಂಥ ಸೇವೆಯನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದೇನೆ, ನಿನಗೆ ಇಷ್ಟನ್ನು ಬಿಟ್ಟರೆ ಯಾವ ದೈವವು ನೇಮ ಕಟ್ಟಿ ಆಗಲಿ ದೈವಸ್ಥಾನದ ಒಳಗಡೆ ಆಗಲಿ ಕೌಡಿಗೆ ಆಗೋದು ಮತ್ತು ಪ್ರಶ್ನೆ ಹಾಕುವಂಥದ್ದಿಲ್ಲ. ನಾನು ಎಲ್ಲ ಜನಸಾಮಾನ್ಯರಿಗೆ, ಎಲ್ಲ ಭಕ್ತರಿಗೆ, ಕರ್ನಾಟಕದಾದ್ಯಂತ ಭಕ್ತರಿಗೆ ಎಲ್ಲಿಯಾದರೂ ತುಳುನಾಡಿಗೆ ಬಂದು ಯಾವ ಜಾಗದಲ್ಲಿ ಪ್ರಶ್ನೆ ನಡೀತದೆ ಎಂಬ ಒಂದು ಗೊತ್ತಾದರೆ ಆ ಪ್ರಶ್ನೆ ಅವನ ಹತ್ರ ಮೊದಲು ಒಂದು ಕೇಳಿ, ನಿನ್ನ ಗುರು ಯಾರು? ಮೊದಲ ಪ್ರಶ್ನೆ. 12 ರಾಶಿಯನ್ನು ಬಾಯಿಪಾಠ ಹೇಳು ಅಂತ ಹೇಳಬೇಕು, 27 ನಕ್ಷತ್ರಗಳನ್ನು ಹೇಳಬೇಕು ಅಂತ ಹೇಳಬೇಕು, ಪಂಚಾಂಗ ಎಂದರೇನು ಎಂಬ 3 ಪ್ರಶ್ನೆಯನ್ನು ಆತನಲ್ಲಿ ಕೇಳಿ, ಮೋಸ ಹೋಗಬೇಡಿ. ಯಾಕಂತ ಹೇಳಿದರೆ ಆತನಿಗೆ ಇವತ್ತಿನವರೆಗೆ ದೇವರದಲ್ಲಿ ಎಲ್ಲಿಯೂ ಆ ಜ್ಞಾನವೇ ಇರಲಿಕ್ಕಿಲ್ಲ. ನಾವೆಲ್ಲರೂ ಮಾನವರು ಸೋತದ್ದು ಅಜ್ಜನಿಂದಾಗಿ ಅಲ್ಲ, ಇಲ್ಲಿ ಇರುವಂಥ ಅನೇಕ ಕಡೆಗಳಲ್ಲಿ ಏನು ಪರ್ಟಿಕ್ಯುಲರ್ ವಾದ ಇದೆ, ಆ ಜಾಗಕ್ಕೆ ನಾನು ಹೋಗಲಿಲ್ಲ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ನಾನು ಅದನ್ನು ಗುರುತಿಸಿ ಹೇಳಿದ್ದು ಅಲ್ಲ. ಇಡೀ ಸಮಾಜವನ್ನು ನಾವು ಹುಟ್ಟಿದ್ದೇವೆ. ಅನೇಕ ಕಡೆಗಳಲ್ಲಿ ಇವರದೇ ಆದಂಥ ಬಣ್ಣದ ವೇಷಧಾರಿ, ಅನೇಕ ಕರೆಯಲ್ಲಿ ಆ ಬಂಗಾರದ ಇದು, ಅಲ್ಲಿ ಬರುವವನು ಇದ್ದ ಬಂಗಾರವನ್ನು ಅಡವಿಟ್ಟು ಕಷ್ಟದಲ್ಲಿ ನಾಳೆ ನಾಡ್ದು ನನ್ನ ಮನೆ ಹೋಗ್ತದೆ, ನಾಳೆ ನಾಡ್ದು ನನಗೆ ಅನಾರೋಗ್ಯ ಪೀಡಿತನಾಗ್ತೇನೆ, ಇಲ್ಲಿ ಇರುವಾಗ ಇಂಥ ಒಂದು ನಿರೀಕ್ಷೆಯಲ್ಲಿ ಬರುವಂಥ ವ್ಯಕ್ತಿಯಲ್ಲಿ ಇದನ್ನು ಪ್ರಶ್ನೆ ಇಡುವನು ಇಷ್ಟೊತ್ತು ಶ್ರೀಮಂತ ಇದ್ದಾನೆ ಅಂತ ಹೇಳಿದರೆ ಹೇಗಿರ್ಬೋದು? ಅನೇಕ ಕಡೆಗಳಲ್ಲಿ ನಾವು ನಿತ್ಯಾನಂದರಂಥ ಕೌಪೀನ ತೊಟ್ಟಂಥ ನಿತ್ಯಾನಂದರನ್ನು ನಾವು ಬೇಡಿದ್ದೇವೆ. ನಾವು ನಾರಾಯಣ ಗುರುಗಳು, ಶರೀರದಲ್ಲಿ ಏನಿಲ್ಲದ ನಾರಾಯಣ ಗುರುಗಳನ್ನು ಬೇಡಿದ್ದೇವೆ, ಏನಿಲ್ಲದ ಸಾಯಿಬಾಬಾ ಅವರಲ್ಲೆಲ್ಲ ಏನಾದರೂ ವರ ಕೊಡುವವನು ಹೇಗಿತ್ತು ಸ್ವಾಮಿ? ಆ ಮಾನವನ ಹತ್ರ ಏನಾದ್ರು ಇತ್ತ? ಕೌಪೀನ ತೊಟ್ಟಂತ ನಿತ್ಯಾನಂದರನ್ನು ನಂಬಿದ್ದೇವೆ ನಾವು. ಇವತ್ತು ನಾವು ಇವರ ಅಜ್ಜನನ್ನು ಜನರಾಗಿ ಕೊರಗತನಿಯನನ್ನು ಜನಿವಾರ ಹಾಕಿಸಿ ತೊಟ್ಟಿಲು ತೂಗಿಸಿ ಈ ತರ ಮಾಡಿಸಿ ಜನರನ್ನು ಮೋಸ ಮಾಡೋದಾದ್ರೆ ಖಂಡಿತ ಬದುಕಲ್ಲಿ ನೋಡ್ತಾ ಇರಿ. ಇವತ್ತು ಭಾರಿ ದೊಡ್ಡ ಅನಾಹುತಗಳಾಗ್ತಾ ಇದೆ. ಇವತ್ತು ಏನು ಒಂದು ಸಮಸ್ಯೆ ಎಲ್ಲಿಂದ ಬಂದಿದೆ, ಇದು ಅಜ್ಜನ ಕಾರ್ಣಿಕವೇ ತಿಳ್ಕೊಳ್ಳಿ. ಇದು ಭಕ್ತರ ಬಾಯಿಂದನೇ ಅಜ್ಜ ಬರೆಸ್ತಾ ಇದ್ದಾರೆ. ಇವಾಗ ಭಕ್ತರ ಬಾಯಿಂದಲೇ ಇವತ್ತು ಅಜ್ಜನೇ ಬರೆಸ್ತಾ ಇರೋದು, ಇದು ಬೇರೆ ಯಾರು ಸತ್ಯವನ್ನು ಭಕ್ತರೇ ನಮ್ಮ ಜೊತೆಗೆ ಭವ್ಯ ಅವರಿದ್ದಾರೆ. ಭವ್ಯ ಅವರು, ಹಲೋ ಭವ್ಯ ಅವರೇ, ನಮಸ್ಕಾರ. ನಮಸ್ತೆ. ಈಗ ನಾವು ಮೊನ್ನೆ ನೀವು ನಿಮ್ಮ ಒಂದು ಆಡಿಯೋವನ್ನು ನೀವು ರಿಲೀಸ್ ಮಾಡಿದ್ರಿ. ನನಗೆ ಕೊರಗಜ್ಜನ ಕಟ್ಟೆಯಲ್ಲಿ ಈ ರೀತಿ ಎಲ್ಲ ಮೋಸ ಆಯ್ತು, ತೊಂದರೆ ಆಯ್ತು ಅಂತ. ಹಲೋ, ಹೌದಾ? ಹೌದು. ಓಕೆ. ಈಗ ನಿಮಗೆ ಆದಂತ ಮೋಸ, ಅದು ನೀವು ಸುಮ್ಮನೆ ಯಾರನ್ನೋ ನಿಂದನೆ ಮಾಡುವ ಸಲುವಾಗಿ ನೀವು ಆಡಿಯೋ ಮಾಡಿ ಬಿಟ್ಟದ್ದೋ ಅಥವಾ ನಿಜವಾಗಿಯೂ ಅದು ನಿಮ್ಮ ನೋವಾ? ನಾನು ಕೂಡ ಒಂದು ದೈವಾರಾಧನೆಯನ್ನು ಮಾಡುವ ಕುಟುಂಬದಿಂದ ಬಂದವಳು. ನಾನೊಂದು ದೈವಾರಾಧನೆ ಮಾಡುವ ಕುಟುಂಬದಿಂದ ಬಂದವಳು. ದೈವಾರಾಧನೆ ಅಂದ್ರೆ ದೈವದೇವರ ಹೇಗೆ 16 ಎಂತ ಹೇಳ್ತಾರ ಹಾಗೆ ನನ್ನ ಕುಟುಂಬದವರು ದೈವ ಚಾಕ್ರಿ ಒಂದು ಕೊಡೆಯಡಿಗೆ ಹೋಗಿ ದೈವ ಚಾಕ್ರಿ ಮಾಡುವ ಕುಟುಂಬದಿಂದ ನಾನು ಬಂದವಳು. ಅಂದರೆ ಸೇರಿಗಾರ್ ಕುಟುಂಬದಿಂದ ನಾನು ಬಂದವಳು. ಆದುದರಿಂದ ನಾನೇನು ಆಡಿಯೋವನ್ನು ಹೊರಗೆ ಬಿಟ್ಟಿದ್ದೇನ, ಅದು ನನ್ನ ಜೀವನದಲ್ಲಿ 100ಕ್ಕೆ 100 ಆದಂತಹ ಸತ್ಯ ಘಟನೆ ಸರ್. ನಾನು ಸಹ ದೇವರನ್ನು ನಂಬುವವಳು. ನಾನು ಕೊರಗಜ್ಜನ ಭಾರಿ ಭಕ್ತೆ. ಅದಕ್ಕಿಂತ ಮೇಲಾಗಿ ಮಂತ್ರ ದೇವತೆಯನ್ನು ಮನಪೂರ್ತಿಯಾಗಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ನಾನು ಇಲ್ಲಿ ಬಂದು ಕೂಡ ದುಡ್ದಾಗ ಕೂಡ ನನ್ನ ಮನಸ್ಸಿನಲ್ಲಿ ಮಂತ್ರ ದೇವತೆಯನ್ನು ಇಟ್ಕೊಂಡು ಅಷ್ಟು ಆರಾಧಿಸಿಕೊಂಡು ಬಂದವಳು ನಾನು. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದುದನ್ನು ನಾನಿವತ್ತು ಆಡಿಯೋ ಮೂಲಕ ಹೊರಗೆ ಹಾಕ್ಬೇಕಾದ್ರೆ ಕಾರಣ ಇದ್ದೇ ನಾನು ಹಾಕಿದ್ದು. ಯಾಕೆಂದ್ರೆ ನಾನು ನೋಡ್ತಾ ಬಂದೆ. ನನ್ನ ಹಾಗೆ ನಾನು ಊರಿಗೆ ಬರೋ ಟೈಮ್ಗೆ ನನ್ನ ಹಾಗೆ ಎಷ್ಟೋ ಜನ ಪಾಪದವರು ಅಲ್ಲಿಗೆ ಬರ್ತಾ ಇದ್ದಾರೆ. ಇವರು ಇಷ್ಟು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿ ನಾನು ಇವತ್ತು ನನ್ನ ಲೈಫ್ ಅಲ್ಲಿ ಆದದನ್ನು ಇನ್ನೊಬ್ಬರಿಗೆ ಆಗಬಾರದು ಅಂತ ನಾನು ಇವತ್ತು ಹೊರಗೆ ಹಾಕಿದ್ದೇನೆ. ಇದು ನನ್ನ ಜೀವನದಲ್ಲಿ ನನ್ಗೆ ಆದ ಅನುಭವ. ಅವರು ಹೇಳಿ ಹೊರಗೆ ಹಾಕಿದ್ದೇನೆ ಅಂತ ನಿಮ್ಗೆ ಗೊತ್ತುಂಟು. ಯಾಕೆಂದ್ರೆ ಅದು ಕಷ್ಟ
ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದರ ಪ್ರಭಾವ. ಯಾಕೆಂದ್ರೆ ನಾನೊಂದು ಹೊಟ್ಟೆಪಾಡಿಗೋಸ್ಕರ, ನನ್ನ ಮಗುವನ್ನು ಸಾಕ್ಲಿಕ್ಕೋಸ್ಕರ, ನನ್ನ ಕನಸಿನ ಮನೆಯನ್ನು ಕಟ್ಟಲಿಕ್ಕೋಸ್ಕರ ನಾನು ಹೊರದೇಶಕ್ಕೆ ಬಂದಿದ್ದೇನೆ. ಆವಾಗ ನಾನು ಹೊರದೇಶಕ್ಕೆ ದುಡಿದ್ರಲ್ಲಿ ನನ್ನ ಕುಟುಂಬ, ನನ್ನ ಮನೆ, ನನ್ನ ಜನರು ಒಳ್ಳೆದಲ್ಲಿ ಇರ್ಬೇಕು ಅಂತ ಹೇಳಿ ನಾನು ಅವರ ಹತ್ರ ಹೋದೆ. ಅವರ ಹತ್ರ ಹೋಗಿದ್ದೆ. ನನ್ನದು ಪರಿಚಯ ಅವರಿಗೆ ಮೊದ್ಲಿಂದಲೂ ಉಂಟು, ಅವರಿಗೆ ಗೊತ್ತುಂಟು ನನ್ನ ಪರಿಚಯ. ಭಾಸ್ಕರ್ ಬಂಗೇರ ಅವರಿಗೆ ಅವರಿಗೆ ನನ್ನ ಪರಿಸ್ಥಿತಿ ಗೊತ್ತು ಇದ್ದು ಕೂಡ ನನ್ನಲ್ಲಿ ಸುಳ್ಳು ಕಟ್ಟಿ ನನ್ನನ್ನು ಸುಳ್ಳು ಹೇಳಿ ನೀನ್ ನನ್ನ ಸೊಸೆ, ನೀನು ನನ್ನ ತಂಗಿ, ಹಾಗೆ ಹೀಗೆ ಹೇಳಿಕೊಂಡು ಇವರು ಹಣದ ಮೇಲೆ ಹಣ. ನನಗೆ ಸತ್ಯವಾಗ್ಲೂ ದರ್ಶನಕ್ಕೆ ಎಷ್ಟಾಗ್ತದೆ, ಕೋಲಕ್ಕೆ ಎಷ್ಟಾಗ್ತದೆ, ನನಗೆ ಅದ್ರ ಗೊತ್ತಿಲ್ಲ ಬೆಲೆ. ಅದ್ರ ಬೆಲೆ ಸತ್ಯವಾಗ್ಲೂ ಗೊತ್ತಿಲ್ಲ. ನನ್ನ ಕುಟುಂಬ, ನನ್ನ ಮನೆಯವರು, ನಾನು ಒಳ್ಳೆದಾಗ್ಬೇಕಂತ ಹೇಳಿಕೊಂಡು ಅವರ ಹತ್ರ ಹೋದಾಗ ಅವರು ಮಾಡಿದ ಅನ್ಯಾಯವನ್ನು ನನಗೆ ಮೊದ್ಲು ಗೊತ್ತಿರ್ಲಿಲ್ಲ. ನನ್ನ ಗೆಳೆಯ ಕೂಡ ಹೇಳಿದ ಹೋಗ್ಬೇಡ, ಬೇಡ, ಅವರು ಸರಿ ಇಲ್ಲ ಅಂತ ನನಗೆ ಸುದ್ದಿ ಬಂದಿದೆ. ಆದ್ರೂ ಕೂಡ ನಾನು ಆ ಗಂಡಸಿನ ಮೇಲೆ ನಂಬಿಕೆಗೋಸ್ಕರ ಹೋದೆ. ಆದ್ರೆ ಇತ್ತೀಚೆಗೆ ನಾನು ಕೊರಗಜ್ಜನ ನನ್ನದು ಹರಕೆ ಎನಿಸಿದ ಕೋಲ ಕೊಟ್ಟು ಬಂದ ಮೇಲೆ ನನಗೆ ಒಂದೊಂದೇ ವಿಷಯ ನನ್ನ ವಿರುದ್ಧವಾಗಿಯೇ ಬಂತು. ಎಷ್ಟು ಖರ್ಚಾಯ್ತು ಭವ್ಯ ಅವರೇ ಎಷ್ಟು ಖರ್ಚಾಯ್ತು? ಕೋಲಕ್ಕೆ ಎಷ್ಟು ಖರ್ಚಾಯ್ತು? ಖರ್ಚು 40,000 ಕೊರಗಜ್ಜ ಕೋಲಕ್ಕೆ 40,000 ತೆಕೊಂಡಿದ್ದಾರೆ. ಅದು 40,000 ತೆಕೊಂಡ ಮೇಲೆ 2 ದಿವಸ ಬಿಟ್ಟು ಬೇರೆನೇ ಲೆಕ್ಕಾಚಾರ ಒಂದು 8,000 ಬಿಲ್ಲು ಕೊಟ್ಟಿದ್ದಾರೆ. ಬೇರೆನೆ ಬಿಲ್ಲು ಕೊಟ್ಟಿದ್ದಾರೆ. ಆದ್ರೆ ಕೂಡ ನಾನು ಪ್ರಶ್ನೆ ಮಾಡ್ಲಿಲ್ಲ ಸರ್, ಆದ್ರೆ ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಯಾಕೆಂದ್ರೆ ನಾನು ನನ್ನ ಕೊರಗಜ್ಜನಿಗೆ ಭಕ್ತಿಯಿಂದ ನನ್ನ ಹರಕೆಯ ಕೋಲವನ್ನು ಕೊಟ್ಟಿದ್ದೇನೆ. ಅದು ಭಕ್ತಿಯಿಂದ ಕೊರಗಜ್ಜ ಸ್ವೀಕರಿಸ್ತಾನೆ ಹೇಳಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ನಾನು ಅಲ್ಲಿಂದ ಬಂದ ನಂತರ ನಾನು ನನ್ನ ಕೋಲ ಕೊಟ್ಟ ವಿಚಾರವನ್ನು ಯಾರಲ್ಲಿಯೂ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅದ್ರ ಬಗ್ಗೆ ನನಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ಕೋಲ ಕೊಟ್ಟಾಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ಮೇಲೆ ನಾನು ಬಂದ್ಮೇಲೆ ನನ್ನ ಕೋಲದ ಬಗ್ಗೆ ಮೂರನೇ ವ್ಯಕ್ತಿಯೆಲ್ಲ ಮಾತಾಡಿಕೊಂಡು ಅಲ್ಲಿ ಎಲ್ಲ ಗಜಿಬಿಜಿ ಮಾಡಿಕೊಂಡು ನನ್ನ ತಲೆ ಮೇಲೆ ಲಾಸ್ಟಿಗೆ ಬಂತು. ನಾನು ಹೇಳಿದೆನಂತೆ ಆ ಗಂಡಸಿಗೆ ನೀವು ತುಳುವಲ್ಲಿ ಹೇಳ್ತಾರೆ ಮಂಡೆ ಹಾಕುದಿನ ಕಾಸುಂಟು ಭಾಸ್ಕರಲ್ಲಡ ಅಂತ. ನಾನು ನನ್ನ ಕೋಲದ ವಿಷಯವಾಗಿ ಯಾರನ್ನೂ ಮಾತಾಡ್ಲಿಲ್ಲ, ಆ ಗಂಡಸಿನ ವಿಷಯವಾಗಿ ಯಾರನ್ನೂ ಮಾತಾಡ್ಲಿಲ್ಲ. ಆದ್ರೆ ನಾನು ಈ ವಿಷಯ ಬಂದ ನಂತರ ನಾನು ಸಂಕ್ರಾಂತಿ ದಿವಸ ಇಷ್ಟೇ ಎನಿಸಿದ್ದು, ಕೊರಗಜ್ಜ ನೀನು ಆ ಭಟ್ರಕುಮಾರ ಮಣ್ಣಲ್ಲಿ ಸತ್ಯ ಇದ್ದೀಯಾ, ಉತ್ತಾರ ಮಣ್ಣಲ್ಲಿ ನೀನು ಸತ್ಯ ಇದ್ದೀಯಾ, ಮಂತ್ರ ದೇವತೆ ನೀನು ಇದ್ದೀಯಾ, ಆದ್ರೆ ಇದ್ರಲ್ಲಿ ಆ ಕಟ್ಟೆ ಆಗಿ 1 ವರ್ಷದ ಪ್ರತಿಷ್ಠೆ ಆಗಿ 1 ತಿಂಗಳಲ್ಲಿ ನೀನು ಸತ್ಯ ಹೊರಗೆ ತೋರಿಸು ಅಂತ ಹೇಳಿದೆ. ನಾನು ಅಷ್ಟೇ ಪ್ರಾರ್ಥನೆ ಮಾಡಿದೆ. ನಾನು ಆ ಗಂಡ ಸತ್ಯ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಅವರ ಹೆಂಡತಿ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮಾತಾಡಿದವರ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ನನ್ನ ಕುಟುಂಬದ ದೇವರನ್ನು ನೆನೆಸಿಕೊಂಡು, ಮಂತ್ರಪ್ತೆಯನ್ನು ನೆನೆಸಿಕೊಂಡು ಮತ್ತು ಹೊರಗಜ್ಜನಿಗೆ ಕೈ ಮುಗಿದು ಇಷ್ಟೇ ಹೇಳಿದು. ನಾನು ಹೇಳದ ಮಾತು ಇವತ್ತು ನನಗೆ ಬಂದಿದೆ, ಅದನ್ನು ನೀನು ಸತ್ಯವನ್ನು ತೋರಿಸು, ಅಲ್ಲಿ ಆಗುವ ಸತ್ಯವನ್ನು ನೀನು ತೋರಿಸು ಅಂತ ಹೇಳಿದೆ. ಅಲ್ಲಿ ಆಗುವ ಸತ್ಯವನ್ನು ನೀನು ತೋರಿಸು. ಇವತ್ತು ತೋರಿಸಿದ್ದಾರೆ ಸರ್, ಇವತ್ತು ತೋರಿಸಿದ್ದಾರೆ. ಏನು ತೋರಿಸಿದ್ದಾರೆ? ಹೇಗೆ ತೋರಿಸಿದ್ದಾರೆ? ಹೇಗೆ ತೋರಿಸಿದ್ದಾರೆ? ಏನು ತೋರಿಸಿದ್ದಾರೆ ಅಂದರೆ ನಾನು ಹೇಳ್ತೇನೆ ಕೇಳಿ. ಮೈಸೂರಿನ ವಿಷಯ ಬಂತು ಮೊನ್ನೆ ಒಂದು ವಾಹಿನಿಯಲ್ಲಿ. ಬೆಳ್ಳಿಯ ವೀಳ್ಯದೆಲೆ ಅಡಿಕೆ ಕೊಟ್ಟು ಭಾಸ್ಕರ್ ಅವರು ಮಾತಾಡಿದ್ರು. ಅಲ್ಲಿ ಹೇಳಿದ್ರು, ಅಲ್ಲಿ ಮಾತಾಡಿ ಆದ್ಮೇಲೆ ಇನ್ನೊಂದು ವಿಷಯ ಬಂತು. ಇನ್ನೊಬ್ಬರು ಯಾವುದೋ ಒಂದು ಇನ್ನೊಬ್ಬರು ಯಾರೋ ಒಬ್ಬರು ಅವರು ಸಹ ಅಲ್ಲಿ ವಿಷಯ ಬಂತು. ಆಗ ನಾನು ಎಣಿಸಿದೆ, ನಾನು ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ ಆ ಗಂಡಸಿನ ಬಗ್ಗೆ, ನಾನು ಯಾಕೆ ನನ್ನಾಗೆ ಆದ ಮೋಸವನ್ನು ನಾನು ಮುಚ್ಚಿಕೊಂಡು ಕೂತ್ಕೊಂಡಿದ್ದೇನೆ? ಅದು ದೈವಕ್ಕೆ ಮೋಸ ಮಾಡಿದ ಹಾಗೆ ಅಲ್ಲವಾ? ನನ್ನ ಹಾಗೆ ಎಷ್ಟೋ ಪಾಪದವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅವರ ಆ 3 ಹೊತ್ತಿನ ಅನ್ನಕ್ಕೆ ಮಾಡುವ ಕಷ್ಟದ ಹಣವನ್ನು ಯಾಕೆ ಅವರಿಗೆ ಕೊಡ್ಬೇಕು? ಅದಕ್ಕೋಸ್ಕರ ನಾನು ಎದ್ದೆ ಸರ್, ಅದಕ್ಕೋಸ್ಕರ ನಾನು ಎದ್ದೆ. ನನಗೆ ಆದ ಅನ್ಯವನ್ನು ಹೇಳಿಬಿಟ್ಟೆ. ಈಗ ತಿರ್ಗಾ ಮೊನ್ನೆ ಅವರು ನಿಮಗೆ ಅವರೇ ಏನು 60,000 ರೂಪಾಯಿ ಕೊಟ್ಟಿದ್ದೇನೆ ಅಂತ ಹೇಳಿದಾರಂತೆ. ನನ್ನ ಎದುರುಗಡೆ ಹೇಳಿದವರು. ನಾನು ಇದ್ದೆ ಕಾರಲ್ಲಿ, ನಾನು ಇದ್ದೆ. ನನ್ನ ಹತ್ರ ಹೇಳಿದ್ರು ಅವಳಿಗೆ ಅಲ್ಲಿ ಹೋಗ್ಲಿಕ್ಕೆ 60,000 ನಾನೇ ಕೊಟ್ಟಿದ್ದು ಅಂತ. ಅದೀಗ ಮೊನ್ನೆ 20,000ಕ್ಕೆ ಬಂತು, ಕಡಿಮೆ ಆಯ್ತು. ಲೀಲಾರೈ ಅವರು ಹೇಳ್ತಾ ಇದ್ದಾರೆ, ಅವರ ಎದುರಲ್ಲೇ ಹೇಳಿದ್ದಂತೆ. ಆಯ್ತು, ಈಗ ನೀವು ಅವರೇನೋ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದನ್ನು ಹೇಳಿಕೊಂಡಿದ್ದಾರೆ ಅಂತ
ಎಸ್, ತಾವೇನ್ ಹೇಳ್ತೀರಿ? ನಿಮಗೆ 60,000 ರೂಪಾಯಿ ಕೊಟ್ಟಿದ್ದಾರಂತೆ. ಖಂಡಿತವಾಗ್ಲೂ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇದು ನಾನು ತಗೊಂಡಿದ್ದು ಸತ್ಯ ಆಗಿದ್ರೆ ನನಗೆ ನಾನು ನಂಬುವ ಸತ್ಯ ದೇವರು ನನಗೆ ಕೊಡುವರು. ನಾನು ಸತ್ಯವಾಗ್ಲೂ ನಾನು ತಗೊಳ್ಳಿಲ್ಲ ಸರ್, ನನಗೆ ಕೊಡ್ಲೂ ಇಲ್ಲ ಅವರು. ಅವರು ನನ್ನಿಂದ 1 ಲಕ್ಷ ತಗೊಂಡಿದ್ದಾರೆ, ನನ್ನಲ್ಲಿ ಉಂಟು. ಯಾಕೆಂದರೆ ಅದು ಸಾಕ್ಷಿ. ನಾನು ಅವರಿಗೆ ಅವರ ಹೆಂಡತಿಯವರ ಹೆಸರಿನಲ್ಲಿ ಚೆಕ್ ಮುಖೇನ ನಾನು ಅವರಿಗೆ 1 ಲಕ್ಷ ಕೊಟ್ಟದ್ದು. ಅದು ಸಹ ಅವರ ಯಾವುದೋ ಒಂದು ಕೆಲಸಕ್ಕೆ ಅವರಲ್ಲಿ ಹಣ ಇಲ್ಲದ ಸಮಯದಲ್ಲಿ ನನ್ನ ಹತ್ರ ಕೇಳಿದ್ದಾರೆ. ಅದು ಚೆಕ್ ಮುಖೇನ. ಯಾಕೆಂದ್ರೆ ನನ್ನ ಸಂಬಳವನ್ನು, ನಾನಿಲ್ಲಿ ದುಡಿಯುವ ಸಂಬಳವನ್ನು ನನ್ನ ಊರಿನಲ್ಲಿ ನನ್ನ ದನಿಗಳು ಊರಿನವರು, ಮಂಗಳೂರಿನವರು, ಅವರ ಮನೆಗೆ ಹೋಗಿ ಖುದ್ದು ಚೆಕ್ ಕಲೆಕ್ಟ್ ಮಾಡಿಕೊಂಡು ಅವರು ಹೋದದ್ದು. ನಾನ್ ಬೇಕಾದ್ರೆ ಚೆಕ್ ನಂಬರ್ ನನ್ನ ಬಾಸ್ ಅಲ್ಲಿ ಕೇಳಿಕೊಡ್ತೇನೆ ಸರ್, ನನ್ನದು ದನಿಗಳಲ್ಲಿ ಕೇಳಿಕೊಡ್ತೇನೆ, ಅವರು ಖಂಡಿತವಾಗಿ ಕೊಡ್ತಾರೆ. ಆ ಚೆಕ್ ನಂಬರ್ ಬೇಕಾದ್ರೆ ನೀವು ಚೆಕ್ ಮಾಡಿ. 1 ಲಕ್ಷ ರೂಪಾಯಿ ನಾನು ಅವರಿಗೆ ಕೊಟ್ಟಿದ್ದೇನೆ. ಅದಕ್ಕೆ ಚೆಕ್ ಸಾಕ್ಷಿ ನನ್ನಲ್ಲಿ ಉಂಟು. ಅದಲ್ಲದೆ ಅವರು ನನ್ನ ಕುಟುಂಬದಲ್ಲಿ ಮಾಡಿದ ಕಲ್ಲುಟ್ಟಿ ದೈವಕ್ಕೆ ದರ್ಶನ ಮಾಡಿಸಿದ್ರಲ್ಲ, ಅದ್ರದ್ದು ಕೂಡ ಅವರು ಎಷ್ಟು ತಗೊಂಡಿದ್ದಾರೆ ಬಿಲ್ ಹೇಳಿ, ನಾವು ಬರೆದು ಕುಟುಂಬದವರಿಗೆ ತೋರಿಸ್ಬೇಕು ಹೇಳಿ ಬರೆದಿಟ್ಟು ಅವರ ಸೈನ್ ಖುದ್ದು ತಗೊಂಡದ್ದು ಪ್ರೂಫ್ ಕೂಡ ನನ್ನಲ್ಲಿ ಉಂಟು. ಕುಟುಂಬದವರಿಗೆ ಲೆಕ್ಕಾಚಾರ ಹೇಳ್ಬೇಕಲ್ಲ ಸರ್, ಕುಟುಂಬದವರಿಗೆ ಲೆಕ್ಕಾಚಾರ ಹೇಳ್ಬೇಕಲ್ಲ, ಎಷ್ಟೆಷ್ಟಾಗಿದೆ, ಭಾಸ್ಕರ್ ಬಂಗೇರ ಎಷ್ಟು ಹೇಳಿದ್ದಾರೆ ಅಂತ ಅವರದ್ದು ಎಲ್ಲ ಲೆಟರ್ ಅಲ್ಲಿ ಡೀಟೇಲ್ ಬರೆದು ಅವರ ಎದುರಲ್ಲಿ ಕೂತ್ಕೊಂಡು ಓದಿ ಅವರ ಸೈನ್ ಹಾಕಿಸಿ ಅವರು ನಮ್ಗೆ ಕೊಟ್ಟಿದ್ದಾರೆ. ನನ್ನ ಹತ್ರ ಅದು ಸಾಕ್ಷಿ ಉಂಟು ಸರ್. ಇದು ಹೊರತುಪಡಿಸಿ ಇದು ಹೊರತುಪಡಿಸಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ತುಂಬಾ ಕೆಟ್ಟದಾಗಿ ಚಿತ್ರಣ ಬರುವ ರೀತಿಯಲ್ಲಿ ಮಾತನಾಡಿದ್ರು ಅಂತ ಏನ್ ಹೇಳ್ತೀರಿ? ಹೌದು ಸರ್, ಅವರು ಹೇಗೆ ಮಾತಾಡಿದ್ರೆ ಅದು ಅಸಹ್ಯವಾದ ಪದ ಸರ್. ಒಂದು ಅವರ ಕುಟುಂಬದಲ್ಲಿ ನಾನು ಹೇಳ್ತೇನೆ, ನಾನು ವಾಯ್ಸ್ ರೆಕಾರ್ಡ್ ಹಾಕಿದ್ದೇನೆ, ಅದ್ರಲ್ಲಿ ನಾನು ಅವರ ಕುಟುಂಬ ಆಗಲಿ, ಅವರ ಹೆಂಡತಿ ಆಗಲಿ, ಅವರ ಮಗಳಾಗಲಿ, ಅವರದ್ದು ಕುಟುಂಬದ ವಿಷಯವೇ ತೆಗಿಲಿಲ್ಲ. ನಾನು ಪ್ರಶ್ನೆ ಮಾಡಿದ್ದು ಅಲ್ಲಿ ಬರುವ ಕೊರಗತನಿಯ ಸಾನ್ನಿಧ್ಯಕ್ಕೆ ಬರುವ ಭಕ್ತರಿಂದ ಅವರು ಮಾಡುತ್ತಿರುವ ಅವರೆಂತ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಕೊರಗಜ್ಜನ ಬಗ್ಗೆ ನನಗೆ ಬೇಜಾರೇನಿಲ್ಲ, ನನಗೆ ಕೋಪ ಇಲ್ಲ, ಏನಿಲ್ಲ. ಅಲ್ಲಿ ಅವರು ಕೊರಗಜ್ಜನ ಹೆಸರನ್ನು ಹೇಳಿ ಮಾಡುವ ಅನ್ಯಾಯವನ್ನು ನಾನು ಹೇಳಿದಲ್ಲದೆ ಅವರ ಕುಟುಂಬದ ವಿಷಯ ಆಗ್ಲಿ, ಅವರದ್ದು ಹೆಂಡತಿ, ಅವರ ಮಕ್ಕಳು, ಅದು ನನಗೆ ಅವಶ್ಯಕತೆ ಇಲ್ಲ ಸರ್. ಅದು ಮಾತಾಡುವ ಅವಶ್ಯಕತೆ ಇಲ್ಲ. ಅವ್ರದ್ದು ಪರ್ಸನಲ್ ಲೈಫ್, ಅದು ನಮ್ಗೆ ಅವಶ್ಯಕತೆ ಇಲ್ಲ ಅದ್ರನ್ನ ಮಾತಾಡಿ. ನಾವು ತಪ್ಪದು, ನಮ್ಗೆ ಮಾತಾಡುವ ಹಕ್ಕು ಯಾರು ಕೊಡ್ಲಿಲ್ಲ. ಅದನ್ನು ಬಿಟ್ಟು ಅವರು ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಬಿಟ್ಟು ಇನ್ನೊಬ್ಬರು ಅವರು ನನ್ನ ವೈಯಕ್ತಿಕ ವಿಚಾರಕ್ಕೆ ಅವರು ಮಾತಾಡಿದ ಎಷ್ಟು ಸರಿ ಸರ್? ಒಂದು ಹೆಣ್ಣು ಮಗಳಿದು. ನಾನೊಂದು ಹೇಳ್ತೇನೆ ಸರ್, ಅವರು ಹೇಳಿದ ಆ ಪದ ಉಂಟಲ್ಲ, ಆ ಪದದ ರೀತಿ ನಾನು ಅಲ್ಲಿ ಆ ರೀತಿ ಇದು ಮಾಡ್ತಾ ಇದ್ದೆ ಅಂದಾದ್ರೆ, ನಾನು ಇಷ್ಟು ದೂರ ಬಂದು ಒಂದು ಮನೆಯಲ್ಲಿ 2 ಮಕ್ಕಳನ್ನು ಸಾಕುವ ಮನೆ ಕೆಲಸ ಮಾಡ್ತಾ ಇದ್ದೇನೆ. ಹೇಳ್ತೇನೆ ಕೇಳಿ, ನಾನೊಂದು ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಸ್ಟೂಡೆಂಟ್. ನಾನೊಂದು ಫ್ಯಾಷನ್ ಡಿಸೈನ್ ಡಿಪ್ಲೊಮಾ ಸ್ಟೂಡೆಂಟ್ ಆಗಿ ನನಗೆ ನನ್ನ ಊರಲ್ಲಿ ಕೆಲಸ ಮಾಡಿದ್ರೆ ನನಗೆ ಸಂಪಾದನೆ ಸಾಕಾಗುದಿಲ್ಲ. ನನ್ನ ಕನಸಿನ ಮನೆ, ನನ್ನ ಮಗಳು ಎನಿಸಿಕೊಂಡ ಕನಸಿನ ಮನೆ ಕಟ್ಟಬೇಕು ಅಂತ ಹೇಳಿ ನನಗೆ ಸಂಪಾದನೆಯಲ್ಲಿ ಜಾಸ್ತಿ ಬರ್ತದೆ, ಹೋಗುವ ಅಂತ ಹೇಳಿ ನಾನು ಬಂದಿದ್ದೇನೆ. ನನಗೆ ಇಲ್ಲಿ ಕೂಡ ಕೆಲಸ 3 ತಿಂಗಳು ಅಲ್ಲಿದು ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ನನಗೆ ಯಾವ್ದು ಕೆಲಸ ಆಗ್ಬೋದು, ನನ್ನ ಮನೆ ಕಟ್ಟಬೇಕು, ನನ್ನ ಮಗಳನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಇಲ್ಲಿ 2 ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ನೋಡಿ ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ದೇನೆ. ಅವರು ಹೇಳಿದ ಪದದಲ್ಲಿ ಆ ರೀತಿ ಮಾಡ್ತಿದ್ರೆ ನನಗೆ ಇಲ್ಲಿ ಬರುವ ಅವಶ್ಯಕತೆ ಇಲ್ಲ, ಅವಶ್ಯಕತೆನೇ ಇಲ್ಲ ಸರ್. ಅವರು ಅದಲ್ಲದೆ ಆ ಚಾನೆಲ್ ಅಲ್ಲಿ 3 ಸ್ಟಾರ್ ಮಂಗಳೂರು ಚಾನೆಲ್, ನಾನು ಅದು ಹೆಸರು ಹೇಳಲೇಬೇಕು ಸರ್. ಯಾಕೆಂದ್ರೆ ಆ 3 ಸ್ಟಾರ್ ಮಂಗಳೂರು ಚಾನೆಲ್ ವೀಣಾ ಎಂಬವರು ನನಗೆ, ಅವರು ಕೂಡ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಅವರ ಚಾನೆಲ್ ಅಲ್ಲಿ ಬೇರೆಯವರು ಹೇಳಿದನ್ನು ಹೇಗೆ ಹಾಕಿದ್ರು, ಮತ್ತೆ ಅವರು ಯಾರ ಪರ್ಮಿಷನ್ ಕೇಳಿ ಅದನ್ನ ಹಾಕಿದ್ರು. ನಾನು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಡ್ಲಿ, ಭಾಸ್ಕರ್ ಬಂಗೇರ ಅವರು. ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ವಿಚಾರಕ್ಕೆ ಅವರು ತಲೆ ಹಾಕುವ ಅವಶ್ಯಕತೆ ಇಲ್ಲ, ಮಾತಾಡುವ ಹಕ್ಕು ಕೂಡ ಅವರಿಗೆ ಕೊಡ್ಲಿಲ್ಲ, ನನ್ನ ಕುಟುಂಬದ ಬಗ್ಗೆ ಮಾತಾಡುವ ಹಕ್ಕು ಕೂಡ ಅವರಿಗೆ ಕೊಡ್ಲಿಲ್ಲ ಸರ್. ಇದನ್ನೊಂದನ್ನು ನಾನು ತುಂಬವಾಗಿ ಖಂಡಿಸ್ತೇನೆ ಸರ್, ಖಂಡಿತವಾಗಿಯೂ. ಓಕೆ, ಥ್ಯಾಂಕ್ ಯು. ಅಂದ್ರೆ ಇವರು ಅವಳು ಹೇಳಿದ ಮಾತನ್ನ ಮುಚ್ಚಾಕೋದಿಕ್ಕೆ, ಅವಳ ವೈಯಕ್ತಿಕ ವಿಷಯನ ತೆಗೆದ್ರೆ ಅವಳು ಸ್ವಲ್ಪ ಬಾಯಿ ಮುಚ್ಚುತ್ತಾಳೆ ಅಂತ ಹೇಳುವ ಒಂದು ಮೈಂಡ್ ಅವರಲ್ಲಿ. ಅದಕ್ಕೆ ಅವಳ ದಂಧೆ ಮಾಡೋದಾದ್ರೆ ಅವಳು ಯಾಕೆ ಆ ಊರಿಗೆ ಹೋಗಿ ಕೆಲಸ ಮಾಡ್ತಾಳೆ?
ಎಸ್, ಹೌದು ಹೌದು ಹೌದು. ನಾವು ಊಹಿಸ್ಲಿಕ್ಕೆ ಅಲ್ಲ, ಊಹಿಸ್ಲಿಕ್ಕೆ ಅಂತಲ್ಲ ಸರ್, ತಮ್ಮಣ್ಣ ಶೆಟ್ರೆ ಒಬ್ಬ ದೈವ ಕಟ್ಟುವ ಮನುಷ್ಯ ಅವರು. ಆರಾಧನೆ ಒಳಗಡೆ ಆರಾಧನೆ ವ್ಯವಸ್ಥೆ ಒಳಗಡೆ ಯಾವ ರೀತಿಯೆಲ್ಲ ಆಗ್ತದೆ ಹೋಗ್ತದೆ ಅಂತ ಹೇಳೋದು ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಕೂಡ ಆಗುದಿಲ್ಲ. ನೋಡಿ, ಒಂದು ಹೆಣ್ಮಕ್ಕಳು ಪಾಪ ಯಾವ ರೀತಿಯವರ ನೋವನ್ನು ಹೇಳಿಕೊಳ್ತಾರೆ ಅಂತ ಹೇಳಿದ್ರೆ, ನೀವು ತುಳುನಾಡ ದೈವಾರಾಧನಾ ಏನೋ ಚಾವಡಿ ಅವರು ಏನ್ ಹೇಳ್ತೀರಿ? ಈ ರೀತಿಯೆಲ್ಲ ಆಗ್ತದಂತಾದ್ರೆ ನಾವು ಯಾವ ಹಂತಕ್ಕೆ ಬಂದು ನಿಲ್ತಾ ಇದ್ದೇವೆ? ಈಗ ಖಂಡಿತವಾಗಿಯೂ ಆ ತಾಯಿ ಅವರು ಈಗ ಆಡಿದ ಮಾತುಗಳು, ಈಗ ಅವರು ಭಾಸ್ಕರ ಬಂಗೇರ ವಿರುದ್ಧವಾಗಿ ಆಡಿದಂತ ಆರೋಪಗಳು ಮತ್ತು ಪ್ರತ್ಯಾರೋಪಗಳು ಇವರು ಏನು ಹೇಳಿದರು, ಖಂಡಿತವಾಗಿಯೂ ನಾನು ಆ ತಾಯಿಗೆ ಹೇಳುದಂತ ಹೇಳಿದ್ರೆ ಇದು ಕಾನೂನು ರೀತಿಯಲ್ಲಿ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನಮಗೂ ಗೊತ್ತಿಲ್ಲ, ಈಗ ನಮ್ಗೆ ಯಾರು ಗೊತ್ತಿಲ್ಲ, ಅವರ ಹೇಳಿದ್ದನ್ನೇ ಕೇಳ್ಬೇಕು, ಇವ್ರು ಹೇಳಿದ್ದನ್ನೇ ನಾವು ಕೇಳ್ಬೇಕು. ಒಂದಷ್ಟು ದಾಖಲಾತಿಗಳಿದ್ರೆ ಕಾನೂನು ರೀತಿಯಲ್ಲಿ ಮಹಿಳೆಯರಿಗೆ ಅವರದ್ದೇ ಆದಂತ ಸ್ಥಾನಮಾನಗಳೆಲ್ಲ ಇದೆ. ಆದ್ರೂ ಈಗ ಇಂಥದ್ದು ದೈವಾರಾಧನೆ ಈ ವ್ಯವಸ್ಥೆಯಲ್ಲಿ ಬರಬಾರ್ದು. ನಾವು ಹೇಳ್ತೇವೆ ಭಕ್ತಿ ಪ್ರಧಾನ ಆಗಿರ್ತಕ್ಕಂಥ ದೈವಾರಾಧನೆ ಎಷ್ಟೋ ವರ್ಷಗಳಿಂದ ನಮ್ಮ ತಲೆಮಾರುಗಳಿಂದ ಅವರು ಆರಾಧಿಸಿಕೊಂಡು ಬಂದಿರತಕ್ಕಂಥದ್ದು. ಈ ಹಂತಕ್ಕೆ ಬಂದು ನಿಲ್ಲುವುದು ಖಂಡಿತವಾಗಿಯೂ ನಾವು ಭಾಸ್ಕರ ಬಂಗೇರಲ್ಲ ಅವ್ರ ಹೆಸರು, ಎಸ್, ಅವರಿಗೊಂದು ಕಾಲ್ ಮಾಡಿ ನೋಡ ಅವರ ಅಭಿಪ್ರಾಯ ಕೂಡ ಕೇಳುವ. ಎಸ್ ಎಸ್ ಮುಂದುವರಿಸಿ. ಅದರಿಂದ ಈಗ ನಾವು ಈಗ ತುಳುನಾಡಿನ ದೈವಾರಾಧನ ರಕ್ಷಣಾ ಚಾವಡಿ ಅಂತ ನಾವ್ ಹೇಗೆ ಕಟ್ಟಿದ್ದೇವೆ ಅಂತ ಹೇಳಿದ್ರೆ 16 ವರ್ಗಗಳು ತುಳುನಾಡಿನ ದೈವಾರಾಧನ ರಕ್ಷಣಾ ಚಾವಡಿ ಯಾಕೆ ಕಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದ್ದು. ನಾವ್ ಯಾಕೆ ಕಟ್ಟಿದ್ದೇವೆ ಅಂತ ಹೇಳಿದ್ರೆ ದೈವಾರಾಧನೆಗಳ ಅಪಚಾರ ಆಗ್ಬಾರ್ದು, ಅದರ ನೈಜತೆಗೆ ತೊಂದರೆಗೆ ಭಾವನಾ ವಿಚಾರಗಳಿಗೆ ತೊಂದರೆ ಆಗ್ಬಾರ್ದು. ಎಲ್ರು ಯಾರು ತಪ್ಪು ಮಾಡಿದ್ರೆ ಅದು ತಪ್ಪಂತ ನಾವ್ ಹೇಳ್ಬೇಕು, ಬಿಟ್ರೆ ಅದನ್ನು ನಾವು ಅಲ್ಲಗಳೆವಂತಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ದೊಡ್ಡದೇ ಅಂತದೇನಿಲ್ಲ. ಯಾರಾದ್ರೂ ಇಂಥ ದೃಷ್ಟಿಯಲ್ಲಿ ಈಗ 16 ವರ್ಗಗಳೇನೇನಿದೆ, ಈಗ ನಾಳ್ದು ನಮ್ಮಲ್ಲಿ ದೈವಾರಾಧನೆ ರಕ್ಷಣಾ ಚಾವಡಿಗೆಲ್ಲ ಕಾರ್ಯಕ್ರಮಗಳೆಲ್ಲ ಇದೆ. ನಾವು ಇದನ್ನೇ ಹೇಳ್ತೇವೆ. ಯಾಕಂತ ಹೇಳಿದ್ರೆ ದೈವಗಳಿಗೆ ಅಪಚಾರ ಆಗ್ಬಹುದು, ಬ್ಲಾಕ್ ಮೇಲ್ಗಳಾಗಿರ್ಬೋದು, ಅನ್ಯಾಯಗಳಾಗಿರ್ಬೋದು, ಯಾವ್ದು ಭಕ್ತರಿಗೆ ತೊಂದರೆ ಯಾರಿಗೂ ಆಗಬಾರ್ದು. ಮತ್ತು ಎಲ್ರು ಈಗ ಅವರು ಅಂತೆಲ್ಲ ಎಲ್ರು ತುಳುನಾಡಿನ ಜನತೆ, ಈಗ 16 ವರ್ಗಗಳಂತಲ್ಲ, ಇಡೀ ತುಳುನಾಡಿನ ಜನತೆ ಆರಾಧನೆ ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆಗಳು ಪ್ರತಿ ಮನೆಗಳಲ್ಲೇ ದೈವ ಇದೆ. ಅದಕ್ಕೆ ನಾವು ಹೇಳುದು ಯಾಕಂತ ಹೇಳಿದ್ರೆ ಗ್ರಾಮ ದೈವಗಳಂತ ನಾವು ಇಡ್ತೇವೆ. ಒಂದು ಗ್ರಾಮ, ನಾವು ಗ್ರಾಮದಲ್ಲಿ ಪ್ರಾಧಾನ್ಯತೆ ಕೊಡುವ ಅಂತ ಗ್ರಾಮ ದೈವಗಳಿಗೆ ಹೋಗಿ ನಮ್ದೇನು ಕಷ್ಟಗಳಿದ್ದು ಜನತೆ ಅಲ್ಲಿ ಹೋಗಿ ಕೈ ಮುಗಿದು ನಿಲ್ಬೇಕು, ಅಲ್ಲಿ ಅರಿಕೆ ಮಾಡ್ಬೇಕು. ಇನ್ನೊಂದು ತನ್ನ ಸ್ವಂತ ಮನೆಗಳಲ್ಲಿ ಎಲ್ಲ ದೈವಗಳಿದೆ, ಅದನ್ನೇ ನಂಬ್ಕೊಂಡು ಹೀಗೆ ಜನ ರಸ್ತೆಗಿಳಿದ್ರೆ ಎಲ್ರಿಗೂ ಏನಾಗ್ತದೆ ಅಂತ ಹೇಳಿದ್ರೆ ಅವಕಾಶಗಳಾಗ್ತದೆ. ಯಾಕಂತ ಹೇಳಿದ್ರೆ ಈ ಅವರಂತ ನಾನು ಹೇಳುದಿಲ್ಲ, ಈ ಯಾರ್ಯಾರು ಈ ದೈವಾರ ಅಲ್ಲಲ್ಲೇ ಕಟ್ಟೆ ಮಾಡ್ಕೊಂಡು ಅಲ್ಲಲ್ಲಿ ಇದು ಮಾಡ್ಕೊಂಡು ಅದು ಏನು ಈ ವ್ಯವಸ್ಥೆಗೆಲ್ಲ ತಂದು ಇಟ್ಟಿದ್ದಾರೆ, ಅದಕ್ಕೆ ಅದೇ ಆಗ್ಲೇ ನಾನು ಹೇಳಿದ್ದೇನೆ. ಎಲ್ಲಿ ಅಂತ ಹೇಳಿದ್ರೆ ನಾನು ಆಗ್ಲೇ ಒಂದು ಪ್ರಶ್ನೆ ಹೇಳಿದೆ ನಿಮಗೆ. ಭಾಸ್ಕರ್ ಬಂಗೇರ ಅವರಿಗೆ ಸತತವಾಗಿ ಅವರ ಮೊಬೈಲ್ ನಂಬರ್ಗೆ ಟ್ರೈ ಮಾಡ್ತಾ ಇದ್ದೇವೆ, ಫೋನ್ ಪಿಕ್ ಮಾಡ್ತಾ ಇಲ್ಲ ಭಾಸ್ಕರ್ ಬಂಗೇರ ಅವರು. ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಭಾಸ್ಕರ್ ಬಂಗೇರ ಅವರೇ, ಕಾಲ್ ಪಿಕ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯ ಏನಂತ ನೋಡುವ. ಲೀಲಾರೈ ಅವರಿಗೆ ಒಂದಷ್ಟು ಪ್ರಶ್ನೆಗಳುಂಟು, ಭವ್ಯ ಅವರಿಗೆ ಒಂದಷ್ಟು ಪ್ರಶ್ನೆಗಳುಂಟು, ಇಲ್ಲಿ ಕುಳಿತುಕೊಂಡವರಿಗೆ ಕೆಲವು ಅನುಮಾನಗಳುಂಟು. ಅದೇ ನಾನು ಆಗ್ಲೇ ನಿಮ್ಗೆ ಹೇಳಿದೆ. ಯಾಕಂತ ಹೇಳಿದ್ರೆ ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೆ, ಅಲ್ಲಿಯವರೆಗೆ ಮೋಸ ಮಾಡುವವರು ಇರ್ತಾರೆ ಅಂತ ನಾನು ಆಗ್ಲೇ ಮೋಸ ಹೋಗುವವರು ಇರ್ತಾರೆ, ಮೋಸ ಮಾಡೋ ಜನ ಇರ್ತಾರೆ. ಯಾಕಂತ ಹೇಳಿದ್ರೆ ಎಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಭಾರಿ. ಯಾಕಂತ ಹೇಳಿದ್ರೆ ಅನೇಕ ಮಂದಿ ಸಾಕ್ಷಿ ನಾನೇ ಇದ್ದೀನಲ್ಲ ಇಲ್ಲಿ. ಅಲ್ಲ ಮೇಡಮ್ ಸಾಕ್ಷಿ ಇದ್ದಾರೆ ನೋಡಿ. ನಾವು ಹೇಳುದು ಮೋಸ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಅವರವರ ಮನೆಯಲ್ಲಿ ದೈವಗಳಿದೆ, ಗ್ರಾಮ ದೇವಗಳಿದ್ದಾವೆ, ಇಡೀ ಗ್ರಾಮ ಸೇರ್ಕೊಂಡು. ಶಿವಾನಂದರೆ ಈಗ ಒಂದು ನಿಮಿಷ, ಈಗ ಮೇಡಮ್ ಹೇಳಿದ್ರು ನಾನೇ ಮೋಸ ಹೋದವಳು ಇದ್ದೇನೆ ಅಂತ, ಸ್ವತಃ ಇದ್ದೇನೆ ಅಂತ ನೀವು ಹೇಳಿದ್ರಿ. ಎಲ್ಲಿ ತನಕ ಮೋಸ ಹೋಗೋರು ಇದ್ದಾರೆ ಅಲ್ಲಿ ತನಕ ಮೋಸ ಮಾಡುವವರು ಕೂಡ ಇರ್ತಾರೆ ಅಂತ. ಒಂದ್ ನಿಮಿಷ, ನಾನು ಮೋಸ ಹೋಗಿದ್ರೆ ಪರವಾಗಿರ್ಲಿಲ್ಲ, ನಾನು ಇನ್ನೊಬ್ಬರನ್ನ ಕರ್ಕೊಂಡು ತಪ್ಪಂತೆ ವಾದ ಮಾಡುದಲ್ಲ. ನಾವೇನು ಅದು ಸರಿ ಅಂತ ಹೇಳೋದಿಲ್ಲ. ಅದು ಈಗ ಎಲ್ಲ ವ್ಯವಸ್ಥೆಗಳು ತಪ್ಪಂತ ಹೇಳುದು. ನಾವು ನೋಡಿ ಈಗ ನಮ್ಮ ಮನೆಯಲ್ಲಿ ಅಂತ ಸೇವ್ ಅಂತ ಉಂಟು, ಅದು ನಮ್ಮ ಮನೆಯಲ್ಲೇ ಆಗಿದ್ದಂತ ಅದಕ್ಕೆ ಹುಳಿ ಹಾಕದಿದ್ರೆ ಅದೇನಾಗುತ್ತೆ, ನಮ್ಗೇನು ಪ್ರಾಬ್ಲಮ್ ಇದೆ ಅದರಿಂದ. ನಮ್ಮ ಮನೆಯಲ್ಲಿ ಹೋಗಿದ್ದಿದ್ರೆ ಪರವಾಗಿರ್ಲಿಲ್ಲ, ನಾನು ಇನ್ನೊಬ್ಬರ ಬಗ್ಗೆ ನೋಡಿ ಇವರು ವಿದ್ವಾಂಸರಿದ್ರೆ ತಮ್ಮಣ್ಣ ಶೆಟ್ರು ನಾವು ಹೇಳುದು. ಯಾಕಂತ ಹೇಳಿದ್ರೆ ಅವ್ರು ಹೇಳುವಂತದ್ದು ನಾನು ಮೋಸ ಹೋದೆ, ಬೇರೆಯವರನ್ನು ಕರ್ಕೊಂಡೋಗಿ ಅವರು ಕೂಡ ಮೋಸ ಆಗೋಗಿ ಆಯ್ತು ಅಂತ. ಇದಕ್ಕೆ ನಾನು ನಿಮ್ಮ ಹತ್ರ ಕೇಳುವಂತದ್ದು ತುಳುನಾಡ ದೈವಾರಾಧಕರ ರಕ್ಷಣಾ ಚಾವಡಿ ಅವರ ಹತ್ರ ನಾನು ನಿಮ್ಮ ಹತ್ರ ಕೇಳುವಂತದ್ದು ಇದಕ್ಕೆ ಏನ್ ಪರಿಹಾರ ಅಂತ. ಅಲ್ಲ, ದೈವಾರಾಧನೆಗೆ ಇದು ತೊಂದರೆ ಆಗಿದೆ, ಆದ್ದರಿಂದ ನಾನು ಆಗ್ಲೇ ಹೇಳಿದೆ. ಯಾಕಂತ ಅಲ್ಲ, ಕಾನೂನು ರೀತಿಯಲ್ಲಿ ನಾನು ನಿಮ್ಮ ಹತ್ರ ಒಂದು ಕೇಳ್ತೇನೆ. ಈಗ ನೀವು ರಕ್ಷಕರು ಅಂತ ಹೇಳ್ತೀರಾ, ನೀವು ರಕ್ಷಣಾ ಚಾವಡಿ ಅವರು. ಈಗ ಒಂದು ಕವಡೆ ಹಾಕಿದ ತಕ್ಷಣ ಒಂದು ಅಜ್ಜ ಬಂದು ಕಿವಿಯಲ್ಲಿ ಹೇಳೋದು ನಿಜನಾ, ಅಥವಾ ಕನಸಲ್ಲಿ ಬಂದುಬಿಟ್ಟು ಅಜ್ಜ, ಈಗ ಉದಾಹರಣೆಗೆ ನಾನು ಹೋದೆ ಅಲ್ಲಿ
ಹೋದ ತಕ್ಷಣ ಕವಡೆ ಹಾಕಿದ ತಕ್ಷಣ ಅಜ್ಜ ನನ್ನ ಹತ್ರ ಅದು ಕೇಳು ಇದು ಕೇಳು ಅಂತ ಹೇಳೋದು ನಿಜ ನೋಡಿ. ಅದು ಕೇಳುವಂತದ್ದು ಸರಳ ಉತ್ತರ ಕೊಡಿ, ಯಾಕಂದ್ರೆ ಇನ್ನು ಪ್ರಶ್ನೆಗಳು ಕೇಳುವಂತದ್ದು ಅದು ಕೇಳಿದಂತೆ ಅವರು ಹೇಳಿದ್ರೆ ಅದನ್ನ ನೀವು ನಂಬಿದ್ರೆ ಏನ್ ಮಾಡಿ, ಭಕ್ತಿ ಪೂರ್ವಕವಾಗಿ ನಾವೇ ಒಂದು ಕೈ ಮುಗಿದು ನಿಂತ್ಕೊಂಡು ನಮ್ಮ ಮನಸ್ಸಿನಲ್ಲಿ ಇದ್ದಂತ ನಾವನ್ನ ಹೇಳ್ಬೇಕು. ನೀವು ಅದು ಅಲ್ಲಿ ಇನ್ನೊಬ್ಬರು ಯಾರೋ ಏಜೆಂಟ್ ಅವ್ರು ಇಟ್ಟಂಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ವ್ಯವಸ್ಥೆಗಳು ಸರಿಯಲ್ಲ. ಈಗ ನಾವು ನಿಮ್ಗೆ ಹೇಳ್ತೀವಿ, ಈಗ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಈಗ ದರ್ಶನ್ ಅಂತ ನಾವು ಹೇಳ್ತೇವೆ ಸರ್. ದರ್ಶನ ಮೊದಲಿಗೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಈ ಸರಿಗಾರರು ಅವರು ಇವರು ಎಲ್ಲ ಒಂದು, ಈಗ ದರ್ಶನ್ ಅವರು ಹೇಳ್ತಾರೆ ಸರಿಗಾರ ಬೇಡ ನಮ್ಗೆ. ಯಾಕಂತ ಹೇಳಿದ್ರೆ ಈಗ ದರ್ಶನಕ್ಕೆ ಒಂದು 12,000 ಇದ್ರೆ ಈ ಸರಿಗಾರದ ಒಂದು 4 ಸೇರಿಸಿ 14,000 ಸರಿ ಇವ್ರಿ. ಈ ವ್ಯವಸ್ಥೆಗಳು ಯಾಕಂತ ಹೇಳಿದ್ರೆ ಈಗ ದೈವಾರಾಧನೆ ಖಾಲಿ ದೈವ ನರ್ತಕರಿಗೆ ಮೊನ್ನೆ ಮಾಶಾಸನ ನಾನೊಂದು ಹೇಳ್ತೇನೆ, ದೈವಾರಾಧನೆ ರಕ್ಷಣಾ ಚಾವಡಿ ಎಲ್ರಿಗೂ ಬೇಕು ಮಾಶಾಸನ. ಆ ಚಾಕರಿಯಲ್ಲಿ ಮಾಡುವಂತ 16 ವರ್ಗಗಳಿಗೆ ನೋಡಿ. ಈಗ ಮಡಿವಾಳರು ಇರ್ತಾರೆ, ದರ್ಶನ ಪಾತ್ರಿಗಳಿರ್ತೇನೆ, ಏನು 1-1.5 ಸಾವಿರ ರಾತ್ರಿ 2,000 ಏನು ಅಲ್ಲ. ಇವರು ಆ ವ್ಯವಸ್ಥೆಗೆ ಬಂದ್ಮೇಲೆ ಅವರಿಗೆ ಏನಿದೆ ಹೇಳಿ. ಈಗ ದೈವ ನರ್ತಕರಿಗೆಲ್ಲ ಎಲ್ರಿಗೂ ಮಾಶಾಸನ ಸಿಗುವಂತಾಗಬೇಕು ಅಂತ ನನ್ನೊಂದು ಅಭಿಪ್ರಾಯ. ಇನ್ನೊಂದು ಎಲ್ರು ಇದಕ್ಕೆ ಈಗ ಒಂದು ಏನು ಆರಾಧನೆ ಒಳಗಡೆ ಸೇರಿಕೊಳ್ಳುವಂತ ಎಲ್ಲಾ ವರ್ಗದವರಿಗೂ ಚಾಕರಿಯ ವರ್ಗದಲ್ಲಿ ಸೇರುವ ಎಲ್ಲರಿಗೂ ಮಾಶಾಸನ ಸಿಗಬೇಕು. ನಾನೊಂದು ಇನ್ನೊಂದಿದ್ದೇನೆ. ಯಾಕಂತ ಹೇಳಿದ್ರೆ ಅವರು ನಿಶ್ಶಕ್ತರಾದ ಅಥವಾ ಅವರು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡಕ್ಕಾಗುತ್ತೆ, ಅವ್ರಿಗೆ ಏನು ಪರಿಹಾರ ಇಲ್ಲ. ಯಾಕೆ ಆರಾಧನೆಯಿಂದ ಎಷ್ಟೋ ವರ್ಷಗಳಿಂದ ಅವರ ಕೆಲಸಗಳನ್ನ ಚಾಕರಿಯನ್ನು ಮಾಡುವವರು. ಈಗ ಇನ್ನೊಂದು ಕೇಳಿದ ದೈವಾರಾಧನೆ ರಕ್ಷಣಾ ಚಾವಡಿ ನಾವಿತ್ಕೊಂಡು ಈಗ ನಾವೇ ಅಲ್ಲ ಜವಾಬ್ದಾರಲ್ಲ ಇದಕ್ಕೆ. ಯಾಕಂತ ಹೇಳಿದ್ರೆ ಆ ಎಲ್ರು ತುಳುನಾಡಿನ ಜನತೆಗೆ ಎಲ್ಲ ಜವಾಬ್ದಾರರಲ್ಲ, ಆದ್ರೆ ಒಂದು ಸಾಂಕೇತಿಕವಾಗಿ ಯಾಕಂತ ಹೇಳಿದ್ರೆ ಒಂದು ಸಂಘ ಸಂಸ್ಥೆ ಅಥವಾ ಒಂದು ಪ್ರಾತಿನಿಧಿಕ ಸಂಸ್ಥೆಯನ್ನು ತಾವು ಸಂಘಟನೆಯನ್ನು ಜನರನ್ನು ಸೇರಿಸಿಕೊಂಡು ಮಾಡಿರುವುದರಿಂದ ನಿಮಗೆ ಒಂದಷ್ಟು ಅಪಾರವಾದ ಅನುಭವಗಳಿರುತ್ತದೆ. ಈ ರೀತಿಯ ಕಥೆಗಳು, ಮೋಸ ಹೋದ ಘಟನೆಗಳು ನಿಮ್ಮ ಮುಂದೆ ಬಂದಿರುತ್ತದೆ. ಮತ್ತೆ ಏನ್ ಮಾಡಬೇಕು ಏನು ಮಾಡಬಾರದು ಅನ್ನೋ ಬಗ್ಗೆ ನಿಮ್ಮ ಹತ್ರ ಒಂದು ಸ್ಪಷ್ಟವಾದ ಚಿತ್ರಣ ಇರ್ತದೆ, ಕಲ್ಪನೆ ಇರ್ತದೆ. ಅದಕ್ಕೆ ನನ್ನೊಂದು ವ್ಯಕ್ತಿಗವಾದಂತ ವಿಚಾರ ಅಂತ ಹೇಳಿದ್ರೆ ನಾನು ನೇರವಾಗಿ ಹೇಳ್ತೇನೆ, ನಾವು ತಪ್ಪುಗಳ ಪರವಾಗಿ ಇರುವವರಂತ ಹೇಳ ತಪ್ಪು ಯಾವಗಳಿರುವವರಲ್ಲ. ಯಾಕಂತ ಹೇಳಿದ್ರೆ ತಪ್ಪುಗಳನ್ನ ತಪ್ಪು ಅಂತ ಹೇಳಿ ಒಪ್ಕೊಳ್ಬೇಕು ನಾವು. ನಾನು ಆಗ್ಲೇ ಹೇಳಿದ್ದೇನೆ. ಯಾಕಂತ ಹೇಳಿ ವಿಮರ್ಶೆ ಮಾಡ್ಬೇಕು. ಇನ್ನೊಂದು ನಾವು ತಪ್ಪಾದ ತಕ್ಷಣ ಅದನ್ನು ಹೇಳಿಕೊಳ್ಳುವಂತಾಗಬೇಕು. ನೋಡಿ ತಪ್ಪಾಗಿದೆ, ಇನ್ನು ಮುಂದೆ ನಾವು ಇದು ಮಾಡಿದೆ, ಇದು ಈಗ ಇದು ವ್ಯವಸ್ಥೆ ಅದು ಸರಿ ಮಾಡಿಕೊಳ್ಳುವ ವ್ಯವಸ್ಥೆ ನಾವು ಹೋಗ್ಬೇಕು. ಇನ್ನೊಂದು ಆರೋಪ ಪ್ರತ್ಯಾರೋಪ ಬ್ಲಾಕ್ ಮೇಲ್ ಈಗ ಏನಾಗಿದೆ ಅಂತ ಹೇಳಿ ಇದು ದೊಡ್ಡ ಬ್ಲಾಕ್ ಮೇಲ್ಗಳೇ ಈಗ ಮೈಸೂರಲ್ಲಿ ಆಯ್ತು ಅಂತ ಹೇಳಿದ್ರೆ ಇದೊಂದು ದೊಡ್ಡ ದಂಧೆಯೇ ಇದು. ನಾನು ಹೇಳ್ತೇನೆ ಎಲ್ಲ ಕಡೆ ಇದು ದಂಧೆನಿ. ದೈವಾರಾಧನೆಗಳು ದೇವಗಳಲ್ಲಿ ಹೋಗಿಲ್ವ ಅಂತ ಹೇಳಿದ್ರೆ ಈ ಮೊದಲು ಎಲ್ಲ ಕಡೆಗಳ ದೇವಗಳಿತ್ತು. ಭದ್ರಾವತಿಯಲ್ಲಿ ಭಾರಿ ವರ್ಷದಿಂದ ಇಲ್ಲಿ ಹೋದಂತ ಸಮುದಾಯಗಳಲ್ಲಿ ಎಲ್ಲ ಕಡೆಗಳು ಮೊದಲಿಂದಲೂ ಅದು ವ್ಯವಸ್ಥಿತವಾಗಿದ್ದು ಮೂಲ ಆರಾಧನೆ ಪ್ರಕರಣ ಅಲ್ಲಿ ಎಲ್ಲ ನಡೀತಾ ಇರುವಾಗ ಈಗ ಇಲ್ಲಿ ಕೊರಗಜ್ಜ ಇಲ್ಲೇ ಮೈಸೂರು ಅಲ್ಲಿ ಇಲ್ಲೆಲ್ಲ ನೋಡಿದ್ರೆ ಇದೊಂದು ತಮ್ಮಣ್ಣ ಶೆಟ್ರು ಹೇಳ್ದಂಗೆ ಎಲ್ಲ ಇದು ಹೋಟೆಲ್ ಅಲ್ಲಿ ಬಂದು ಇಲ್ಲೇನು ದಲಿತರ ಮನೆಯಲ್ಲಿ ಊಟ ಮಾಡ್ತೇವೆ ಅಂತ ಇಲ್ಲಿ ರಾಜಕಾರಣಿಗಳು ಹೋಟೆಲ್ ಅಲ್ಲಿ ತಂದು ಊಟ ಮಾಡ್ತಾರ. ಅದೇ ಪರಿಸ್ಥಿತಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ಇದು ವ್ಯವಸ್ಥೆಯಲ್ಲಿ ಇದು ಕೂಡ ಆಗಿದೆ ಅಂತ ಹೇಳಿದ್ರೆ ಅದು ಇದು ಏನು ಅಪಶಕುನ ಯಾವುದು ಇದು ಆ ವ್ಯವಸ್ಥೆಗೆ ಅಗೆಲು ಅಲ್ಲ ಅಗೆಲುದು ಇಲ್ಲಿದು ಅಗೆಲುದು ಕತೆ ನಾನು ಹೇಳ್ತೇನೆ. ಅಜ್ಜನಿಗೆ ಕೋಲದಲ್ಲಿ ಅಜ್ಜನಿಗೆ ಒಂದು ಅಲ್ಲಿ ಅಗೆಲು ಮಾಡ್ತಾರೆ, ಅವರು ಅದನ್ನು ತಡಪೆಲಿ ತಂದಿಡ್ತಾರೆ ಅಜ್ಜನಿಗೆ ಮಾತ್ರ. ಈ ಬೇರೆ ಭಕ್ತರು ಹೋಗ್ತಾರಲ್ಲ, ಭಕ್ತರು ಅಗೆಲು ಕೊಡ್ತಾರೆ ನೋಡಿ ಹರಕೆ, ಅದನ್ನು ಕ್ಯಾಟ್ರಿಂಗ್ ಅವರಿಗೆ ಕೊಡೋದು. ಅಲ್ಲಿ ಒಬ್ಬ ನವೀನ್ ಅಂತ ಇದ್ದಾರೆ, ಅವರಿಗೆ ಕೊಡೋದು ಕ್ಯಾಟ್ರಿಂಗ್. ಅದು ಒಂದು ಟವೆಲ್, ನಾನು ಅದು ಟವೆಲ್ ತರಲಿಕ್ಕೆ ಮರ್ತೋದೆ. ಒಂದು ಟವೆಲ್ನ 2 ಭಾಗ ಮಾಡಿ ಅದರಲ್ಲಿ ಕಟ್ಟಿಬಿಟ್ಟು ರಿಕ್ಷಾದಲ್ಲಿ ಅದೊಂದು ಹಾಲುದು ಟಬ್ ಇದೆ ನೋಡಿ ದೊಡ್ಡ, ಅದರಲ್ಲಿ ತಂದುಬಿಟ್ಟು ಅಲ್ಲಿ ರಿಕ್ಷಾದಲ್ಲಿ ಇಡಿಸಿದ್ರೆ ನಮ್ಮ ಕಣ್ಣಾರೆ ಕೋಲದಿನ ನಾವು ನೋಡಿದ್ದೇವೆ. ನಾವೆಲ್ಲರೂ ನಮ್ಗೆಲ್ಲರಿಗೂ ಶಾಕ್ ಆಗಿದೆ. ಅಯ್ಯೋ ಅಗೆಲದ ಊಟ ಹೀಗೆ ಕಟ್ಕೊಂಡು ಬರ್ತಾರಾ? ಆಗ ಅವ್ರು ಹೇಳಿದ ಅಲ್ಲಿಗೆ ಬಂತಲ್ಲ, ಹೇಳಿದ್ರಲ್ಲ ಏನೋ ಚಿಕನ್ ಸ್ಟಾಲ್ಗೆ ಹೋಗಿ ಅಲ್ಲಿ ರೆಡಿಯಾಗಿ ಅಲ್ಲಿ ನನಗೆ ನನ್ನದು ಅರಿಕೆ ಇರ್ಲಿಲ್ಲ ಅಲ್ಲಿ ಅಗೆಲಿದ್ದು. ನನಗೆ 2 ಅಗೆಲ್ ಕೊಟ್ಟಿದ್ರು, ಯಾಕಂದ್ರೆ ಸ್ವಲ್ಪ ಅಲ್ಲಿ ಕೆಲಸ ಮಾಡಿದಕ್ಕೆ. ಇಷ್ಟಿಷ್ಟು ದಪ್ಪ 2 ಚಿಕನ್ ಪೀಸ್ ಇತ್ತು, ಒಂದಿಷ್ಟು ಉದ್ದ ಬಂಗುಡೆ ಪೀಸ್ ಇತ್ತು, ಮತ್ತೆ ಒಂದಷ್ಟು ಬಸಳೆ ಕುಡು ಬಸಳೆ ಸಾರಿ. ಅದು 700 ರೂಪಾಯಿ. ಕೋಲದ ಬಾಪ್ತು ಕೋಲದ್ದು ಕೆಲವು 40,000 ಅಂತ ಹೇಳ್ತಾರೆ ಕೆಲವರು. ನನಗೆ ಅದ್ರ ಬಗ್ಗೆ ಎಲ್ಲ ಏನು ಅಲ್ಲ. ಹಾಗೆ ನಾನು ಯಾಕೆ ಹೇಳಿದಂದ್ರೆ ನಾವಲ್ಲಿ ಹೋಗ್ಲಿಲ್ಲ, ಮತ್ತೆ ನಾನು ಆದ್ರೆ ನಮ್ಗೆ ಅನುಭವ ಆಗ್ಬೇಕು. ಅಲ್ಲಿ ಮಡಸ್ಥಾನ ಸೇವೆ ಉಂಟಾ, ಬೇರೆ ಏನು ವಿಶೇಷ ಸೇವೆಗಳು? ಅಲ್ಲಿ ವಿಶೇಷ ಸೇವೆ ಕವಡೆ ಹಾಕಿದ ತಕ್ಷಣ ಕೋಲ ಕೊಡಿ ಅಂತ ಹೇಳೋದು ಒಂದು ವಿಶೇಷ ಸೇವೆ ಅಲ್ಲಿ ಕವಡೆ. ಅವ್ರು ಕವಡೆ ಸರ್ ನಾನು ದಾಯಕೇನೆ ಬಂದ ಕೊರಗತನಿಯೇ ತಮ್ಮಣ್ಣ ಶೆಟ್ರೆ ಶಿವಾನಂದರೆ ಪಾತೆರೆಗೆ ಕೊರಗತನಿಯ ಕೋಲಕ್ಕೆ ಏನುಂಡ?
ಕೋಲ ಓಲೆ ನನಗೆ ಕೋಲ ಕೊಡಿ ಅಂತ ಕೇಳ್ತದ ಮುಗಿಸ್ಬೇಕು ಕೊಡ್ಪೆ ಯಾನ್ ಫ್ರೆಂಡ್ ನಂತರ ತಂದು ಪೋಯ ದರ್ಶನ ಪಾತಿರ್ಪ ಯಾರು ಅಪ್ಪಗಾರು ಅರ್ನ ಒಂದೆಡ್ನ ಪಣ್ಣೊಂಡಿರು ಅಪ್ಪ ಪಂಡಿರು ಕಷ್ಟನ ಪಣ್ಣೊಂಡಿರು ಕಷ್ಟಪುರ ಪರಿಹಾರ ಅಂಡ ಯಾನಿರ ಕೋಲ ಕೊರ್ಪೆ ಅಂದ್ ಅಜ್ಜೆ ದಂಟೆನ ನೆಲಕ್ಕೆ ಕುಟ್ಟಿರು ಕೋಲ ಕೊರಿಯರೆ ನಿಗ್ಲಿಗೆ ಏರ್ ಪಂಡಿನಿ ಕೋಲ ಕೊರಿಯರೆ ಅವು ನಿಗ್ಲೆನ ಮಲ್ಲಸ್ತಿಗೆ ಕೋಲ ಕೊರ್ಪು ನಾವು ಹೆಂಗ್ ಕವು ಪೋಡ್ಸಿ ಹೆಂಗ್ ಕೊಂಚ ಬೀಡದಿದೆ ನಾನು ಎನ್ನೊಲ್ಲೆ ಯಾನ್ ಅಡಿಗೆ ಇರ್ದಲ್ಲ ಯಾನ್ ಇರ್ದ ಮೇಡಮ್ ಡಾಲೊಂಜಿ ಕೇನು ನಂಗೊಂಜಿ ನಮ್ಮ ಬೆನ್ಪುನೆ ಈ ಅಜ್ಜನ ಕಟ್ಟೆಗೆ ನಮ್ಮ ಬುಲ್ಪುಲಕ್ಕದ ಬಲಿ ಬರ್ತದ ಅದು ಈ ಪ್ರಶ್ನೆ ಅತ್ತ ಯಾನ್ ಇಲ್ದ ಜಾಯಗೊಂಡೇ ಸಮಸ್ಯೆ ಪರಿಹಾರ ಆಪಣೆ ಬುಲ್ಪುರದ ಬಯ್ಯ 16 ಗಂಟೆ ಬೆಂದನ ಮಾತ್ರೆ ಸಮಸ್ಯೆ ಪರಿಹಾರ ಆಪಣೆ ಇಂಚಿನ ಕೆಂಡ ನಮ್ಮ ಇಲ್ಲಲು ನಮ್ಮ ಬೇಲೆ ಮಂತದ್ದು ಜೋಕ್ ನಮ್ಮ ಮಲ್ಲ ಸಮಯ ಅನ್ಬೋದು ಬುಲ್ಪುಲ್ ಹಾಕದಂಕ್ಲಿಗೆ ಸಾಲ ಅಂಡು ಸಮಸ್ಯೆ ಅಂಡು ಕಟ್ಟೆ ಸುತ್ತು ಬರ್ತಾರ ನಿಖಲ್ ಏಪ ನಿಖಲ್ ಬದ್ ನಮ್ಮ ಅತ್ ಯಾನ್ ಕೇಳ ಲೋಕದ ಕತೆ ಸಮಾಜದ ಕಥೆನೇ ಯಾನ್ ಇಡಕೇನು ಈತ ಯಾನ್ ಕೇಳ ಅವಲುಜ್ಜಿ ಅರಗಿತ್ತ ಪ್ರಶ್ನೆಗೆ ಬಾರಿ ಉತ್ತರ ಕೊಡ ಬಂಗಾವು ಒಂದು ತಮ್ಮಣ್ಣ ಶೆಟ್ರೆ ಅಲ್ಪ ಕಟ್ಟೆ ಕಟ್ಟೋಣ ವಾ ಸೂತ್ರದ ಮಿತ್ತು ವಾ ಆಧಾರದ ಮಿತ್ತು ವಾ ಪಂಚಾಂಗದ ಮಿತ್ತು ವಾ ಪ್ರಶ್ನೆದ ಮಿತ್ತು ಇರುತ್ತೆ ಇರುವ ವರ್ಷದ ಮುಂಚೆ ಐದು ಕಟ್ಟೆಲಿತ್ತನ ಒಂಜಿ ನಿರುದ್ಯೋಗ ಸಮಸ್ಯೆದ ಒಂಜಿ ಸಾಧಿ ಉಂಡು ನಿರುದ್ಯೋಗ ಸಮಸ್ಯೆದ ದಯಪಂಡ ಓಲ್ಲ ಇರೆಗೆ ಮೂಲು ಬನ್ನಗ ಯಾನ್ ಇರೆಗೆ ಎನ್ನ ದೈವಾರಾಧನೆದ ಎನ್ನ ಉದ್ದೇಶ ಈ ಅಜಿಪ್ಪ ಈ ವರ್ಷ ನಮ್ಮ ತಲೆಮಾರದ ಬಗ್ಗೆ ಟಾರ್ಗೆಟ್ ಇದು ಪಾತಿರಲ್ಲಜ್ಜಿ ಅನೇಕದಕ್ಕೆ ಎನ್ನ ಉದ್ದೇಶನೇ 17, 15, 14 ವರ್ಷದ ಜೋಕ್ಲಿಗೆ ನನದುಂಬುಗ ಕಷ್ಟ ಇರಬಲ್ಲಿ ಅಕ್ಲೇ ಬಡ್ದು ಯಾನ್ ಅನೇಕ ಜಾಗಲಿ ಪಾತಿರಲ್ಲ ಬರ್ಪುಜಿ ಎನ್ನ ಉದ್ದೇಶ ಆ ಜೋಕ್ಲಿಗೆ ಆ ಮುಗ್ಧ ಜೋಕ್ಲಿಗೆ ಎನ್ನೊಂಜಿ ಮಾಧ್ಯಮ ಎನ್ನ ದಾದ ಅಂದ್ಕೆಂಡ ನಿಖಲ್ನ ಏರಿಯಾಡ್ ಓಲೋಲು ಕೈತಾಲಿಂಚಿನ ಹೊಸ ಈ ಕಟ್ಟೆ ಲಕ್ಕದ ಅವಲ್ಪೋದು ಈತೇಕೇನ್ಲಿ ಇಂದು ಏತು ವರ್ಷದ ಇಂಚಿ ಉಂಡು ಏತ್ ದುಂಬುರ್ದೆ ಉಂಡ ಅದನ್ನ ಪುರಾತನ ಕಾಲದ ಉಂಡ ನಂಗೆ ಗೊತ್ತುಂಡುತ್ತೆ ಇತ್ತ ಉದಾಹರಣೆ ಅಲ್ಪ ಪದಂಗಡಿ ಬಂಡಿಗೆ ಬಾಂದೊಟ್ಟು ಬಂಡಿಗೆ ನಂಗೆ ಕೊರ್ದಬ್ಬು ವೈದ್ಯನಾಥಿ ನೆನಪಾಪುಡು ಜಪ್ಪನ ಹೋಗಿರ ಬಂಡಿಗೆ ಕುರ್ಮಿಸ್ತಾನ ನಮ್ಗೆ ವೈದ್ಯನಾಥಿ ನೆನಪಾಪುಡು ಈ ಕದ್ರಿ ಬಂಡಿಗೆ ಮಲ್ರಾಯಜ್ ಮಂದಿ ನೆನಪಾಪುಡು ಮೂಲ ಒಲ್ಲ ಪ್ರಶ್ನೆ ಕೌಡಿಗೆಲ್ಲನ ಮೂಲ ಕಟ್ಟೆ ಉಂಡ ಮೂಲ ದರ್ಶನ ಉಂಡ ಮೂಲ ದಾದಾಂಡಲ ಉಂಡ ಮುಲ್ತ ವಿಷಯ ಓಲಂಡಲ ವೈರಲ್ ಆತನ ಎಂಕಾಡೆ ಪೋದು ಯಾನ ಕದ್ರಿಗೆ ಬರಕೆ ಬಂಡೆ ಬಾಂದೊಟ್ಟು ಬರಕೆ ಬಂಡೆ ಎಂಕಲ್ಪ ಆಯಿಜಿ ಎಂಗದು ಏರಾಂಡಲ ಒಂಜಿ ಪಂತೇರಾ ಅಪ್ಪ ಯಾನಕ್ಕೆ ಉದೇಟು ದಾದಾಪು ನೊಂದಿಕೆನ್ನಾಗ ಮನುಷ್ಯನ ಉದ್ದೇಶ ಸರಿ ಇಜ್ಜತ್ತೆ ಮೂಲುಂದತ್ತೆ ಅನೇಕ ಜಾಗೆಲೆಡಿಂಚಿನ ಜಾಗೆಲೆಡ್ಲ ಸಮಸ್ಯೆ ಆತನ ಇಂಜಿನ ಕೆಂಡ ಒಂದೇ ಒಂಜಿ ಸಮಸ್ಯೆ ಜನಕ್ಲೇನು ಮಂಗಮ್ ಅನ್ಪುಣಂಚಿನ ಬಾರಿ ಮಲ್ಲ ವ್ಯವಸ್ಥೆ ಓಲ್ಲ ಮುಲ್ಪ ಸಾನ್ನಿಧ್ಯ ನಮ್ಮ ಮೆಕ್ಲೆ ಮಾತೊಂಜಿ ಈ ರೀತಿ ಚಾವಡಿದಾರುಲ್ಲಾರ್ ತುಳುನಾಡ ದೈವಾರಾಧನೆ ರಕ್ಷಣಾ ಚಾವಡಿದಾರು ತಮ್ಮಣ್ಣ ಶೆಟ್ರೆ ಪಕ್ಕ ಇರು ಲೀಲಾ ಕಲಾ ಉಲ್ಲಾರು ಮೆಕ್ಲೆ ಮಾತೊಂಜಿ ಸುಲಭವಾಯಿನ ಸರಳವಾಯಿನೊಂಜಿ ಸವಾಲು ಮಿಕಲಂದು ದಿವಲಿ ಅಂದ್ ಏನೊಂಜಿ ಪ್ರಶ್ನೆ ಎಂಚ ಬಂಡ ನಿಖಿಲ್ ಮಾತಿರ್ಲ ಕುತ್ತಾರದ ಆದಿಡ್ ಎಂಚ ಉಂಡ ಆರಾಧನೆ ಕ್ರಮ ಐನ ಅನುಸರಿಸಲಿ ಐನ ಪಾಲನೆ ಮನ್ಪುಲಿ ಅತ್ತ ಮಾತೇರೆಗಿಲ್ಲ ಅವೊಂಜಿ ಬಹಿರಂಗವಾದ ಅವೇನ್ ಅಂಚ ಆರಾಧನೆ ಮಾಡ್ತಾರೆ ಈ ಭಾಸ್ಕರ್ ಬಂಗಾರ ನಂಚಿನಾಗ್ಲಿಗೆ ಬೊಳ್ಳಿ ಬಂಗಾರ ಇಂಚ ಬರ್ಪುಂಡು ಅವು ಎನ್ನ ಪ್ರಶ್ನೆ ಆಗ್ತದೆ ಎನ್ನ ಪ್ರಶ್ನೆ ಎನ್ನ ಅಂಚಾರಾಧನೆ ಮಾಡ್ತಾರೆ ಬೊಳ್ಳಿ ಬಂಗಾರ ಮತ್ತೆ ಇಂಚ ಬರ್ಕೊಂಡು ಅವು ಪಡೈಕ್ ಈತ ಸವಾಲು ಮತ ಪಾಡುವೇರು ಎಂಚಿನ ಒಂದು ಈರ ಕಡೆ ಪಂಡರತ್ತ ಎಂಚಿನ ಸರ್ವನಾಶ ಮಂತ ಬಿಡುವ ಈರೊಂಜಿ ಆ ಕಡೆ ಪಾತ್ರೆ ಪಂಡರ ಎಂಚಿನ ಮೋಸ ಪೋಪನ ಅಕ್ಕಲು ಉತ್ತನಾಥ ಕಾಲ ಮೋಸ ಮಂತನಪ್ಪ ಅಂದ ಈ ಮೋಸ ಪೋಪನ ಜನಕ್ಕೆ ಉಳ್ಳೇರಿಂದ ಗೊತ್ತಾಯ ನಡೆದಾದ್ರ ಎತೋ ಜನಕ್ಕಲ್ಲ ಅಲ್ಪ ಮುಲ್ಪ ಆ ಊರು ಈ ಊರು ಮಾತ ಒಂಜಾತ ಜನ ಪಾಪ ಗೊತ್ತು ಪೂಜೆ ಬದು ಸೇರ್ವೇರು ಮೆಕಲೆನ್ನುವರಿಂದ ಎಂಕಲ್ನ ಕಾರಣಿಕಡದೆ ಬತ್ತನಿ ಎಂಕಲ ಶಕ್ತಿಯಿಂದಲೇ ಇವರು ನಮ್ಮಲ್ಲಿಗೆ ಬಂದದ್ದು ಅಜ್ಜನ ದರ್ಶನದ ಎದುರುಡೆ ಭಾಸ್ಕರ್ ಬಂಗಾರನ ಬುಡೆದ್ದಿ ಆ ಒಂಜಿ ಚೇರ್ದ ಒಂಜಿ ಪೀಠದ ಉಂಡಲ್ಪ ಆ ಪೀಠನ ಅವ್ಯಾನೆ ಪಂಡನೆ ಅವು ಏರಾಯಿನಲ್ಲಿ ಪಂಡಲ ಅಲ್ಲಿ ನೆತ್ತೇರ್ ಕಕ್ಕ ಸಾಯಾಡ ಅಜ್ಜನ ಎದುರು ಅಜ್ಜ ದರ್ಶನ ಕುಳ್ಳದೇರು ಅಜ್ಜನ ಎದುರುಡೆ ಭಾಸ್ಕರ್ ಬಂಗಾರನ ಬುಡೆದ್ದಿ ಅವು ಏರಾಯಿನಲ್ಲಿ ಪಂಡಲ ಅಲ್ಲಿ ನೆತ್ತೇರ್ ಕಕ್ಕದ ಸಾಯಾಡ ಪೀಠ ಬಂಡ ಒಂಜಿ ಬ್ಯಾಂಗ್ಳೂರ್ದಾಗ್ಲು ಬೈದಿನ ಅಡಿಗೆ ಬ್ಯಾಂಗ್ಳೂರ್ದಾಗ್ಲು ಬರ್ತದ ಕವಡೆ ಪಾಡ್ದನ್ನಾಗ ಅಜ್ಜ ನಿಮ್ಮ ಹತ್ರ ಒಂದು ಪೀಠ ಕೇಳ್ತಾ ಇದ್ದಾರೆ ಅಂದ್ ನನ್ನ ಕಿವಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ ಅಂದ್ ಆಗ್ಲು ಪಾಪ ಆಗ್ಲು ಕೋಟಿ ಕಳೆ ಒಂದು ಬೈದಿನ ಆಗ್ಲಾಗ್ಲಿ ಕಳೆಯನ್ನೇನು ಮೂರು ದಾಲ ಬತ್ತದ ಅವು ತಿಕ್ಕು ಅಂತ ಪಂಡ್ಯಾರ ಕೇನಿರ ಬೈದಿನ ಬತ್ತನ ದಿನಾನೇ ಆಗ್ಲು ಆ ಒಂದೊಂಡು ಒತ್ತೊಂಡಿರು ಅದಕ್ಕೆ 25,000 28,000 ಬಿಲ್ಲು ಮತ್ತೆ ಕೊಡ್ತೇರಿಗೆ ಮರಣಿ ವರ್ಷದ ಕೋಲದಾನೆ ಪೀಠ ಬತ್ತ ನಡಿಗೆ ಅಪ್ಪ ಇಂಕೇರು ಪಂಡಿರ್ಲಿ ಇಲ್ಲ ಕಂದಿ ಅವು ಅಗ್ಲು ಕೊಡ್ತೀನಿ ಪೀಠ ಅಂದ್ ಏನಾಗ್ಲಡ್ಬೋದು ಕೇಂಡೆ ಅದು ಪೀಠ ಅದು ನೀವು ಕೊಟ್ಟಿದ್ದ ಅಪ್ಪಗ ಅವು ಪೀಠ ಆದ ಜಂಡ ಅಪ್ಪಗ ಚೇರ್ ಆದಿತ್ತಂಡು ಇತ್ತ ಅಜ್ಜೆ ಕುಳ್ಳಿಬೇಕು ಅವು ಪೀಠ ಅಂಡ್ ಏನ್ ಕೇಂಡೆ ಆ ಚೇರ್ ನೀವು ಕೊಟ್ಟಿದ್ದ ಹೌದು ಯಾಕೆ ಕೊಟ್ರಿ ಅದು ಇಲ್ಲಿ ಬಂದು ಕವಡೆ ಹಾಕಿ
ಕೇಳುವಾಗ ಅವ್ರಿಗೆ ನೀವು ಅಂದರೆ ನೀವು ಏನು ಪರಿಹಾರ ನಿಮಗೆ ಸಿಗ್ತಾ ಅದರಿಂದ ಇಲ್ಲ, ಮತ್ತು ನೀವು ಪರಿಹಾರ ಸಿಗೋದಕ್ಕಿಂತ ಮೊದಲು ನೀವು ಯಾಕೆ ಕೊಟ್ರಿ? ಅಲ್ಲ ಅದು ಅವರು ಕವಡೆ ಹಾಕುವಾಗ ಅವರಿಗೆ ಅಜ್ಜ ಕಿವಿಯಲ್ಲಿ ಬಂದು ಹೇಳಿದ್ರಂತೆ ಪೀಠ ಬೇಕು ಅಂತ. ಅವು ಆ ತತ್ತಂದೆ ಕೂಡ ರಡ್ಡರೆ ಸಾವಿರ ಜನಕ್ಕೆ ಒಣಸಿಗೆ ತಿರುಗಿ ಅದು ಇನ್ನೂ 2,500 ಜನರಿಗೆ ಊಟ ಕೊಡ್ಬೇಕಂತೆ ನಾವು. ಯಾಕೆ ಯಾಕೆ 20,000 ಅಡ್ವಾನ್ಸ್ ತಗೊಂಡು ಬಂದಿದ್ದೇವೆ ನಾವು, ಇನ್ನು 50,000 ಯಾನ್ ಕೊರಿಯರ್ ಬಿಡ್ತೀವಿ. 20,000 ಫಸ್ಟ್ ಅಡ್ವಾನ್ಸ್ ಪತ್ತೊಂದು ಐದಿನಿ ಬೊಕ್ಕ 50,000 ನಿಧಾನ ಕಂತು ಕೊರಿಯರ್ ರೆಕಾರ್ಡ್ ಉಂಡು ಪಡ್ಡು ನಾವು ಅವು ಎನ್ನಿರ್ದ ಮುರಣಿ ಪಣ್ಪಿರ್ರಿ ಮೇಡಮ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. 70,000 ನೀವು ನನಗೆ ಉಳಿಸಿ ಕೊಟ್ರಿ ಅಲ್ಲ ನೋಡ್ರಿ ಪಣ್ಪುರ ರೆಕಾರ್ಡ್ ಅನ್ನೋದು ಉಂಟು. ಇಲ್ಲದಿದ್ರೆ ನೀವು ಸಿಗದೇ ಇದ್ದಿದ್ರೆ 70,000 ಕೂಡ ನಮಗೆ ಮುಗ್ಲೇನು ಶನಿವಾರ ಬರ್ಪದು ಮಂಗಳವಾರ ಮುಟ್ಟ ಮುಗ್ಲೇನು ಅಲ್ಪ ಲಾಡ್ಜ್ ಇಟ್ಕೊಳ್ಳೋದಿನಿ ಕಾವೂರದ ಲಾಡ್ಜ್ ಮುಗ್ಲೆ ಕುಳ್ಳೋದಿನಿ ಶನಿವಾರ ಬೈದೇರು ಮುಗ್ಳು ಎಂಕ್ಲ ಇಜ್ಜಂದಿ ಪುಣಿ ಸರಿ ಆ ಪೀಠ ಮಾತಾಂಡು ಆ ಪೀಠದ ಕುಳ್ಳೊಂದು ಜ್ಯೋತಿಷ್ಯ ಪನೋಡ್ದಂಡದ ಅಜ್ಜನ ಆಜ್ಞೆ ಅಂಡಿಗೆ ಐಕೆ ಅನ್ಕೇಂಡ ನಿಗ್ಲಿಗೆ ದರ್ಶನದ ಅಜ್ಜೆ ಪಂಡೇರ ಇಲ್ಲ. ಮತ್ತೆ ನಿಮಗೆ ಯಾವಾಗ ಹೇಳಿದ್ದು? ಅದು ಅವ್ರು ನಮ್ಮನ್ನು ಕರೆಸಿಬಿಟ್ಟು ಹೇಳಿದ್ದು. ಅವರು ಹಾಗೆ ಹೇಳುವಾಗ ನಿಮ್ಮ ಜೊತೆಲಿ ಯಾರಿರ್ಲಿ? ನಾವು ಇಬ್ಬರೇ ಇದ್ವಿ. ಒಂದು ಕತೆ ಮುಗಿಪಲ್ಲ ಕತೆ ಒಜ್ಜಿ ಅಂಡ ಹಿಂಗೆ ಪಾತ್ರ ಕತೆ ನುಂತಾವಡು ಒಂದು ಪರಿಹಾರ ದಾದನ ಮೂಲ ಸ್ಥಾನದಕ್ಕಲು ಆದಿದಕ್ಕಲು ಕುತ್ತಾರದಕ್ಕಲು ದಾದನ ಜೋರು ಪರಿಹಾರ ತೋಜಿಪಾಯರ ನಾಂಡ ಬಹುಶಃ ಈ ತುಳುನಾಡು ಕೊರಗಜ್ಜನ ಕಟ್ಟೆಡು ಅತ್ತಂಡ ಕೊರಗತನಿಯನ ಕಟ್ಟೆಡು ಅತ್ತಂಡ ಕೊರಗಜ್ಜನ ನಂಬುನ ಕಲೆಗೊಂಜಿ ಸರಿಯಾಯಿನ ಮಾರ್ಗದರ್ಶನ ನೀನು ಏರ್ಲಾ ನೆಕ್ಕೊಂಜಿ ಎಂಚಿನ ಸೂತ್ರದ ಗಂಟೆ ಕಟ್ಟಿಜೇರಂದಾಂಡ ಒಂದು ನನಾತ ಅಜ್ಜಡ ದರ್ಶನ ನಡೆ ಪಂತೆ ಸರ್ ಯಾನ ಮೊರಣೆ ಐತಾರ ದರ್ಶನ ನಡೆ ಪಂತೇನ ಅಜ್ಜಂದೆ ಮುಳ್ಪದ ಕೆಲವು ಈ ಭಾಸ್ಕರ್ ಬಂಗೇರನ ಬಗ್ಗೆ ಎನ್ನಡ ಕೆಲವೇರು ಎನ್ನಡ ಪಂತೀರ್ ಮುಳಿಂಚೆಂಚೆ ಪರಾರು ಕವಡೆ ಪಾಡಿ ಕೊಡ್ಲೆ ಕಾಸು ಬೊಳ್ಳಿ ಒಂಜಿ ವ್ಯಕ್ತಿನ ಪ್ರಶ್ನೆ ಅತ್ತು ಇಂದು ನಮ್ಮ ಸುಮಾರು ಕಡೆಟ್ಟು ತೂವೊಂದುಲ್ಲ ಯಾನ್ ನಿಖಿಲ ಈ ನಿಖಿಲ ಈ ಪಾತ್ರದ ನಡುಟ ಪನ್ಪುಣೆ ಆತಿ ಏರಾಂಡ್ಲ ಒಟ್ಟು ಬಹುಶಃ ಎನ್ನ ಅಭಿಪ್ರಾಯ ಅವು ನಿಖಿಲ ಚಾವಡಿ ದಕ್ಕಲುಳ್ಳಾರು ನಿಖಿಲ ಸಾರ್ವಜನಿಕರ ಅಭಿಪ್ರಾಯ ಕೇನ್ಲೆ ಇಂಚಿತ್ತರ ಮಾತು ಆ ಒಂದುಂಡು ಕುತ್ತಾರ ದಕ್ಕಲ್ನ ಒಂಜಿ ನೇತೃತ್ವಡು ನೆಕ್ಕೊಂಜಿ ಏನ ಆದಿಸ್ಥಾನ ದಕ್ಕಲ್ನ ನೇತೃತ್ವಡು ಒಂಜಿ ಸರಿದಾರಿಗೆ ಕೊನಪು ಲೆಕ್ಕ ಇತ್ತೆ ನಮ್ಮಡ ವಿಷ್ಣುನಾರಾಧನೆ ಉಂಡು, ಶಿವನಾರಾಧನೆ ಉಂಡು, ಒಂದು ಗಣಪತಿನ ಆರಾಧನೆ ಉಂಡು, ಅತ್ತೆ ಸರಸ್ವತಿ ಪಾರ್ವತಿ ಮಾತಾ ಅಂದುಂಡು. ಐಕೊಂಜಿ ಐತನೇ ಶಿಸ್ತು ಉಂಟು ಐಕೊಂಜಿ ಶಾಸ್ತ್ರ ಉಂಟು ಐಕೊಂಜಿ ಸೂತ್ರ ಉಂಟು ಅತ್ತ ನಿಖಿಲ್ ಪಂಜೂರ್ಲಿ ಆವಡು ಜುಮಾದಿ ಆವಡು ಅತ್ತಂಡ ಬೇತೆ ಒಯ್ದೆ ದಯ್ಯಾವಡು ಪಂಜಂದಾಯಿ ಆವಡು ಒಂದು ಕೊರಗತನಿಯಾಗ ನೆಲೆ ಕೊರನಾಯಿ ಪಂಜಂದಾಯಿ ಐಕ್ ಮಾತ ಆಯ್ತು ಆರಾಧನೆಗೆ ಒಂಜಿ ಸೂತ್ರ ಉಂಡು, ರೀತಿ ರಿವಾಜು ಉಂಡು, ಕಟ್ಟುಕಟ್ಟಲ್ಲೇ ಉಂಡು. ಅವಾಗ ಕೊರಗಜ್ಜಗದ ಹಾಲಜ್ಜ ಏರ್ಲಕ್ಕೆ ಏನ್ ನಕ್ಲಿಜ್ಜಾರ ಅವ ಅಂಚ ಕೊರಗಜ್ಜಗ ಕೋಪ ಬರ್ತದೆ ನನ್ನ ಕೊರಗಜ್ಜೆ ಪೂರ ಪಿದಾಯಿ ಪಾಡಂದು ಪಟ್ರ ಕೊಮ್ಮೆರಿಗೆ ನನ್ನ ಲೆತನ್ ಪೋದಿಪ್ಪೋಡು ಪಾಡು ಪಿದಾಯಿ ನಂಡದು ಅವೇ ಇದು ಪ್ರಶ್ನೆ ಅವೇ ಈ ಇಂಚಿತ್ತನ ಗೊಂದಲಗ್ ಆ ಇಂಚಿತ್ತನ ಇಂಚಿನ ವಿರೂಪ ಅನಾಚಾರ ಮೋಸಗ್ ಅಪ ಪರಿಹಾರ ಇಜ್ಜ ಮೇಕಲಿಗೆ ಮತ್ತೆ ಏರು ಸೂತ್ರದ ಗಂಟೆ ಕಟ್ಟು ನಕ್ಲು ಏರಲ್ಲ ಒಂಜಿ ಚಾವಡಿ ದಕ್ಕಲು ಸಾದಿ ತೊಜಿಪವಡೈಕ್ ತಮ್ಮಣ್ಣ ಸಿಟ್ರೆ ಒಂಜಿ 10 ಜನಟ ಕುಲ್ಲಾದಾಳ್ನ ನಿಖಲ ಒಂಜಿ ಅಭಿಪ್ರಾಯನ ಸೃಷ್ಟಿ ಮನ್ಪೋಡು ಇದನ್ನ ಒಂದು ಪ್ರತಿನಿತ್ಯಲ ಪೀಠ ಉಂಡ ಕೊರಗಜ್ಜಾಗ ಅವೇನು ಒಂಜಿ ನಿಟ್ಟು ಸರ್ಚ್ ಮಾಡ್ಪಡಪ್ಪ ಸರ್ ಒಂಜಿ ಎಂಚಿನ ಪಂಡ ಈತ ಎಂಕುಲು ನಮ್ಮ ಉಂದುಲ ಒಂದು ಎಂಚಿನ ಪಂಡ ನಮ್ಮ ಪ್ರತಿ ಸರಿಲ ಮಾಧ್ಯಮ ಚಾನೆಲ್ ಬರ್ಪಣ ಅಂಚಿನ ಪರಿಸ್ಥಿತಿ ದಯಮಾಡಿ ದಿನಕ್ಕೊಂಜಿ ಬರೋದುಂಡು ಇತ್ತೆ ದಿನಕ್ಕೊಂದು ದಿನಕ್ಕೊರೆ ನಮ್ಮನ್ನಲ್ಪ ಹಿಂದೂ ಧರ್ಮದ ಬಗ್ಗೆ ಪಾತ್ರ ಸುಮಾರು ಜನ ಹಿಂದೂ ಧರ್ಮದ ಹಿಂದೂ ಸಂಘಟನೆದ ಸಹೋದರರಿಗೆ ಪನ್ಪುಡು ಇಂಚಿನ ಪಣದಂಡ ನಮ್ಮ ಕೇವಲ ಇತ್ತ ಕೊರಗಜ್ಜ ನೆರವರಿ ಮುಸಲ್ಮಾನ ಇಂಚಿನ ಒಂದು ಮಲ್ತೆ ಪಣ ಬಾರಿ ಇಶ್ಯೂ ಮಲ್ತು ಬಾರಿ ಒಂದು ಮಲ್ತೆ ಒಂದು ಇಂಚಿನ ವಿಚಾರಗಳ ನಮ್ಗೆ ಜವಾಬ್ದಾರಿ ಉಂಟು ದಯಪಡ ನಮ್ಮ ಖಾಲಿ ಬೊಕ್ಕೊರೆನ ಬಗ್ಗೆ ಆಯ್ತು ನಮ್ಮ ಬಗ್ಗೆ ಎಲ್ಲ ನಮ್ಮ ಒಂದು ತೀರ್ಮಾನಪ್ಪು ನಮ್ಮ ಪನೋಡಪ್ಪು ಯಾನು ಸಹೋದರಿಗೆ ಕೈ ಮುಕ್ಕಿದೆ ನಮ್ಮ ಚಾನೆಲ್ ಬಂದ್ಬಿಡು ಮಾತೆಲ್ಲ ಜವಾಬ್ದಾರಿ ಸಾಲ ಇಂಚಿನ ಪುರ ಜವಾಬ್ದಾರಿ ಇಡೀ ತುಳುನಾಡಿದ ಜನ ಜವಾಬ್ದಾರಿಗೆ ತಂದು ಒಂದು ವ್ಯವಸ್ಥಿತವಾದ ಪೋಪನೈಕ ಮಾತೇ ಇಲ್ಲ ಅದು ದುಂಬುದ ಕೈ ಜೋಡಿಸೋಡು ಪನ್ಪುಣ ಒಂದು ಕಣ ಕಳೆದೇವಿ ನಾನು ತಮ್ಮಣ್ಣ ಶೆಟ್ರೆ ಒಂದು 10 ಸೆಕೆಂಡ್ ಮುಗಿಪೋಡು
ಪನ್ನ ಒಂದು ದಾಯ ಬಂಡ ಈ ಸಮಸ್ಯೆ ದಾದ ಬಣ್ಣದ ಮಾತೆರೆಗಳ ಕನಕಟ್ಟದ ಬತ್ತರಿ ಹಿಡ್ದಾದು నేను ರಿಪೇರಿ ಪಡ ಬೇಲ ಕಷ್ಟ ದಾಯ ಬಂಡ ಇರಿಗೆ ದುಂಬು ಮಾತ ಎಂಕ್ಲು ದೆಯ್ಯೋಲು ನಂಬುದು ನಿಂಚ ಬಂಡ ಎಡ್ಡೆಡ್ಡೆ ಧರ್ಮಗಳು ನಡತನ ಆ ಬತ್ತ ದೆಯ್ಯೋಲು ಬತ್ತ ಅಲ್ಪ ಅಲ್ಪ ನೆಲೆಯತ್ತ ಇತ್ತ ಪೂರ ನೆಲೆಯತ್ತ ನಾವು ಎಂಚಿನ ಅಂತ ಕೇಂದ್ರ ಪೂರ ಮುಗ್ಲೆ ಕನಕಟ್ಟುನೆ ಬೊಕ್ಕ ಇರಿಗೆ ಆನೆಡ್ ಬರ್ಪುಣೆ ಒಂಟೆಡ್ ಬರ್ಪುಣೆ ಇಂಚ ಮಾತ ಬತ್ತದು ದ್ವೇ ಕಾಪಿನ ಮೈಸೂರು ಬೆಂಗಳೂರು ಮಾತ ಇರಿಗೆ ತೊಂದರೆ ಇರ್ತುಲಿ ತಾರೆ ಹಾಕುನು ಕನಕಟ್ಟುನು ನನಗೆ ಹಾಗೆ ಬಂದ ಈಗ ಮುಲ್ಪದ ಒಂಜಿ ಜನತ ಸಮೀಕ್ಷೆ ಪ್ರಕಾರ ಒಂಜಿ ಅಜ್ಜನ ಕಟ್ಟೆದಾರಿಗೆ ಉತ್ತರ ಕನ್ನಡ ಸೇರಿದ 17 ಬೇತ ಕಟ್ಟೆ ಅನ್ನುವ ಮಾಹಿತಿ ಉಂಟು ಬೇತ 17 ಕುಡ್ಲದ ಕಂಟ್ರೋಲು ಮುಲ್ತ ಆಶೀರ್ವಾದರು 17 ಕಟ್ಟೆನೆ ಇರೆಗೆ ಇಡೀ ಉತ್ತರ ಕನ್ನಡದಾದ್ಯಂತ ಕಂಟ್ರೋಲ್ ಮಂತೊಂದು ಮಾಹಿತಿ ಇಲ್ಲ ಎಂಕ್ಲೆಗುಂಡು ಅನೇಕ ಜಾಗಲಿಡೆ ಇರೆಗೆ ಒಂದೇನು ಮಾತ ಇತ್ತೆ ನನ್ನದಾದ ಬೇತೆ ಬೇತೆ ಜನಕುಲು ಪೋದು ಎಲ್ಲೆಲ್ಲಿಯ ಜನಕುಲು ಜೋಕುಲು ಮಾತ ನೇನು ಪ್ರಶ್ನೆ ಮನ್ಪಲೆ ಪ್ರಶ್ನೆ ಮಂತದ ಒಂಜಿ ಕೈತಾಲ್ದಷ್ಟೇ ನಿಕ್ಲೆ ಎಂಕುಲು ಓಲ್ಲ ದೈವ ಭಾಷೆಡು ಇತ್ತೆ ಅಪನೇಕಲ ಪನ್ಪನು ಆವಾವ ಗ್ರಾಮ ದೈವದ ಆ ಓಲುತ್ತೆ ಗಂಧಗಾಡದ ಇಟ್ಟೆ ನಡತನ ಸಮಸ್ಯೆನು ಆ ಒಂಜಿ ಬಾಂದೊಟ್ಟದ ಕೊರ್ದಪ್ಪು ಐನು ಮಾತೆರೆಗ್ಲೇಟೆ ಮನಸ್ಸು ಕೊರ್ದು ಅಂಚಿನ ಸಮಸ್ಯೆ ಆ ಒಂದು ಲೆಕ್ಕ ಎಂಚಿನ ನಡತದ ಬೋಂಡು ಒಂಜಿ ತಪ್ಪುಗಲಟೆ ಐನು ಸರಿ ಮಂತದು ಆ ಬಾಲೆಗಾವಡು ಅತನ ಅರೆಗಿತ್ತೇನು ಕೊರಗಜ್ಜನ ವ್ಯವಸ್ಥೆಯನ್ನು ತನ್ನ ತಿರಿಯಂದ ಯಾರು ಮಂತೇನಲ್ಲ ಮಾಪು ಕೊರಡು ಪನ್ಪುಣವೇ ಎಂಕಲ್ಲ ಕರಿನ ಸರ್ತಿ ಒಂಜಿ ಜನ ವಿಚಾರ ಕೊಡೊಂಜಿ ಯಾನೊಂಜಿ ವಿಷಯದಾದ ಯಾನೊಂಜಿ ಸನಾತನ ಹಿಂದೂ ಧರ್ಮದ ಎನ್ನಾದು ಕೇಸರಿ ಕುಂಟುಣ ಒಂಜಿ ತುತ್ತೊಂದು ಅಬತ್ತರ ಕಟ್ಟುಚ್ಚಿ ಕೇಸರಿ ಯಜ್ಞಾಗ್ನಿದ ಕೆನ್ನಾಲಗೆದ ಸಂಕೇತ ಕೇಸರಿ ತ್ಯಾಗಿ ಅನುಭವಿನ ಮಿತ್ತು ಋಷಿಮಿನ ಮಿತ್ತು ತ್ಯಾಗಿನ ಮಿತ್ತು ಇತ್ತನಂಚಿನ ವಸ್ತುವಿನ ಅನೇಕ ಜಾಗಿಲಿಡು ಆ ಕೇಸರಿ ಕಟ್ಟದ ತಾರಾಯ ಹಾಕುನೆ ಕೋರಿನ ಕಟ್ಟುನೆ ನೂಲು ಗೊರ್ಪುನೆ ಇಂಚಿನ ಮಾತ ಕ್ಷೇತ್ರಗಳ ಕೇಸರಿನ ಬಾರಿ ಉಪಯೋಗವಂತಂದುಲ್ಲಿರಿ ನಮ್ಮಲ್ಲೊಂಜಿ ಆ ಒಂಜಿ ಬಣ್ಣದ ಮಿತ್ತು ಯಜ್ಞಾಗ್ನಿದ ಬಣ್ಣದ ಮಿತ್ತೊಂಜಿ ಆ ಒಂಜಿ ಆ ವರ್ಣದ ಮಿತ್ತೊಂಜಿ ನಂಗೆ ನಂಬಿಕೊಂಡು ಐನು ಪಾರ್ದಿಯರ್ಲ ಅನ್ಯಾಯ ಮನ್ಪೊಚ್ಚಿ ತಿಳಿಯಲ್ನ ಕೆಲಸವನ್ನು ಮನ್ಪುಲೆ ಇಂಚಿನ ಅನರ್ಥದ ಜಾಗೇಡು ಮಾತ ಅಂಚಿನ ಬಣ್ಣಲ್ಲ ಉಪಯೋಗ ಮನ್ಪೊಡ್ಚಿ ಪನ್ಪುಣ್ಯತ ಮುಖಾಂತರ ಪ್ರತಿ ಎಲ್ಲ ಈ ಕರ್ನಾಟಕದಾದ್ಯಂತ ಎಲ್ಲ ಭಕ್ತರು ತುಳುವ ನಾಡಿನಲ್ಲಿ ಈಗ 5, 10, 15 ವರ್ಷಗಳ ಹಿಂದೆ ಎಲ್ಲೆಲ್ಲಿ ಇಂಥ ಸಾನ್ನಿಧ್ಯಗಳು ಆರಂಭವಾಗಿದೆ ಇದೆಲ್ಲವೂ ಮೋಸದ ದಂಧೆ ಅಂತ ಸಾರ್ವಜನಿಕವಾಗಿ ನಿಮಗೆ ನಾವು ಅದಕ್ಕೆ ನಿಮಗೆ ಅನುಭವ ಬೇಕಾದರೆ ಯಾವುದೇ ಹೊತ್ತಲ್ಲಿ ನಮ್ಮ ನಂಬರನ್ನು ತಗೊಳ್ಳಿ ನಾವು ಬಂದು ವಿಚಾರಿಸ್ತೇವೆ ಅನೇಕ ಕಡೆ ಹೊಟ್ಟೆಪಾಡಿಗೋಸ್ಕರ ಅಜ್ಜನನ್ನು ನಂಬುವ ಪರಿಸ್ಥಿತಿ ಬಂದಿದೆ ವಿನ ಆರಾಧನೆಯ ನೆಪದಲ್ಲಿ ಭಕ್ತಿಯ ನೆಪದಲ್ಲಿ ನಂಬಿಕೆಯ ನೆಪದಲ್ಲಿ ಮಾಡಲೇ ಇಲ್ಲ ದಯವಿಟ್ಟು ಎಲ್ಲ ಇಂದಿನ ಮುಂದಿನ ಚಿಕ್ಕ ಚಿಕ್ಕ ಮಕ್ಕಳು ಇದನ್ನು ಪ್ರಶ್ನೆ ಮಾಡುವಂತಾಗಲಿ ಅಂತ ಮತ್ತೊಮ್ಮೆ ಇಲ್ಲಿ ಅಜ್ಜನೇ ಇದಕ್ಕೆ ನ್ಯಾಯ ಕೊಡುವ ದಿನ ಬರ್ತಾ ಇದೆ ಈಗ ಆದಷ್ಟು ಬೇಗ ನಂಬರ್ ಕೊಡಿ ಅಂತ ಹೇಳಿದ್ರಿ ಯಾರ್ದೆಲ್ಲ ನಂಬರ್ ಕೊಡುದು ಅಲ್ಲ ಈಗ ನಮ್ಮ ನಂಬರ್ ಕೂಡ ಅವರಿಗೆ ಬೇಕಾದ್ರೆ ಇಲ್ಲಿ ಮಾಧ್ಯಮಕ್ಕೆ ಫೋನ್ ಮಾಡಿದ್ರೆ ಯಾಕಂತ ಹೇಳಿದ್ರೆ ಯಾವ ಯಾವ ಕಟ್ಟೆಗಳಲ್ಲಿ ಮೋಸ ಇದೆ ಅಂತ ನಾವು ತಿಳಿಸಬಹುದು ಅಂತ ಕಳೆದ ವರ್ಷ ಒಬ್ಬರು ಬೊಂಬಾಯಿಯಲ್ಲಿ ಯಾರೋ ಏನೋ ಮಾತನಾಡುವಾಗ ಸ್ವಲ್ಪ ಬಾರಿ ಉಡಾಪೆಯಾಗಿ ಮಾತಾಡಿದ್ರಂತ ಏನೋ ಒಬ್ರು ಬಾರಿ ಮಾತಾಡಿದ್ರು ಅದು ಕೂಡ ಆಡಿಯೋ ವೈರಲ್ ಆಗಿತ್ತು ಯಾರದು ಮಾತಾಡಿದವರು ನಾನು ಬಂದು ನೋಡಿಕೊಳ್ತೇನೆ ಹಾಗೆ ಹೀಗೆ ಅಂತಲ್ಲ ಮತ್ತೆ ಅದು ಅಲ್ಲಿಗೆ ಸೌಂಡ್ ಚಪ್ಪೆ ಆಯ್ತು ಒಬ್ರು ದೈವಾರಾಧಕರು ಬಾಂಬೆ ನಿಕ್ಲಿಕೊಳ್ಳೋದು ಎಂಕಲ್ನ ದೈವಾಗ ಬಾರಿ ಪಾತೆರಿಯರತ್ತ ಎನ್ನ ನಂಬರ್ ದಿತ್ತೊನ್ಲಿ ಯಾನ್ ಇಂಚಿತ್ತನಾಯಿ ನಂಬರ್ ಕೊಡಿ ಇಂಚಿತ್ತನಾಯಿ ಯಾನ್ ನಿಕ್ಲೇನ್ ತೂವನುವೆ ಅಂತ ಏರಿಗೆ ನೇರವಾದ ಇರ್ನ ಬಂಟರ ಸಮುದಾಯದ ಕಲೆಗೆ ಸವಾಲ್ ಮಾಡಿ ಬಂಟರ ಸಮುದಾಯದ ಶೆಟ್ಟಿ ಸಮುದಾಯದವರಿಗೆ ನೇರವಾಗಿ ಏರೋ ದೈವಾಗ ನಿಂದನೆ ಮಂತೆ ನಿಂದು ಯಾನ್ ತೂವನುವೆ ಅಂತ ಒಬ್ಬ ದೈವಾರಾಧಕರು ಒಂದು ವಾರದ ನಂತರ ಮತ್ತೆ ಸುದ್ದಿ ಇಲ್ಲ ಇವತ್ತಿನ ತನಕ ಕೂಡ ಈಗ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈಗ ಕೆಲವು ಜನರು ತಮಗೆ ಸ್ಕೋಪ್ ಸಿಗ್ತದೆ ಅಂತ ಹೇಳುವಾಗ ಹೇಗೆ ಕೂಡ ಮಾತಾಡ್ತಾರೆ ಅದೇ ನಮಗೆ ವಂಚನೆ ಮಾಡ್ಲಿಕ್ಕೆ ಮೋಸ ಮಾಡ್ಲಿಕ್ಕೆ ಒಂದು ಅವಕಾಶ ಉಂಟಂತ ವಂಚನೆ ಮಾಡ್ಲಿಕ್ಕೆ ಒಂದು ಅವಕಾಶ ಉಂಟಂತ ಹೇಳುವಾಗ ಒಟ್ಟಾಗಿ ಎಲ್ಲರನ್ನು ಮಂಕು ಬೂದಿ ಎರಚಿ ಮೋಸ ಮಾಡುವಂತ ವಿಷಯ ಉಂಟು ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮಗೆ ಶಾಪ್ ಆಗ್ತೇನೆ ಸರ್ವನಾಶ ಅವಕ್ಕೆ ಏನಿತ್ತೆ ಪ್ರಧಾನಮಂತ್ರಿಗೆ ಒಂಜಿ ಲೆಟರ್ ಬರೆಯೋಡುಂದುಳ್ಳೆ ಆ ಗಡಿಟ್ ಪಾಪ ಏರಿಯರ್ನ ಕಂಡನ ಹೇಳ್ಕಲು ಜೋಕ್ಲೆ ನಾಮ ಆಗ್ಲ ಅಲ್ಪ ಪೋದೊಂದು ಮನ್ಪಡೆ ಈ ಜನ ಒಂಜಿಲ್ಲೆ ಸ್ವಲ್ಪ ತಾರ ಹಾಕಂಡ ಮುರಣಂಜಿ ನಮ್ಮ ವಿಡಿಯೋ ತೀಯ ಒಂಜಿ ಕೊರಗಜ್ಜನೇ ಅದು ಪೋಡು ಕೋಲದ ಹೊರತು ಕೊರಗಜ್ಜಗೆ ಒಂಜಿ ತಾರ ಇನ್ನು ಮಂತದೆ ಬಾರಿ ವಿಕೃತ ಸರ್ ದಯವಂಡ ಇತ್ತ ಹೆಂಚಿನ ದೈವದ ಚವಡಿದಾರ ಅಲ್ಲ ಕರೆಕ್ಟ್ ಯಾಕಂತ ಹೇಳಿ ಅಲ್ಲ ನಾವು ಅದಕ್ಕೆ ನಮ್ಮ ನಿವಾಳಿಸಿದ ಅತ್ತನ ಅಡ್ಪಂಗ ಅಂಡ ದೈವನೇಗೆ ತಾರಾಯಿಸುತ್ತದೆ ದೈವನೇ ಬಂದು ಮಾಡ್ಕೊಂಡು ದೈವನೇ ಅಂಚಿನ ಹಾಕಲೋಲ್ಲಿ ಗೊತ್ತಾಣ ಇಂಚಿನ ಪರಿಸ್ಥಿತಿ ದೈವನ ಬಂದು ಮತ್ತೆ ಇಂಚಿನ ಅನಾಚಾರಗಳು ಪೂರ ನಮ್ಮ ಈ ಪಾತ್ರಕತೆಯನ್ನು ಎಡೆಗೆ ಮುಗಿತಂದಲ್ಲ ನಮ್ಮ ಭಾಸ್ಕರ್ ಬಂಗೇರ್ಗೆ ಕಾಲ್ಗರ್ನ ರೆಡ್ ನಂಬರ್ಗಳ ಸತತವಾದ ಕಾಲ್ ಮಂತೊಂದಲ್ಲ ಕಾಲ್ ಪಿಕ್ ಮನ್ಪುಜಿರು ಬಹುಶಃ ಕಾರ್ಯಕ್ರಮ ಅಂತೂ ಒಂದು ಪೆರ್ಲೆಯವು
ಸರಿ, ಲೀಲಾರೈ ನಮ್ಮೊಟ್ಟಿಗೆ ಪಾತಿರಿ ಅರ್ನ ಬೇನೆ ಮೋಸ ಪೋಯಿನ ಕಥೆನೆ ಮುಗಿದಿಜ್ಜಿ ನಾನೆಲ್ಲ ಸುಮಾರು ಉಂಟು ಅರ್ನ ಪಿದಾಯಿ ಬರಿಯರೆ ಅವು ತೂಕ ಪಕ್ಕ ತೂಕ ಒಂದು ಅಂಚನೆ ಭವ್ಯ ದೇವಾಡಿಗ ದುಬೈ ಹಿಡಿದಾರು ತಿರ್ಗಾ 2ನೇ ಸರ್ತಿ ಆದ ಪಾತಿರಿಯರು ಬೊಕ್ಕ ತಮ್ಮಣ್ಣ ಶೆಟ್ರ ನಮ್ಮೊಟ್ಟಿಗೆ ಇರ್ತೀರಿ. ಒಂಜಿ ಮೆಸೇಜ್ ಕೊಡ್ಲೆ ಭಾಸ್ಕರ್ ಬಂಗ್ಯರಗ್ ಭವ್ಯ ಒವ್ವುಲ ಡಿಲೀಟ್ ಮಾಡ್ತದ ಜಲ್ಲೆ ಆಲ್ರೆಡಿ ಅಂಚನೆ ಉಂಟು ಆರು ಪೋಡ್ತದ ಡಿಲೀಟ್ ಮಾಡ್ತಿರೋದು ಮಾತಾಡಲ್ಲ ಪನ್ನದ ಬರೋದಿಲ್ಲ ಭವ್ಯ ಒವೆಲ್ಲ ಡಿಲೀಟ್ ಮಾಡ್ತಿದ್ದೆ ಭವ್ಯ ಬಿಡ್ತೀನಿ ಒಂಜಿ ವಾಯ್ಸ್ ರೆಕಾರ್ಡ್ ಮಾತ್ರ ಅವು ಇತ್ತೆಲ್ಲ ಅಂಚನೆ ಉಂಟು ತೀರ ಖಾಸಗಿ ಅದು ನಮ್ಮ ಪಾತಿರನ ವಿಚಾರ ಇಜ್ಜ ನಿಖಿಲ್ ನಿಖಿಲ್ ತೂವಲ್ಲೆ ನಿಖಿಲ್ ನಿಖಿಲ್ ತೂವಲ್ಲೆ ಇಂಕಲ್ನ ಒಟ್ಟು ಆಶಯ ಐತೆ ಕೊರಗಜ್ಜನ ಕೊರಗ ತನಿಯನ ಆರಾಧನೆ ಒಂಜಿ ಸೂತ್ರದ ಅಡಿಕ್ ಬರೋಡು ಒಂಜಿ ಕೊಡಿಯಡಿತ ಒಂಜಿ ಆಶಯಗ್ ಬರೋಡು ಅಂದೆಕ್ ಒಂಜೆ ಸಾಧ್ಯ ಆಂಡ ಕುತ್ತಾರದ ಮೂಲದಕ್ಕಲು ಅತ್ತನ ದಾಂಡ ದೈವ ಏನು ರಕ್ಷಣಾ ಚಾವಡಿ ಅತನ ಅಂಚಿತನ ಸುಮಾರು ನಮ್ಮೊಟ್ಟಿಗೆ ಸಂಘ ಸಂಸ್ಥೆಲು ಉಂಟು ನಿಖಿಲ್ ಏರಾಳ ಪರಿಹಾರ ಸೂತ್ರನ ಕೊರಡು ಇಜ್ಜಿನ ದಾಂಡ ಮೈಸೂರು ದಕ್ಕಲಿ ತಿಳಿಪೇರು ಬೆಂಗಳೂರು ದಕ್ಕಲಿ ತಿಳಿಪೇರು ಬಾಂಬೆ ದಕ್ಕಲಿ ಮಸ್ಕಿರಿ ಮಲ್ಪೇರು ನಮ್ಮ ಇರ್ ಪಂಡಿರತ ಜೋಕುಲು ಜವನೀರು ಅಕಲ್ ಕಂಗಾಲಾವೇರು ಒಂದು ದಾಯದ ಇಂಚಿನ ಅವಸ್ಥೆ ಇಂಚಲ ಉಂಡ ಅಂದ್ ಉತ್ತರ ಕನ್ನಡದಂತ ಶಾಖ ಎಂಚಿನ ಕಟ್ಟೆ ಶಾಖಾ ಕಟ್ಟೆ ಮೂರು ಅಜ್ಜನ ಕಟ್ಟ ಇದು ಮಠ ಶಾಖಾ ಮಠ 17 ಕಟ್ಟೆಗಳಿಗೆ ಒಬ್ಬ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಸರಿ, ಯಾನು ಮಾತುಗಳ ನಿಖಿಲಿಗೆ ಸೌಮ್ಯ ಸಂದೈತ ಮಂತದ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಿ ಈ ಮಾತುಕತೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಬಾರಿ ಸ್ಪಷ್ಟವಾದ ಆಶಯ ಮತ್ತು ಉದ್ದೇಶ, ಒಂದು ಆರಾಧನೆಯ ಒಳಗಡೆ ಅದು ಕೂಡ ಅತ್ಯಂತ ತಳ ಸಮುದಾಯದ ಕೊರಗ ಸಮುದಾಯ ಶೆಡ್ಯೂಲ್ಡ್ ಟ್ರೈಬ್ ಬರ್ಪೇರಿ, ಶೆಡ್ಯೂಲ್ಡ್ ಟ್ರೈಬ್ ಪರಿಷ್ಠ ಪಂಗಡ ಬರ್ಪುನ ಚಿತ್ತನ ಒಂಜಿ ಸಮುದಾಯ ಇಲ್ಲಿಯ ಪಂಗಡ ಇನಿ ವಾರಿ ಕಷ್ಟಡುಪ್ಪುನ ಒಂಜಿ ಪಂಗಡ ಅಕಲ್ನ ಕುಲ್ಲಾಡದ ಬೈದನಾಯಿ ಅಕಲ್ನ ಬರೀಡ್ದು ಬೈದನಾಯಿ ಅಕಲ್ನ ನಡುಡ್ದು ಪುಟ್ಟದ ಬೈದನ ಕೊರಗ ತನಿಯನ್ ಇನಿ ಈ ರೀತಿ ಆರಾಧನೆದ ಪುದರಡ್ ಮನ್ಪುನ ಚಿತ್ತನ ಏಜನ ಅಪಮಾನ ಅಕಲ್ನ ಕುಲಕ್ ಮನ್ಪುನ ಅಕಲ್ನ ಜಾತಿ ಅಕಲ್ನ ಸಮುದಾಯಕ್ಕೆ ಮನ್ಪುನ ಒಂಜಿ ಅಪಮಾನ ಆದುಂಡು ಅಂದೇನು ಮಾತ ಏನು ಈ ಆರಾಧನೆ ಮನ್ಪುನ ಅಕಲ್ನ ತೆರಿಯೋ ನೋಡು ತಪ್ಪಾದುಪ್ಪು ನನಾಂಡಲ ಮಾತೆರ್ಲ ಒಟ್ಟಿಗೆ ಉಂತುದು ಒಂಜಿ ಕೊಡಿಯಡಿ ತಟ್ಟು ಉಂತುದು ದಾದಾಂಡ್ಲ ಪರಿಹಾರ ಸೂತ್ರ ಅಕಲ ಮನಸ್ಸುಗಳ ಬೇನೆ ಆರವಲ್ಲಿ ನಿಖಿಲ ಆರಾಧನೆಗಳ ತೊಂದರೆ ಆಪನ ಪಡ್ಚಿ ನಿಖಿಲೆ ಬರ್ಪನ ಭಕ್ತರಿಗಳ ತೊಂದರೆ ಆಪನ ಪಡ್ಚಿ ದಾದಾಂಡ್ಲ ಪರಿಹಾರ ಉಂಡ ಚಿಂತನೆ ಮನ್ಪನ ಬಾರಿ ಮಲ್ಲ ಅಗತ್ಯ ಉಂಡು ಮಾತೆರೆಗಳ ಸ್ವಲ್ಪ ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್.